ಓಕೆ. ಅಧ್ಯಾಯ 6 ಧ್ಯಾನ ಯೋಗ. ಯೋಗ ಎಂದರೇನು ನೋಡಿ, ಇದು ಎಕ್ಸಸೈಸ್. ಅದು ಜನರು ಹೆಚ್ಚಿನವರು ಇದನ್ನು ಯೋಗ ಅಂತ ಭಾವಿಸ್ತಾರೆ. ನೋಡಿ, ಈ ರೀತಿ ಮಾಡ್ತಾರೆ ತಲೆ ಕೆಳಗೆ. ಆದರೆ 99% ಜನರು ಇದೇ ಯೋಗ ಅಂತ ಎಣಿಸಿದ್ದಾರೆ. ನೋಡಿ, ತಲೆ ಒಳಗೆ ಹಾಕಿದ್ದಾರೆ. ಇಲ್ಲಿ ನೋಡಿ, ಇದು ನೋಡಿ ಎಕ್ಸಸೈಸ್. ಇದು ಯೋಗವೇ? ಜನರು ಹೆಚ್ಚಿನವರು ಇದು ಯೋಗ ಅಂತ ಹೇಳ್ತಾರೆ. ನೋಡಿ, ಪಾಶ್ಚಾತ್ಯ ದೇಶದಲ್ಲಿ ಅವರು ಕುಡಿತಾ ಎಕ್ಸಸೈಸ್ ಮಾಡ್ತಾರೆ, ಇನ್ನು ಕೂಡ ಅಡ್ವಾನ್ಸ್ಡ್ ಅವರು ನಮಗಿಂತ. ನೋಡಿ, ಇವಳು ನೋಡಿ, ಆ ಗೋಟನ್ನು ಮೇಲೆ ಇಟ್ಟಿದ್ದಾಳೆ. ಎಸ್. ಅಷ್ಟಾಂಗ ಯೋಗ ಎಂದರೇನು? ಎಸ್. ಈಗ ನಾವು ಬರುವ ಅಷ್ಟಾಂಗ ಯೋಗ, 8 ಅಂಗಗಳ ಸಂಪರ್ಕ. ಅದರಲ್ಲಿ ಮೊದಲು ಬರುವಂಥದ್ದು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಯಾರಲ್ಲಿ ಸಮಾಧಿ ಆಗಲಿಕ್ಕೆ ಒಂದಾಗುದು ಅಂತ ಹೇಳ್ತಾರೆ? ಸಮಾಧಿ ಆಗಲಿಕ್ಕೆ ಭಗವಂತನಲ್ಲಿ. ಆದರೆ ಭಗವಂತನ ಸಮಾಧಿ ಆಗೋದು ಸುಲಭದ ಕೆಲಸ ಅಲ್ಲ. ಇವರು ಹೇಳುವಂಥದ್ದು ಆ ಸಾಯುಜ ಮೋಕ್ಷ. ಆದರೆ ಸಾಯುಜ ಮೋಕ್ಷ ಹೇಗಂದ್ರೆ, ಪ್ರಭುಪಾದ ಹೇಳ್ತಾರೆ, ನಮ್ಗೆ ಎಂತಾದ್ರೂ ಸರ್ವಿಸ್ ಬೇಕಂತೆ. ಈಗ ಗೋಲೋಕಕ್ಕೆ ಹೋದ್ರೆ ಈ 5 ಮೋಕ್ಷ ಉಂಟು: ಸಾಯುಜ್ಯ, ಸಾಮೀಪ್ಯ, ಸಾಲೋಕ್ಯ, ಶಾಸ್ತ್ರಿ ಮತ್ತೆ ಸಾರೂಪ್ಯ. ಆದರೆ ವೈಷ್ಣವ ಸಿದ್ಧಾಂತ ಈ ಸಾಯುಜ್ಯವನ್ನು ರಿಜೆಕ್ಟ್ ಮಾಡ್ತದೆ. ಮತ್ತೆ ಈ 4 ಮೋಕ್ಷ ಕೂಡ ವೈಷ್ಣವ ಸಿದ್ಧಾಂತ ಎಂತ ಹೇಳುದಂದ್ರೆ, ಅದನ್ನು ಬಯಸುವುದಿಲ್ಲ. ಆದರೆ ನಿಮಗೆ ಆ ಅರ್ಹತೆ ಸಿಕ್ಕಿದ್ರೆ ಗೋಲಕ್ಕೆ ಹೋಗ್ಲಿಕ್ಕೆ ಮತ್ತೆ ಕೃಷ್ಣ ಎಂತಾದ್ರು ಕೊಡ್ತಾನೆ. ಆದರೆ ನಾವು ಕೇಳ್ಕೊಡೋದಲ್ಲ. ಹೇಗಂದ್ರೆ ಒಬ್ಬ MP ಆಗ್ತಾನೆ. MP ಆಗಿ ಅವನಿಗೆ ಯಾವುದೇ ಪೋಸ್ಟ್ ಬೋರ್ಡ್ ಬೇಡ. ಆದರೆ ಪ್ರಧಾನಮಂತ್ರಿ ಎಂತ ಮಾಡ್ತಾನೆ, ಅವನ ಆ ಒಂದು ಹುದ್ದೆಯನ್ನು ನೋಡಿ ಅವನಿಗೆ ಎಂತಾದ್ರು ಪೋಸ್ಟ್ ಕೊಡ್ತಾರೆ. ಅಂದರೆ ಅವನ ಸಿನ್ಸಿಯಾರಿಟಿ ನೋಡಿ. ಅದೇ ರೀತಿ ನಾವು ಬಯಸುವುದಲ್ಲ. ಪ್ರಭುಪಾದ ಹೇಳಿದ್ರೆ ಇದು ಇಂದ್ರಿಯ ಸುಖ, ಸಾಯುಜ ಮೋಕ್ಷ. ಮತ್ತು ಪ್ರಭುಪಾದ ಹೇಳ್ತಾರೆ, ಯಾಕೆ ಈ ಸಾಯುಜ ಮೋಕ್ಷದಲ್ಲಿ ಅವರು ಒಂದು ವೇಳೆ ಕ್ವಾಲಿಫೈಡ್ ಆದ್ರೂ ಕೂಡ ಅಲ್ಲಿಂದ ಪತನಗೊಳ್ತಾರೆ? ಯಾಕೆಂದ್ರೆ ನೋಡಿ, ನಮಗೆ ಸೇವೆ ಬೇಕು. ಸೇವೆ ಇಲ್ಲದೆ ಗೋಲೋಕದಲ್ಲಿ ಸುಮ್ಮನೆ ಇದ್ರೆ ಅವ್ರಿಗೆ ಬೋರ್ ಆಗ್ತದಂತೆ. ಇಮಿಡಿಯೇಟ್ ಬರ್ತಾರೆ, ಇಮಿಡಿಯೇಟ್ ಪುನಃ ಮೂಷಿಕ ಭಾವ. ಅಂದ್ರೆ ಎಂತಂದ್ರೆ, ಆ ಒಂದು ಇಲ್ಲಿಯ ನಿಮಗೆ ಸ್ಟೋರಿ ಹೇಳ್ತೇನೆ. ಒಂದು ಇಲಿ ಅಂತ ಮಾಡ್ತದೆ, ಹೋಗಿ ಋಷಿ ಹತ್ರ ಹೇಳ್ತದೆ, ಆ ಬೆಕ್ಕು ನನ್ನನ್ನು ಅಟ್ಟಿಸ್ತಾ ಬರ್ತದೆ, ನನಗೆ ಎಂತಾದ್ರು ನೀನು ಕೃಪೆ ತೋರಿಸು. ಅದಕ್ಕೆ ಋಷಿ ಅಂತ ಮಾಡ್ತಾನೆ, ಅವನಿಗೆ ಆ ಇಲಿಗೆ ಬೆಕ್ಕು ಮಾಡಿಬಿಡ್ತಾನೆ. ಮತ್ತೆ ಬೆಕ್ಕು ವಾಪಸ್ ಬರ್ತದೆ ಋಷಿ ಹತ್ರ, ನನ್ನನ್ನು ನಾಯಿ ಅಟ್ಟಿಸ್ತಾ ಉಂಟು. ಅದಕ್ಕೆ ಋಷಿ ವಾಪಸ್ ಕೃಪೆ ತೋರಿಸ್ತಾನೆ. ಎಂತ ಮಾಡ್ತಾನೆ? ನಾಯಿ ಮಾಡ್ತಾನೆ. ನೆಕ್ಸ್ಟ್ ನಾಯಿ ವಾಪಸ್ ಬಂತು ಋಷಿ ಹತ್ರ, ನನ್ನನ್ನು ಹುಲಿ ಅಟ್ಟಿಸ್ತಾ ಉಂಟು. ಮತ್ತೆ ಋಷಿ ಎಂತ ಮಾಡ್ತಾನೆ? ಹುಲಿ ಮಾಡ್ತಾನೆ. ಹುಲಿ ಮಾಡಿದ ಕೂಡಲೇ ಎಂತಂದ್ರೆ, ಹುಲಿ ಆ ಋಷಿಯನ್ನೇ ತಿನ್ಲಿಕ್ಕೆ ಹೋಗ್ತದೆ. ಅದೇ ರೀತಿ ಪ್ರಭುಪಾದ ಹೇಳಿದ್ರೆ, ಈ ಸಾಯುಜ ಮೋಕ್ಷ ಅಂದ್ರೆ ಈ ಮಾಯವಾದಿಗಳು, ನಿರಾಕಾರವಾದಿಗಳಿಗೆ ದೇವರಲ್ಲಿ ಒಂದಾಗುವುದು, ದೇವರಾಗುವುದು. ಪ್ರಭುಪಾದ ಹೇಳ್ತಾರೆ, ಗಾಡ್ ಈಸ್ ಆಲ್ವೇಸ್ ಗಾಡ್, ಡಾಗ್ ಈಸ್ ಆಲ್ವೇಸ್ ಡಾಗ್. ಸ್ಪೆಲ್ಲಿಂಗ್ ನೋಡಿ, GOD DOG. ಆದ್ರೆ ದೇವರು ದೇವರೇ, ನಾಯಿ ನಾಯಿ. ನಮಗೆ ದೇವರಾಗ್ಲಿಕ್ಕೆ ಆಗುದಿಲ್ಲ. ದೇವರಲ್ಲಿ ಒಂದಾಗುವುದು ಮತ್ತೆಂತ ಅಂದ್ರೆ ದೇವರಾಗುವುದು. ಪ್ರಭುಪಾದ ಹೇಳ್ತಾರೆ, ಇದು ಕೂಡ ಒಂದು ಇಂದ್ರಿಯ ಸುಖ. ಹಾಗಾಗಿ ದಯವಿಟ್ಟು ಈಗ ಹೇಳ್ತೇನೆ, ಯಾವ ಯುಗಕ್ಕೆ ಯಾವುದಂತ ಅದು ನಿಮಗೆ ಡೀಟೇಲ್ ಆಗಿ ಹೇಳ್ತೇನೆ. ಹಾಗಾಗಿ ಈ ಅಷ್ಟಾಂಗಗಳ ಸಂಪರ್ಕ, ಮೊದಲೇದು ಯಮ, 2ನೇದು ನಿಯಮ, 3ನೇದು ಆಸನ, 4ನೇದು ಪ್ರಾಣಾಯಾಮ, 5ನೇದು ಪ್ರತ್ಯಾಹಾರ, 6ನೇದು ಧಾರಣ, ಧ್ಯಾನ, ಮತ್ತು ಲಾಸ್ಟಿಗೆ ಸಮಾಧಿ. ನೋಡಿ, ಇದು ಅಷ್ಟಾಂಗ ಯೋಗ. ಈಗ ಇದಕ್ಕೆ ಡೀಟೇಲ್ ಬರುವ. ಈಗ ಫಸ್ಟ್ ಒನ್ ಯಮ. ಅದು ಎಂತ ಅಂದ್ರೆ ನೋಡಿ, ನಾವು ಏಕಾಂತ ಪ್ರದೇಶದಲ್ಲಿ ಇರ್ಬೇಕಂತೆ. ಮತ್ತೆ ಕಂಪ್ಲೀಟ್ ನಮ್ಮ ಈ ಮನಸ್ಸನ್ನು ನಿಗ್ರಹದಲ್ಲಿ ಇರಬೇಕು. ಆದ್ರೆ ಈಗ ಇಂಥದ್ದು ಏಕಾಂತ ಪ್ರದೇಶ ಇಲ್ಲ ಕಲಿಯುಗದಲ್ಲಿ, ಎಲ್ಲ ಡಿಸ್ಟರ್ಬ್. ಸತ್ಯಯುಗದಲ್ಲಿ ಇತ್ತು
ಯಾಕೆಂದ್ರೆ ಸತ್ಯಯುಗ ಧ್ಯಾನ ವಾಲ್ಮೀಕಿ ಮಹರ್ಷಿ 60,000 ವರ್ಷ ನೋಡಿ, ಸತ್ಯಯುಗದಲ್ಲಿ 1,00,000 ವರ್ಷ ಬದುಕ್ತಾ ಇದ್ರು. ವಾಲ್ಮೀಕಿ ಮಹರ್ಷಿ 60,000 ವರ್ಷ ಧ್ಯಾನ ಮಾಡಿದ ಮೇಲೆ ಮತ್ತೆ ಅವರಿಗೆ ಅವರು ಕೃಷ್ಣನ ಕಂಡ್ರು. ಹಾಗಾಗಿ ಈ ಯುಗಕ್ಕೆ ಅಲ್ಲ, ಅಂಥದ್ದು ಜಾಗ ಇಲ್ಲ, ಸೆಕ್ಯುಲೇಟೆಡ್ ಪ್ಲೇಸೇ ಇಲ್ಲ. ಮತ್ತೆ ನಿಯಮ ಅಂದ್ರೆ ನಮ್ಮ ಈ ಆಹಾರ ನಿದ್ರ ಮತ್ತೆ ಕೆಲಸ, ಮತ್ತೆ ನಮ್ಮ ರಿಕ್ರಿಯೇಷನ್ ಅಂದ್ರೆ ನಮ್ಮ ಮಲ ವಿಸರ್ಜನೆ, ಮೂತ್ರ ವಿಸರ್ಜನೆ, ಇದರಲ್ಲಿ ನಮ್ಗೆ ಕಂಟ್ರೋಲ್ ಇರಬೇಕಂತ ನಿಯಮ. ಆದರೆ ಈ ನೋಡಿ, ಹೆಚ್ಚಿನವರು ಒಟ್ಟು ತಿನ್ನುವುದಲ್ಲಿ ಕಂಟ್ರೋಲ್, ಮತ್ತೆ ಮಲಗುವುದಲ್ಲಿ ಕೂಡ ಕಂಟ್ರೋಲ್ ಇಲ್ಲ. ಪ್ರಭುಪಾದ ಹೇಳ್ತಾರೆ, ಇದಕ್ಕೆ ರೂಪ ಗೋಸ್ವಾಮಿದು ಆ ಶ್ಲೋಕವನ್ನು ಹೇಳ್ತಾರೆ, ಉಪದೇಶಾಮೃತದ ಮೊದಲ ಶ್ಲೋಕ. ವಾಚೋ ವೇಗಂ ಮನಸಾ ವೇಗ ಕ್ರೋಧಂ ಜೀವಾ ವೇಗಂ ಉದರಭಸ್ತ ವೇಗಂ ಏತಾನ್ ವೇಗಾನ್ ಯೋ ವಿಷೇತ ಧೀರ ಸರ್ವಾಮಪಿ ಮಾಂಸ ಪೃಥ್ವಿಂಶ ಶಿಷ್ಯಾತ್. ಯಾರಿಗೆ ಅಂದ್ರೆ ಮೇನ್ ಈ ಬಾಯಿ, ಎಲ್ಲದಕ್ಕೂ ಕಾರಣ ಬಾಯಿ. ಒಂದು ಬಾಯಲ್ಲಿ ನಾವು ಕೆಟ್ಟದ್ದು ಮಾತಾಡುದು ಅಂದ್ರೆ, ಕೆಟ್ಟದಂದ್ರೆ ಕೃಷ್ಣ ಪ್ರಜ್ಞೆ ಇಲ್ಲದ ಎಲ್ಲ ಮಾತಾಡು. ಪ್ರಭುಪಾದ ಹೇಳ್ತಾರೆ, ಈ ಗ್ರಾಮ್ಯಗತನ ಕೈಬೆ ಗ್ರಾಮ್ಯಗತನ ಶುಣಿವೆ ಅಂದ್ರೆ ಕೃಷ್ಣ ಪ್ರಜ್ಞೆ ಇಲ್ಲದ ಉಳಿದ ಎಂತ ಮಾತು ಕೂಡ ಅದು ಗ್ರಾಮ್ಯಗತ, ಅದನ್ನು ನಾವು ಹೇಳ್ತೇವೆ. ಮತ್ತೆ ತಿನ್ನುವುದು ಕೃಷ್ಣ ಪ್ರಸಾದ ಅಲ್ಲದೆ ಬೇರೆ ಏನು ತಿನ್ನುವುದು. ಹಾಗಾಗಿ ಯಾವಾಗ ನಾವು ಬಾಯಿಗೆ ಕಡಿವಾಣ ಹಾಕ್ತೇವೆ ಆಗ ಎಲ್ಲವೂ ಕಂಟ್ರೋಲ್ ಬರ್ತದೆ. ಆದರೆ ಈ ಎಲ್ಲ ತುಂಬಾ ಸಮಸ್ಯೆಗಳುಂಟು, ಸೋಕಳ ಆಧ್ಯಾತ್ಮಿಕ ಸಮಸ್ಯೆಗಳು. ಅವರಿಗೆ ನಾವು ಈ ಪ್ರಸಾದ ಅಂತ ಹೇಳಿದ್ರೆ ಇಲ್ಲ, ಆ ಪ್ರಸಾದ ತಿನ್ಬಾರ್ದು, ಹೀಗೆ ತಿನ್ಬೇಕು. ಹಾಗಾಗಿ ತಿನ್ನುವುದಲ್ಲಿ ನಮ್ಗೆ ಯಾವಾಗ ನಿಗ್ರಹ ಇಲ್ಲ. ಪ್ರಭುಪಾದ ಹೇಳ್ತಾರೆ, ಎಸ್ ತಿನ್ನಿ, ಆದರೆ ತಿನ್ನುವುದರಲ್ಲಿ ರೆಗ್ಯುಲೇಷನ್ ಇರಲಿ. ಅಂದ್ರೆ ಹೇಗೆಂದ್ರೆ ತಿನ್ನುವುದು ಬದುಕಲಿಕ್ಕೋಸ್ಕರ, ಬದುಕುವುದು ತಿನ್ನಲಿಕ್ಕೋಸ್ಕರ ಅಲ್ಲ. ಪ್ರಭುಪಾದ ಹೇಳ್ತಾರೆ ಹೆಚ್ಚಿನ ಸಲ. ಕೆಲವರು ಎಂತಂದ್ರೆ ಅವ್ರು ತಿನ್ನುವುದೇ ಅವರ ಆಗಲ್ಲ. ಬದುಕಲಿಕ್ಕೋಸ್ಕರ ಎಷ್ಟು ಬೇಕು ಅಷ್ಟು, ನಮ್ಮ ದೇಹವನ್ನು ಹೇಗೆ ಫಿಟ್ ಇಡಬೇಕು ಅಷ್ಟು ನಾವು ತಿನ್ಬೇಕು. ಹಾಗಾಗಿ ಇದು ಯಾರಿಗೂ ಕೂಡ ಇಲ್ಲ. ಎಲ್ಲ ಸಮಸ್ಯೆಗಳಿಗೂ ಕೂಡ ಈ ತಿನ್ನುವುದಲ್ಲಿ ಕಂಟ್ರೋಲ್ ಇಲ್ಲ. ಮತ್ತೆ ಪ್ರಭುಪಾದ ಹೇಳ್ತಾರೆ, ಪ್ರಸಾದವನ್ನು ಅಂದ್ರೆ ತುಂಬಾ ಮಂದಿ ಪ್ರಭುಪಾದ ಪ್ರಸಿದ್ಧಿ ಆಗುವಾಗ ಎಲ್ಲ ಈ ಸಮಸ್ಯೆಗಳು ಬಂದ್ರಂತೆ. ಬಂದು ಪ್ರಭುಪಾದ ಹೇಳಿದ್ರು ಅವರಿಗೆ, ನೀವು ಹೇಗೂ ವೆಜಿಟೇರಿಯನ್ ಇದ್ದೀರಿ, ನೀವು ಈ ಪ್ರಸಾದ ಮಾಡಿದ್ದೀನಿ. ಇಲ್ಲ ಹಾಗೆ ಮಾಡ್ಲಿಕ್ಕೆ ಅಂದ್ರೆ ಕೃಷ್ಣನಿಗೆ ಅವ್ರಿಗೆ ರೆಸ್ಪೆಕ್ಟ್ ಇಲ್ಲ. ಯಾರಿಗೆಲ್ಲ ಕೃಷ್ಣನಿಗೆ ರೆಸ್ಪೆಕ್ಟ್ ಉಂಟು ಅವ ಅಡಿಗೆ ಮಾಡಿದ್ದು ಕೃಷ್ಣನಿಗೆ ಕೊಟ್ಟು ತಿಂತಾನೆ. ಹಾಗಾಗಿ ಈ ಸಂಸ್ಥೆಗಳಿಗೆ, ಈ ಸೋಕಾಲ್ಡ್ ಈ ಮೆಡಿಟೇಷನ್ ಸಂಸ್ಥೆಗಳಿಗೆ ಆ ತಿನ್ನುವುದಲ್ಲಿ ಕೂಡ ಕಂಟ್ರೋಲ್ ಇಲ್ಲ, ಮಲಗುವುದಲ್ಲಿ ಕೂಡ ಇಲ್ಲ, ಮತ್ತೆ ಕೆಲಸ ಮತ್ತೆ ರಿಕ್ರಿಯೇಷನ್. ಈಗ ನೆಕ್ಸ್ಟ್ ಬರುವಂತದ್ದು ಆಸನ ಹೇಳುವುದು. ಈಗ ನಾನು ಸ್ಟಾರ್ಟಿಂಗ್ ತೋರಿಸಿದ ಹಾಗೆ ಎಲ್ಲ ಈ ಫಿಸಿಕಲ್ ಎಕ್ಸರ್ಸೈಸ್. ಪ್ರಭುಪಾದ ಹೇಳ್ತಾರೆ ಅದು ಅಲ್ಲ ಆಸನ ಅಂದ್ರೆ ಈ ಕುಶಾಗ್ರಾಸ ಆಗಿ ಆ ನೆಲದಲ್ಲಿ ಮತ್ತೆ ಅದರ ಮೇಲೆ ಈ ಜಿಂಕೆದು ಚರ್ಮ ಹಾಕ್ಬೇಕಂತ. ಮತ್ತೆ ಆ ಸೀಟ್ ಜಾಸ್ತಿ ಎತ್ತರ ಕೂಡ ಆಗಬಾರ್ದು, ತಗ್ಗು ಕೂಡ ಆಗಬಾರ್ದು. ಮತ್ತೆ ನಮ್ಮ ದೇಹ, ಕುತ್ತಿಗೆ ಎಲ್ಲವೂ ಸ್ಟ್ರೈಟ್ ಲೈನ್ ಇರಬೇಕಂತ. ಮತ್ತೆ ನಾವು ಆ ಮೂಗಿನ ತುದಿಗೆ ಸ್ಟೇರ್ ಮಾಡ್ತಾ ಇರಬೇಕು. ಇದು ಯಾಕೆ ಮಾಡುದು ಅಂದ್ರೆ ನಮ್ಮ ಈ ಮನಸ್ಸು ಟೋಟಲ್ ಎಂತ ಹೇಳುದು, ಈ ಹೆಚ್ಚಂದ್ರೆ ಜನರಿಗೆ ಮೇಯ್ನ್ ಆಗಿ ಕಲಿಯುಗದಲ್ಲಿ ಕಾಮ ನೋಡಿ, ಈ ಎಲ್ಲ ಸಂಸ್ಥೆಗಳು ಆ ಕಾಮದ ನಿಗ್ರಹಣೆ ಅವ್ರಿಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಅವರು ಅದನ್ನು ಎಂತಂದ್ರೆ ತಪ್ಪು ರೀತಿಯಲ್ಲಿ ಹೇಳ್ತಾರೆ. ಎಂತಂದ್ರೆ ಅದು ಬೇಕು, ಅದು ಇಲ್ಲದೆ ಅಂದ್ರೆ ಇದಿಲ್ಲ ಅಂತ. ಆದ್ರೆ ಆಕ್ಚುಲಿ ಹಾಗೆಲ್ಲ. ಕೃಷ್ಣ ಕೂಡ ಹೇಳುದು ಭಗವದ್ಗೀತೆಯಲ್ಲಿ, ರೆಗ್ಯುಲೇಟೆಡ್ ಸೆಕ್ಸ್ ಈಸ್ ಅಲೌಡ್. ಅಂದ್ರೆ ಮದುವೆ ಆಗಿ ರೆಗ್ಯುಲೇಟೆಡ್ ಅಂದ್ರೆ ನಾವು ಕೃಷ್ಣ ಪ್ರಜ್ಞೆ ಮಗುವನ್ನು ಹುಟ್ಟಿಸುವ ಅದಕ್ಕೆ ನಾವು ಯೂಸ್ ಮಾಡಬೇಕು ಹೊರತು ನಾವು ಬೇರೆ ಇದಕ್ಕೆ ಯೂಸ್ ಮಾಡ್ಲಿಕ್ಕಿಲ್ಲ. ಆದ್ರೆ ಇವರು ಅದನ್ನು ಉಲ್ಟಾ ಮಾಡ್ತಾರೆ ನೋಡಿ. ಆಕ್ಚುಲಿ ಹೇಗೆ ಅಂದ್ರೆ, ನಿನ್ನೆ ಕೂಡ ಒಂದು ಮಾತಾಜಿ ಹೇಳಿದ್ರು ಯಾವುದೋ ಒಂದು ಸಂಸ್ಥೆಯಲ್ಲಿ, ಈ ಎಂತ ಹೇಳುದು, ಆತ್ಮವು ಈ ತಲೆಯ ನಡುವೆ ಭಾಗದಲ್ಲಿ ಉಂಟಂತ. ಅದು ನೋಡಿ ಕೃಷ್ಣ ಹೇಳಿದಾನೆ ಭಗವದ್ಗೀತೆಯಲ್ಲಿ. ಕೃಷ್ಣ ಹೇಳುದು, ಈ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುದು ಎಂತಂದ್ರೆ, ಈಶ್ವರ ಸರ್ವಭೂತಾಂ ಹೃದ್ದೇಶು ಅರ್ಜುನ ತಿಷ್ಠತಿ ಬ್ರಹ್ಮಾಯಾನ್ ಸರ್ವಭೂತಾನಿ ಯಂತ್ರ ರೂಢಾನಿ ಮಾಯ. ಕೃಷ್ಣ ಇಲ್ಲಿ ಹೇಳಿದಾನೆ ಅಂದ್ರೆ ಆತ್ಮವು ಹೃದಯದ ಭಾಗದಲ್ಲಿ ಉಂಟಂತ. ಆದ್ರೆ ಇವರು ನೋಡಿ ಅವ್ರದೇ ಓನ್
ಇಲ್ಲಿ ತಲೆ ನಡುವಲ್ಲಿ ಉಂಟು, ಕೆಲವರು ಇಲ್ಲಿ ತಲೆಯಲ್ಲಿ ಉಂಟು, ಎಂತೆಂತ ಹೇಳ್ತಾರೆ, ತುಂಬಾ ಸಂಶಯಗಳುಂಟು. ಯಾಕಂದ್ರೆ ನಾವು ಈ ಪುಸ್ತಕ ವಿತರಣೆ ಮಾಡುವಾಗ ಎಲ್ಲರೂ ಬರ್ತಾರೆ. ಹಾಗಾಗಿ ಪ್ರಭುಪಾದ ಹೇಳ್ತಾರೆ, ನಾನು ಕೃಷ್ಣನನ್ನು ಫಾಲೋ ಮಾಡಬೇಕಾ ನಿನ್ನನ್ನು ಫಾಲೋ ಮಾಡಬೇಕಾ? ಎಲ್ಲ ಸಂಶಯಗಳು. ಯಾಕೆಂದ್ರೆ ನೋಡಿ, ಎಲ್ಲ ಸಂಶಯಗಳು ಅವರ ಅಭಿಪ್ರಾಯ, ಕೃಷ್ಣನ ಅಭಿಪ್ರಾಯ ಇಲ್ಲ. ಪ್ರಭುಪಾದ ಹೇಳ್ತಾರೆ, ನಾವು ಅವರವರ ಅಭಿಪ್ರಾಯ ತಗೊಳ್ಬಾರ್ದು, ನಾವು ಕೃಷ್ಣನ ಅಭಿಪ್ರಾಯ ತಗೊಳ್ಬೋದು. ಹಾಗಾಗಿ ಈ ರೀತಿಯಲ್ಲಿ ಆಗ್ತದೆ. ಹಾಗೆ ದಯವಿಟ್ಟು ನಾವು ಎಂತಂದ್ರೆ ಸರಿಯಾದ ಸಂಪ್ರದಾಯದಲ್ಲಿ ಬಂದ ಸಂಸ್ಥೆಗೆ ಹೋದ್ರೆ ನಮ್ಮ ಟೈಮ್, ಎನರ್ಜಿ ಎಲ್ಲವೂ ಸೇವ್ ಆಗ್ತದೆ. ಹಾಗಾಗಿ ಈ ರೀತಿ ಆಸನ, ಹಾಗೆ ಆಸನ ಕೂಡ ಯಾರು ಮಾಡ್ತಾ ಇಲ್ಲ, ಈ ರೀತಿ ಮಾಡ್ತಾ ಇಲ್ಲ, ಅವ್ರದೇ ಖುಷಿ ಬಂದಾಗ ಮಾಡ್ತಾರೆ. ಪ್ರಭುಪಾದ ಹೇಳಿದ್ರು, ಕೃಷ್ಣ ಹೇಳಿದ ಮೇಲೆ ಕೃಷ್ಣ ಹೇಳಿದನ್ನು ಫಾಲೋ ಮಾಡ್ಬೇಕು. ಈಗ ಪ್ರಭುಪಾದ ಎಷ್ಟು ಬಾರಿ ಹೇಳಿದ್ದಾರೆ, ಎಸ್ ನೀವು ಇದು ಮಾಡಿದ್ರೆ ಈ ಅಷ್ಟಾಂಗ ಯೋಗವನ್ನು ಫಾಲೋ ಮಾಡಿ, ಫುಲ್ 8. ಅದರಿಂದ ನಿಮ್ಗೆ ಇಷ್ಟ ಬಂದಾಗಿ ನೀವು ತೆಗೆದ್ರೆ ಮತ್ತೆ ನೀವು ಫಾಲೋ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಮತ್ತೆ ನೆಕ್ಸ್ಟ್ ಪ್ರಾಣಾಯಾಮ. ಪ್ರಾಣಾಯಾಮ ಅಂದ್ರೆ ನಮ್ಮ ಮೂವ್ಮೆಂಟ್ ಎಂತಂದ್ರೆ ಇನ್ಹೇಲ್ ಅಂಡ್ ಎಕ್ಸೇಲ್, ಇದನ್ನ ನಾವು ಕಂಟ್ರೋಲ್ ಮಾಡುವಂಥದ್ದು. ಪ್ರಭುಪಾದ ಹೇಳ್ತಾರೆ, ಈ ಎಲ್ಲ ಸಂಸ್ಥೆಗಳು, ಈ ಸೋಕಳ ಅದೇ ಸಂಸ್ಥೆಗಳು ಅವ್ರು ಮಾಡುವಂಥದ್ದು ಬೇಸಿಕ್ ಅಂತೆ. ಪ್ರಭುಪಾದ ಹೇಳ್ತಾರೆ, ಈ ಹಿಮಾಲಯದಲ್ಲಿ ಯೋಗೀಸ್ ಇದ್ದಾರೆ, ಆ ಪ್ರಾಣಾಯಾಮಲ್ಲಿ ಉನ್ನತ ಲೆವೆಲ್ ಉಂಟಂತೆ. ಅಂದ್ರೆ ತುಂಬಾ ಅಡ್ವಾನ್ಸ್ ಪ್ರಾಣಾಯಾಮ ಇವರು ಮಾಡುವುದಿಲ್ಲ. ಹೇಗೆಂದ್ರೆ ಅದನ್ನು ಮಾಡಿದ್ರೆ ಮತ್ತೆ ನಮ್ಮ ಇಂದ್ರಿಯ ಸುಖ ಮಾಡ್ಲಿಕ್ಕೆ ಆಗುದಿಲ್ಲ. ಇವರಿಗೆ ಅಂತಂದ್ರೆ ಇಂದ್ರಿಯ ಸುಖ ಕೂಡ ಬೇಕು, ಈ ಪ್ರಾಣಾಯಾಮ ಕೂಡ ಬೇಕು. ಹಾಗಾಗಿ ಆ ಬೇಸಿಕ್ ಲೆವೆಲ್ ಮಾಡೋದು. ಪ್ರಭುಪಾದ ಅಂದ್ರೆ ನೋಡಿ, ಇದು ಪ್ರಭುಪಾದ ಹೇಗೆ ಅಂದ್ರೆ, ಒಂದು ಪ್ರಭುಪಾದ ಭಾರತಕ್ಕೆ ಬರುವಾಗ ಅಂದ್ರೆ ಅಮೆರಿಕಕ್ಕೆ ಹೋಗಿ ಅಲ್ಲಿ ಕೃಷ್ಣ ಪೂಜೆ ಮಾಡಿ ಮತ್ತೆ ಎಲ್ಲ ಶಿಷ್ಯರನ್ನು ಕರ್ಕೊಂಡು ಬಂದ್ರು ಒಂದು 5-6 ವರ್ಷದ ಹಿಂದೆ. ಆದ ಮೇಲೆ ಮತ್ತೆ ಎಲ್ಲ ಸಂಸ್ಥೆಗಳ ಎಲ್ಲ ನಾಯಕರು ಬಂದ್ರು, ಒಂದು 50 ಬೇರೆ ಬೇರೆ ಆಧ್ಯಾತ್ಮಿಕ ಇವರು. ಪ್ರಭುಪಾದ ಇದನ್ನು ಮುಖ ಕೇಳಿದ್ರು, ಅವರೆಲ್ಲ ಅಂದ್ರೆ ಸೀದೋ, ಅಂದ್ರೆ ಅವ್ರಿಗೆ ಕೇಳಲಿಕ್ಕೆ ಆಗುದಿಲ್ಲ, ಸೀದೋದು. ಪ್ರಭು ಹೇಳಿದ್ರು, ಮಾಡುದಾದ್ರೆ 8 ಮಾಡಿ ಅಂತ. ಈ ರೀತಿ ಮಾಡುವವರಿಲ್ಲ. ಮತ್ತೆ ನೆಕ್ಸ್ಟ್ ನೆಕ್ಸ್ಟ್ ಒನ್ ಪ್ರತ್ಯಾಹಾರ. ಈ ಭೌತಿಕ ಇಚ್ಛೆಯನ್ನು ಭೌತಿಕ ನಮ್ದು ಎಕ್ಸಿಸ್ಟೆನ್ಸ್ ಟೋಟಲ್ ಇದು ಮಾಡುವಂಥದ್ದು. ಮತ್ತೆ ಧಾರಣ ಅಂದ್ರೆ ಟೋಟಲಿ ಟ್ರಾನ್ಸ್ ಅಲ್ಲಿ ಇರುವಂಥದ್ದು. ಟ್ರಾನ್ಸ್ ಅಂದ್ರೆ ಆ ಕೃಷ್ಣನ ಇದರಲ್ಲಿ ಅಂದ್ರೆ ಎಲ್ಲ ಭೌತಿಕ ಇಚ್ಛೆಯನ್ನು ಬದಿಗಿಟ್ಟು ಟೋಟಲ್ ಟ್ರಾನ್ಸ್ ಅಲ್ಲಿ ಇರುವಂಥದ್ದು. ಮತ್ತೆ ಧ್ಯಾನ ಅಂದ್ರೆ ಈ ಧಾರಣ ಕೂಡ ಯಾರು ಮಾಡುದಿಲ್ಲ, ಎಲ್ಲರಿಗೂ ಇಂದ್ರಿಯ ಸುಖ ಬೇಕು, ಇಂದ್ರಿಯ ಸುಖ ಬಿಡದೆ ನಮ್ಗೆ ಧಾರಣ ಆಗುದಿಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಮತ್ತೆ ಧ್ಯಾನ ಅಂದ್ರೆ ಹೇಗಂದ್ರೆ, ಈಗ ಒಂದು ನಾವು ದೀಪವನ್ನು ಹೊತ್ತಿಸ್ತೇವೆ, ಮತ್ತೆ ಎಂಥದ್ದು ಗಾಳಿ ಬಂದು ಕೂಡ ಅದು ಶೇಕ್ ಆಗಬಾರ್ದು, ಆರಿದ, ಅದಕ್ಕೆ ಹೇಳೋದು ಧ್ಯಾನ. ಆದ್ರೆ ಪ್ರಭುಪಾದ ಹೇಳ್ತಾರೆ, ಈಗ ಪ್ರಭುಪಾದ ಶಿಷ್ಯ ಹೇಳಿದ್ರು, ಪ್ರಭುಪಾದ್ ದೇ ಆರ್ ಡೂಯಿಂಗ್ ದಿಸ್ ಮೆಡಿಟೇಷನ್ ಧ್ಯಾನ ಅಂತ, and they are saying after doing that meditation they are totally fresh. ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ಎಸ್, ನೀವು ಕೂಡ ಈಗ ಮಲಗಿದ ನಂತರ ನೀವು ಎದ್ದ ಕೂಡಲೇ ನೀವು ಫ್ರೆಶ್ ಆಗ್ತೀರಿ. ಅವರು ಏನಿಲ್ಲ 2 ಗಂಟೆ ಮಲಗುವುದಂತೆ. ಧ್ಯಾನ ಅಂದ್ರೆ ಟೋಟಲ್ ನಿದ್ರೆ. ಹಾಗಾಗಿ ಪ್ರಭುಪಾದ ಹೇಳ್ತಾರೆ, ಯಾರು ಕೂಡ ಎದ್ದ ಕೂಡಲೇ ಫ್ರೆಶ್ ಆಗ್ತಾರೆ. ಹಾಗಾಗಿ ಪ್ರಭುಪಾದ ಹೇಳ್ತಾರೆ, ಆದ್ರೆ ಈ ರೀತಿ ಇರಬೇಕು, ಎಂತ ಬರ್ದು ಕೂಡ. ಇದಕ್ಕೆ ಉದಾಹರಣೆ ಶಮಿಕ ಋಷಿ, ಪರೀಕ್ಷಿತ್ ಮಹಾರಾಜ ಹಾವನ ಹಾಕುವಾಗ ಅವ್ರು ಟೋಟಲಿ ಸಮಾಧಿಯಲ್ಲಿದ್ರು, ಧ್ಯಾನದಲ್ಲಿದ್ರು. ಎಂತ ಅವರಿಗೆ ಪರೀಕ್ಷೆ ಎಂತ ಹೇಳಿದ್ರು ಕೂಡ ಅವರಿಗೆ ಇದಾಗಲಿ, ಅವರು ಟೋಟಲಿ ಟ್ರಾನ್ಸ್ ಅಲ್ಲಿದ್ರು. ಮತ್ತೆ ಸಮಾಧಿ ಅಂದ್ರೆ ಹೇಗಂದ್ರೆ, ಎಂತ ಕಷ್ಟ ಬಂದ್ರು ಕೂಡ ಅವ ಆಚೆ ಅಳದಾಡುವುದಿಲ್ಲ, ಅಂದ್ರೆ ಟೋಟಲ್ ಅವ ಈ ಕೃಷ್ಣನ ಸಮಾಧಿ. ಆದ್ರೆ ಸಮಾಧಿ ಅಂತಂದ್ರೆ ಕೃಷ್ಣನಲ್ಲಿ ಅವ್ರು ಹೇಳುದು ಶೂನ್ಯ, ನಿರಾಕಾರ, ಶೂನ್ಯ, ಏನಿಲ್ಲ, ಶೂನ್ಯ. ಪ್ರಭುಪಾದ ಹೇಳ್ತಾರೆ, ಶೂನ್ಯ ಅಲ್ಲ. ಹೇಗೆ ಅಂದ್ರೆ ನೆಗೆಟಿವ್ ಅಂತ ತೆಗೆದು ಇನ್ನೊಂದು ಪಾಸಿಟಿವ್ ಇರಬೇಕು. ಅವರು ನೆಗೆಟಿವ್ ಅಂತ ತೆಗೆದು ಪಾಸಿಟಿವ್ ಇಲ್ಲ ಅಂತ ಅಲ್ಲಿ, ಅಂದ್ರೆ ಶೂನ್ಯ ಅಲ್ಲ ಕೃಷ್ಣನನ್ನು. ಹಾಗಾಗಿ ಪ್ರಭುಪಾದ ಈ 8 ಮಾಡಿದ್ರೆ ಮಾತ್ರ ಮತ್ತೆ ಅವನಿಗೆ ಇದು ಮಾಡ್ಬೋದು. ಆದ್ರೆ 8 ಯಾರು ಮಾಡುವುದಿಲ್ಲ, ಈ ರೀತಿ ಕೃಷ್ಣ ಹೇಳಿದಾಗೆ ಮಾಡುವುದಿಲ್ಲ. ಅವರ ಖುಷಿ ಬಂದಾಗಿ ಮಾಡಬಹುದು, ಆದ್ರೆ ನಮ್ಗೆ ಯಾವಾಗ್ಲೂ ಅಥರೈಸ್ ಯಾರಂದ್ರೆ ಕೃಷ್ಣ. ಎಸ್, ಈ ಯೋಗ ವ್ಯವಸ್ಥೆಯನ್ನು ಪ್ರಯತ್ನಿಸಲು ನೀವು ಸಿದ್ಧರಿದ್ದೀರಾ? ಎಸ್, ಈಗ 1 ನಿಮಿಷ ನಿಮ್ಮಲ್ಲಿ ಅನ್ಮ್ಯೂಟ್ ಮಾಡ್ತೇನೆ. ಎಸ್, ಹರೇ ಕೃಷ್ಣ. ಈಗ ನಿಮ್ಮಲ್ಲಿ ಪ್ರಶ್ನೆ? ಎಸ್, ಹರೇ ಕೃಷ್ಣ. ಈಗ ಇದು 8 ಹೇಳಿದ್ದಾರೆ, ಇದನ್ನು ಮಾಡ್ಲಿಕ್ಕೆ ನೀವು ಸಿದ್ಧರಿದ್ದೀರಾ? ಹರೇ ಕೃಷ್ಣ, ಅನ್ಮ್ಯೂಟ್ ಮಾಡಿ ಹೇಳ್ಬೋದು. ಹರೇ ಕೃಷ್ಣ ಪ್ರಭುಜಿ. ಸಿದ್ಧರಿದ್ದೀರಾ ಸರ್? ಖಂಡಿತ ಆಗಲ್ಲ ಸ್ವಾಮಿ. ಖಂಡಿತ ಆಗಲ್ಲ. ಎಸ್, ಬೇರೆ ಯಾರಾದ್ರೂ? ಹರೇ ಕೃಷ್ಣ ಯಾರಾದ್ರೂ?
ನಮಸ್ತೆ ಪ್ರಭುಜಿ. ಎಸ್ ಗುರುಜಿ ಅದು ಮಾಡಕ್ಕಾಗಲ್ಲ ಈ ಕಲಿಯುಗದಲ್ಲಿ ನೋಡಿ. ಎಸ್ ವೈನವಿ 100%. ನೋಡಿ ಮಕ್ಕಳಿಗೆ ಇಮಿಡಿಯೇಟ್ ಗೊತ್ತಾಗ್ತದೆ. ನೋಡಿ ಅವಳು ಫ್ರಾಂಕ್ ಆಗಿ ಹೇಳುದು ಕಲಿಯುಗದಲ್ಲಿ ಆಗುದಿಲ್ಲ ಅಂತ. ಎಸ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಎಸ್ ಓಕೆ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ. ನೋಡಿ ಮಕ್ಕಳಿಗೆ ಅಂದ್ರೆ ಮಕ್ಕಳಿಗೆ ಇಮಿಡಿಯೇಟ್ ಗೊತ್ತಾಗ್ತದೆ. ಮಕ್ಕಳು ಹೇಳೋದು ಸತ್ಯ. ಈಗ ಮಗು ಹೇಳೋದು, ವೈನವಿ ಹೇಳೋದು ಕಲಿಯುಗದಲ್ಲಿ ಇದು ಆಗುದಿಲ್ಲ. ಈ ಯೋಗ ವ್ಯವಸ್ಥೆಯನ್ನು ಪ್ರಯತ್ನದಲ್ಲಿ ನೀವು ಸಿದ್ಧರಿದ್ದೀರಾ. ಕಲಿಯುಗದಲ್ಲಿ ತುಂಬಾ ಕಷ್ಟ. ಯಾಕಂದ್ರೆ ಆ ಸತ್ಯಯುಗದಲ್ಲಿ ವಾಲ್ಮೀಕಿ ಮಹರ್ಷಿ 60,000 ವರ್ಷ ಈ ಧ್ಯಾನ ಮಾಡಿ ಮತ್ತೆ ಅವರಿಗೆ ಆಗಿದೆ. ಆಗ್ಲಿಲ್ಲ ಅಂತ ಹೇಳುದಿಲ್ಲ, ಆಗಿದೆ. ಆದ್ರೆ ಸತ್ಯಯುಗದಲ್ಲಿ ಪ್ರಭುಪಾದ ಹೇಳ್ತಾರೆ ಸತ್ಯಯುಗದಲ್ಲಿ ಎಲ್ಲರೂ ಸತ್ಯದಲ್ಲಿತ್ತಂತೆ. ಮತ್ತೆ ಯಾರು ಈ ತಮ್ಮ ಗುಣ ರಜೋಗುಣದಲ್ಲಿ ಇಲ್ಲ, ಎಲ್ಲರೂ ಸತ್ವಗುಣದಲ್ಲಿದ್ದಾರೆ. ಹಾಗಾಗಿ ಮತ್ತೆ ಅಲ್ಲಿ 1 ಲಕ್ಷ ವರ್ಷ ಇತ್ತು. ಈಗಿರುವಂತದ್ದು ಪ್ರಭುಪಾದ ಹೇಳ್ತಾರೆ 100 ವರ್ಷ. ಅದರಲ್ಲಿ ಕೂಡ 60 ವರ್ಷ ಬದುಕ್ತಾನೆ ಇಲ್ಲ, ಗ್ಯಾರಂಟಿ ಇಲ್ಲ. ಹಾಗಾಗಿ ಅದಕ್ಕೆ ತುಂಬಾ ಪೀರಿಯಡ್ ಬೇಕು, ಮತ್ತೆ ಕಾಡುಗಳೆಲ್ಲ ಬೇಕು. ಈಗ ನಮ್ಗೆ ಅಂತದ್ದು ಇಲ್ಲ. ಈ ಕರ್ದವ ಮುನಿಯನ್ ಅಂತವರೆಲ್ಲ ಅವರೆಲ್ಲ ಮಾಡಿದ್ದಾರೆ, ಮಾಡಲಿಲ್ಲ ಅಂತಲ್ಲ, ಶಾಸ್ತ್ರದಲ್ಲಿ ಉಂಟು ತುಂಬಾ. ಆದ್ರೆ ಆ ಯುಗಕ್ಕೆ ಕಾಲಕ್ಕೆ ತಕ್ಕ ಕೋಲ ಅಂತ ಹೇಳ್ತಾರೆ. ಎಸ್. ಈಗ ಅರ್ಜುನ ನೋಡಿ, ಅರ್ಜುನ ಮಾಮೂಲಿ ಜನ ಅಲ್ಲ. ಅರ್ಜುನ ಅಂದ್ರೆ ಅರ್ಜುನ ಎಂತ ಹೇಳ್ತಾನೆ ನೋಡು. ನೋಡಿ ತುಂಬಾ ಯೋಧವ, ಮತ್ತೆ ತುಂಬಾ ಸಮಯ ಕಾಡಲ್ಲಿ ಇದ್ದು ಗೊತ್ತವನಿಗೆ. ಸ್ಟಾರ್ಟಿಂಗ್ ಅವನ ಈ 25 ವರ್ಷ ಬ್ರಹ್ಮಚರ್ಯ ಕೂಡ ಕಾಡಲ್ಲಿ ಮಾಡಿದ. ಮತ್ತೆ ಅವನಿಗೆ ವಾಪಸ್ ಕಾಡಿಗೆ ಹೋಗುವ ಸನ್ನಿವೇಶ ಬಂತು. ಹಾಗಾಗಿ ತುಂಬಾ ಸಮಯ ಕಾಡಲ್ಲಿ ಇದ್ದು ಅವನಿಗೆ ಗೊತ್ತುಂಟು. ಈಗ ಹೇಗಂದ್ರೆ ನಾವು ಯಾವಾಗ್ಲೂ ಈಗ ನಿಮ್ಮ ಯಾರಾದ್ರೂ ಮಕ್ಕಳನ್ನು ನೀವು ಯಾವ್ದಾದ್ರು ಒಂದು ಎಜುಕೇಶನ್ಗೆ ಹಾಕ್ಬೇಕಿದ್ರೆ ನೀವು ನಿಮ್ಮ ಇನ್ನೊಂದು ಗೆಳೆಯ ಯಾರಾದ್ರೂ ಅವರ ಮಕ್ಕಳು ಅದನ್ನು ಕಲ್ತವ್ರ ಹತ್ರ ಹೋಗಿ ನೀವು ಕನ್ಸಲ್ಟ್ ಮಾಡ್ತೀರಿ. ಎಸ್ ಹೇಗೆ ಆ ಕಾಲೇಜ್ ಆಗ್ಬೋದಾ, ಈ ಸಬ್ಜೆಕ್ಟ್ ಆಗ್ಬೋದಾ, ಮತ್ತೆ ನಿಮ್ಮ ಮಗಳನ್ನು ಅವರ ಮಗಳ ಒಟ್ಟಿಗೆ ಮಾತಾಡಿಸ್ತೀರಿ. ಮತ್ತೆ ಅವಳು ಕೇಳ್ತಾಳೆ ಕ್ರಾಸ್ ಕ್ವಶನ್, ಮತ್ತೆ ನಿಮಗೆ ಕನ್ಫರ್ಮ್ ಆಗ್ತದೆ. ಅಂದ್ರೆ ಎಸ್ ಆಗ್ಬೋದು. ಮತ್ತೆ ಅವಳಿಗೆ ಕೂಡ ಒಂದು ಧೈರ್ಯ ಬರ್ತದೆ, ಎಸ್ ಆಗ್ಬೋದು. ಅದೇ ರೀತಿ ನಾವು ಯಾವಾಗಲೂ ಕಾಡಿನ ಬಗ್ಗೆ, ಕಾಡಲ್ಲಿ ಯಾರಿದ್ದಾರೆ ಅವರ ಬಗ್ಗೆ ಕೇಳಬೇಕು. ಈಗ ಅರ್ಜುನ ತುಂಬಾ ಸಮಯ ಕಾಡಲ್ಲಿ ಇದು ಗೊತ್ತು ಅವನಿಗೆ. ಈ ಸ್ಟಾರ್ಟಿಂಗ್ ಒಂದು ಬ್ರಹ್ಮಚರ್ಯ 25 ವರ್ಷ, ಮತ್ತೆ ಅವ ನಡುವಲ್ಲಿ ಕೂಡ ಅವರಿಗೆ ಕಾಡಿಗೆ ಹೋಗ್ಲಿಕ್ಕೆ ಬಂತು. ಹಾಗಾಗಿ ತುಂಬಾ ಸಮಯ ಇದ್ದು ಗೊತ್ತು. ಅವ ಎಂತ ಹೇಳ್ತಾರೆ ನೋಡುವ. ಹಾಗೆ ಯಾವಾಗಲೂ ಆ ಕಾಡಲ್ಲಿ ಯಾರು ಇದ್ದಾರೆ ಅವರಿಂದ ನಾವು ತಿಳ್ಕೊಳ್ಬೇಕು. ನೋಡಿ ಮತ್ತೆ ಇದು ಶಿವನೊಟ್ಟಿಗೆ ಯುದ್ಧ ಮಾಡಿ ಗೆಲ್ತಾನೆ. ಮಾಮೂಲಿ ಜನ ಅಲ್ಲ ಅರ್ಜುನ. ಮತ್ತೆ ಸತ್ಯಯುಗದಲ್ಲಿ ನರನಾರಾಯಣ ಋಷಿ ಕೃಷ್ಣ ಹೇಳ್ತಾನೆ, ಯಾವಾಗೆಲ್ಲ ನಾನು ಬರ್ತೀನಿ ಆಗ ನೀನು ಕೂಡ ಬರ್ತೀವಿ. ಆದ್ರೆ ನಿನ್ಗೆ ಯಾವುದು ನೆನಪಿಲ್ಲ, ನಮ್ಗೆಲ್ಲವೂ ನೆನಪಿರ್ತದೆ. ಈ ನರನಾರಾಯಣ ಋಷಿಯಲ್ಲಿ ನರವು ಅರ್ಜುನ, ನಾರಾಯಣ ಕೃಷ್ಣ. ಹಾಗಾಗಿ ಮಾಮೂಲಿ ಜನ ಅಲ್ಲ ಅರ್ಜುನ. ಅವ ಎಂತ ಹೇಳಿದೆ ನೋಡು. ಚಂಚಲಂ ಹಿ ಮನ ಕೃಷ್ಣ ಪ್ರಮಾಥಿ ಬಲಭದ್ರಡಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವಸು ದುಷ್ಕರ. ಎಂತ ಹೇಳ್ತೇವೆ ನೋಡುವ. ಕೃಷ್ಣನೇ ಮನಸ್ಸು ಚಂಚಲವಾದದ್ದು, ಪ್ರಭುಕ್ಷವಾದದ್ದು, ಹಠಮಾರಿ ಮತ್ತು ಬಲವಾದದ್ದು. ಅದನ್ನು ನಿಗ್ರಹಿಸುವುದು ಗಾಳಿಯನ್ನು ನಿಯಂತ್ರಿಸುವುದಕ್ಕಿಂತ ಕಷ್ಟ ಎಂದು ನನಗೆ ತೋರುತ್ತದೆ. ಅವ ನೋಡಿ ಪ್ರಭುಪಾದ ಹೇಳ್ತಾರೆ, ಶುದ್ಧ ಭಕ್ತರು ಯಾವಾಗಲೂ ಸತ್ಯವನ್ನು ಹೇಳ್ತಾರೆ. ಅವ್ರು ಇಮಿಡಿಯೇಟ್ ಎಸ್ ನನ್ನ ಆಗುದಿಲ್ಲ ಅಂತ ಆಗುದಿಲ್ಲ ಅಂತ ಹೇಳ್ತಾರೆ, ಆಗ್ತದೆ ಅಂದ್ರೆ ಆಗ್ತದೆ ಅಂತ ಹೇಳ್ತಾರೆ. ಆದ್ರೆ ಇವ 2 ಕೈಯನ್ನು ಹೀಗೆ ಅಂದ್ರೆ ನಾನು ಟೋಟಲ್ ಸರೆಂಡರ್, ನನಗೆ ಇದು ಆಗುದಿಲ್ಲ, ಅಷ್ಟಾಂಗ ಯೋಗ ನನಗೆ ಆಗುದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅರ್ಜುನನಿಗೆ ಆಗುದಿಲ್ಲ ಅಂತ ಹೇಳಿದ್ರೆ ನಮ್ಗೆ ಆಗ್ತದ? ನಾವು ಕಾಡಲ್ಲಿ ಇದ್ದೇವಾ? ನಾವು ಕಾಡಲ್ಲಿ ಇರಲಿಲ್ಲ. ಹಾಗಾಗಿ ಮತ್ತೆ ಅರ್ಜುನ ಕೃಷ್ಣ ನಿತ್ಯ ಸೇವಕ, ಅವ ಆಗ್ತಿಲ್ಲ ಅಂತ ಹೇಳಿದ ಮೇಲೆ ನಾವು ಅದನ್ನು, ಹೇಗೆಂದ್ರೆ ಪ್ರಭುಪಾದ ಹೇಳ್ತಾರೆ, ಈ ಬುದ್ಧಿವಂತರು ಯಾವಾಗಲೂ ಈ ಶಾಸ್ತ್ರದಿಂದ ನೋಡಿ ಕಲಿತಾರೆ. ಬುದ್ಧಿಹೀನರು ಅದರಲ್ಲಿ ಇದ್ದು ಕೂಡ ಯಾಕೆ ನಾನು ಮಾಡಬಾರ್ದು? ಪ್ರಭುಪಾದ ಹೇಳಿದ್ರೆ ಇದು ಬುದ್ಧಿಹೀನರು ಅಂದ್ರೆ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಹೋಗುದು. ಹಾಗಾಗಿ ದಯವಿಟ್ಟು ಅರ್ಜುನ ಹೇಳಿದಾನೆ, ಅರ್ಜುನಿಗಿಂತ ದೊಡ್ಡ ಅಥಾರಿಟಿ ಇಲ್ಲ, ಅವ ಆಗುದಿಲ್ಲ ಅಂತ ಹೇಳಿದ ಮೇಲೆ ನಾವು ಅದನ್ನು ಮಾಡಬಾರ್ದು. ಎಸ್ ಓಕೆ. ಎಸ್ ಕೃಷ್ಣ ಹೇಳುದು, ಯಾರಿಗೆ ಮನಸ್ಸಿಗೆ ಕಡಿವಾಣ ಹಾಕ್ಲಿಕ್ಕೆ ಆಗುದಿಲ್ಲ ಅವನಿಗೆ ಈ
ಆತ್ಮಸಾಕ್ಷಾತ್ಕಾರ ಆಗುವುದಿಲ್ಲ ಅಂತ ಕೃಷ್ಣ ಹೇಳ್ತಿದ್ದಾನೆ. ಒಂದು ನಿಮಿಷ. ಓಕೆ, ಈಗ ಮನಸ್ಸನ್ನು ನಾವು ಶತ್ರು ಕೂಡ ಮಾಡ್ಬೋದು, ಮಿತ್ರ ಕೂಡ ಮಾಡ್ಬೋದು. ಅದು ಹೇಗೆ? ಪ್ರಭುಪಾದ ಹೇಳ್ತಾರೆ, ನಾವು ಮನಸ್ಸನ್ನು ಯಾವಾಗ ಕೃಷ್ಣ ಸೇವೆಯಲ್ಲಿ ತೊಡಗಿಸ್ತೇವೆ ಆಗ ನಮ್ಮ ಮನಸ್ಸು ನಮ್ಮ ಮಿತ್ರ ಆಗ್ತದೆ. ಅದೇ ರೀತಿ ನಾವು ಯಾವಾಗ ಇಂದ್ರಿಯ ಸುಖಕ್ಕೆ ತೊಡಗಿಸ್ತೇವೆ ಆಗ ನಮ್ಮ ಮನಸ್ಸು ಶತ್ರು ಆಗ್ತದೆ. ಎಸ್, ಯಾರು ಮನಸ್ಸನ್ನು ಗೆದ್ದಿದ್ದಾರೋ ಅವನಿಗೆ ಮನಸ್ಸು ಬಂಧು ಆಗ್ತದೆ, ಆದರೆ ಹಾಗೆ ಮಾಡದವನಿಗೆ ಅವನ ಮನಸ್ಸೇ ಅತ್ಯಂತ ದೊಡ್ಡ ಶತ್ರು ಆಗ್ತದೆ. ಎಸ್, ಯೋಗದಲ್ಲಿ ಯಶಸ್ಸನ್ನು ಸಾಧಿಸಲು ವಿಫಲವಾದ ವ್ಯಕ್ತಿಯ ಗಮ್ಯಸ್ಥಾನ ಯಾವುದು? ನೋಡಿ, ಈ ಕೃಷ್ಣ ಪ್ರಜ್ಞೆಯಲ್ಲಿ ಏನು ಲಾಸ್ ಇಲ್ಲ. ಕೃಷ್ಣ ಸ್ಟಾರ್ಟಿಂಗ್ ಕೂಡ ಹೇಳಿದ್ದಾನೆ, ಸ್ವಲ್ಪ ಧರ್ಮಸ್ಯ ತ್ರಾಯತೋ ಮಾಯತೋ ಭಾಯ. ಈ ಮೂರನೇ ಹೇಳಿದ್ರು ಅಂದ್ರೆ ಇಂಥದ್ದು ಸ್ವಲ್ಪ ಮಾಡಿದ್ರು ಕೂಡ ಅದು ಲಾಸ್ ಇಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ. ಈಗ ನಾವು ಫಸ್ಟ್ ನೋಡುವ, ಯೋಗ ಭ್ರಷ್ಟನು ಪುಣ್ಯಜೀವಿಗಳ ಲೋಕದಲ್ಲಿ ಬಹುಕಾಲ ಸಂತೋಷವಾಗಿದ್ದು ಅನಂತರ ಧರ್ಮಾತ್ಮರ ಮನೆಯಲ್ಲಿ ಅಥವಾ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟುತ್ತಾನೆ. ಈಗ ಯಾರಂದ್ರೆ, ಈಗ ಒಬ್ಬ ಕೃಷ್ಣ ಪ್ರಜ್ಞೆಗೆ ಬಂದು ಸ್ವಲ್ಪ ಸಮಯ ಮಾಡಿದ ಕೃಷ್ಣ ಪ್ರಜ್ಞೆ, ಅವನಿಗೆ ಲಾಸ್ ಇಲ್ಲ ಅಂತೆ. ಎಂತಂದ್ರೆ ನೆಕ್ಸ್ಟ್ ಲೈಫಲ್ಲಿ ಅವ ಧರ್ಮಾತ್ಮರ ಇಲ್ಲದ ಶ್ರೀಮಂತ ಕುಟುಂಬದಲ್ಲಿ ಹುಡ್ತಾನೆ. ಶ್ರೀಮಂತ ಕುಟುಂಬ ಅಂದ್ರೆ ತುಂಬಾ ಶ್ರೀಮಂತ ಕುಟುಂಬ ಇದ್ದಾರೆ, ಆದ್ರೆ ಕೆಲವು ಶ್ರೀಮಂತ ಕುಟುಂಬರು ಭಕ್ತಿ ಸೇವೆಯಲ್ಲಿ ಕೂಡ ಇದ್ದಾರೆ. ಯಾಕಂದ್ರೆ ನಮ್ಗೆ ನಮ್ಮ ಈ ಸಂಸ್ಥೆಯಲ್ಲಿ ಅಂದ್ರೆ ಒಂದು 10 ಶ್ರೀಮಂತ ಕುಟುಂಬ ಇದ್ದಾರೆ. ಅವರಂದ್ರೆ ಫ್ಯಾಮಿಲಿಯಲ್ಲಿ ಟೋಟಲ್ ಕೃಷ್ಣ ಪ್ರಜ್ಞೆ, ಅಂದ್ರೆ ಎಲ್ಲರೂ ಅಂಥದ್ದು ಫ್ಯಾಮಿಲಿ ಕೂಡ ಇದ್ದಾರೆ. ಹಾಗಾಗಿ ಅಂತ ಫ್ಯಾಮಿಲಿಯಲ್ಲಿ ಹುಡ್ತಾರೆ ಅಂತೆ ಸ್ವಲ್ಪ ಮಾಡಿದವ. ಮತ್ತೆ ಇನ್ನೊಂದು, ಅಥವಾ ದೀರ್ಘಕಾಲದ ಯೋಗಾಭ್ಯಾಸದ ನಂತರ ವಿಫಲನಾಗಿದ್ದಲ್ಲಿ ಅವನು ಧೀಮಂತರಾದ ಆಧ್ಯಾತ್ಮಿಕವಾದಿಗಳ ಕುಟುಂಬದಲ್ಲಿ ಜನಿಸುವನು. ನಿಶ್ಚಯವಾಗಿ ಈ ಜಗತ್ತಿನ ಇಂಥ ಜನ್ಮ ದುರ್ಲಭ ತರವಾದದ್ದು. ಅಂದ್ರೆ ತುಂಬಾ ಟೈಮ್, ಈಗ ಒಂದು ತುಂಬಾ 10-20 ವರ್ಷ ಇದನ್ನು ಮಾಡಿದ ಕೃಷ್ಣ ಪ್ರಜ್ಞೆ, ಮತ್ತೆ ಕಡೆಗೆ ಅವ ಬಿಟ್ಟ. ಎಂತಾಗ್ತದೆ, ನೆಕ್ಸ್ಟ್ ಲೈಫ್ ಅವ ಈ ವೈಷ್ಣವ ಫ್ಯಾಮಿಲಿಯಲ್ಲಿ ಹುಡ್ತಾನಂತೆ. ವೈಷ್ಣವ ಫ್ಯಾಮಿಲಿ ಅಂದ್ರೆ ತಂದೆ ತಾಯಿ ಇಬ್ಬರು ಕೂಡ ವೈಷ್ಣವರು ಕೃಷ್ಣ ಪ್ರಜ್ಞೆ, ಮತ್ತೆ ಅಲ್ಲಿ ಹುಡ್ತಾನೆ. ಇಲ್ಲಿ ಎಂತ ಹೇಳುದು ಅಂದ್ರೆ ಇಂಥ ಜನ್ಮ ದುರ್ಲಭ ತರ, ತುಂಬಾ ರೇರ್ ಅಂತೆ ಇಂಥ ಜನ್ಮ ಸಿಗುದಂಥದ್ದು. ಹಾಗಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಯಾವುದು ಲಾಸ್ ಇಲ್ಲ. ಎಸ್, ಶ್ರೇಷ್ಠ ಯೋಗಿ ಯಾರು? ಶ್ರೇಷ್ಠ ಯೋಗಿ ನಾರದ ಮುನಿ. ಯಾಕೆಂದ್ರೆ ನೋಡಿ, ನಾರದ ಮುನಿ ಲಾಸ್ಟ್ ಟೈಮ್ ಒಬ್ರು ಮಾತಾಜಿ ಹೇಳಿದ್ರು, ಅಂದ್ರೆ ನಾರದ ಮುನಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಚಾಡಿ ಹೇಳುದು. ನಾನು ಕೇಳಿದೆ ಅವ್ರ ಹತ್ರ, ನೀವು ಎಲ್ಲಿಂದ ಹೇಳಿದ್ರು ಅಂತ. ಅದಕ್ಕೆ ಹೇಳಿದ್ರು, ನಾನು ಈ ಸೀರಿಯಲ್ ನೋಡ್ತಾ ಇದ್ದೇನೆ, ಧಾರಾವಾಹಿ ನೋಡ್ತಾ ಇದ್ದೇನೆ, ಧಾರಾವಾಹಿಯಲ್ಲಿ ಬರುವುದು. ನಾನು ಹೇಳಿದೆ, ಆ ಧಾರಾವಾಹಿ ಮಾಡಿದವ ಡೈರೆಕ್ಟರ್ ಆಗಲಿ ಪ್ರೊಡ್ಯೂಸರ್ ಆಗಲಿ ಅವ ಕೃಷ್ಣ ಪ್ರಜ್ಞೆ ಇಲ್ಲ. ಅವನಿಗೆ ಎಂತಂದ್ರೆ ಅವನಿಗೆ ಇನ್ಕಮ್ ಆಗ್ಬೇಕು, ಇದರಿಂದ ಜಾಸ್ತಿ ಜನ ನೋಡಿದ್ರೆ ಅವನಿಗೆ ಜಾಸ್ತಿ ಇನ್ಕಮ್ ಬರ್ತದೆ. ಹಾಗಾಗಿ ಮತ್ತೆ ನೋಡಿ, ಅವರ ಲೈಫ್ ಸ್ವಲ್ಪ ಕೂಡ ಅವರು ಭಕ್ತಿಯ ಪ್ರೊಸೆಸ್ ಮಾಡುವುದಿಲ್ಲ, ಹುಟ್ಟು ಬರೀತಾ ಹೋಗ್ತಾರೆ. ಹಾಗಾಗಿ ಇದು ನಾವು ಕೇಳಬಾರ್ದು. ಆಕ್ಚುಲಿ ಶಾಸ್ತ್ರದಲ್ಲಿ ಭಾಗವತಮಲ್ಲಿ ನಾರದ ಮುನಿಯ ಗ್ಲೋರಿಫಿಕೇಶನ್ ಉಂಟು. ಮೊದಲ ಸ್ಕಂದದಲ್ಲಿ ಪ್ರಭುಪಾದ್ ಅವರನ್ನು ಗ್ಲೋರಿಫೈ ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ರಭುಪಾದ್ ಹೇಳ್ತಾರೆ, ನಿಜವಾದ ಹೀರೋ ನಾರದ ಮುನಿ. ಯಾಕೆಂದ್ರೆ ನಾರದ ಮುನಿಯ ಕೆಲಸ ಎಂತಂದ್ರೆ ಫಲಾಪೇಕ್ಷೆ ಇಲ್ಲದೆ ಎಲ್ಲರನ್ನು ಶುದ್ಧ ಭಕ್ತರು ಮಾಡುದು. ಖಾಲಿ ಭಕ್ತರು ಮಾಡುದಲ್ಲ, ಶುದ್ಧ ಭಕ್ತರು. ನೋಡಿ, ನಾರದ ಮುನಿ ಶಿಷ್ಯ ಪ್ರಹ್ಲಾದ್ ಮಹಾರಾಜ್, ಧ್ರುವ ಮಹಾರಾಜ್, ವೇದವ್ಯಾಸರು, ಮತ್ತೆ ಚಿತ್ರಕೇತು, ಮತ್ತೆ ಮೃಗಾರಿ, ಮತ್ತೆ ದಕ್ಷಿಣ ಮಕ್ಕಳು, ಈ ರೀತಿ ತುಂಬಾ ಇದ್ದಾರೆ ಭಾಗವತ ಉಲ್ಲೇಖ. ಹಾಗಾಗಿ ನಾವು ನೋಡಿ ಯಾವಾಗ್ಲೂ ಶಾಸ್ತ್ರದ ಪ್ರಕಾರ ಹೋಗ್ಬೇಕು, ಈ ಧಾರಾವಾಹಿ ಮತ್ತೆ ಈ ಪಿಕ್ಚರ್ ಪ್ರಕಾರ ಹೋಗಬಾರ್ದು. ಆ ಮಾಡಿದವ ಕೃಷ್ಣ ಪ್ರಜ್ಞೆ ಇಲ್ಲ. ಹಾಗಾಗಿ ದಯವಿಟ್ಟು ನಾವು ಅದರಿಂದ ಎಂತವನ್ನು ತರಬಾರ್ದು ಇಲ್ಲಿಗೆ. ಎಸ್, ಈಗ ಕರ್ಮಯೋಗ, ಮೊದಲ 6 ಅಧ್ಯಾಯ ಕರ್ಮಯೋಗ, ಮತ್ತೆ 7ರಿಂದ 12 ಭಕ್ತಿ ಯೋಗ, ಮತ್ತೆ 13ರಿಂದ 18 ಜ್ಞಾನಯೋಗ. ಪ್ರಭುಪಾದ ಹೇಳ್ತಾರೆ ಇದೆಲ್ಲ ಸ್ಟೆಪ್ಸ್ ಅಂತೆ, ಏಣಿ ಅಂದ್ರೆ ಡೈರೆಕ್ಟ್ ಕೃಷ್ಣನಲ್ಲಿ ಹೋಗ್ಲಿಕ್ಕೆ ಏಣಿ. ಯಾವುದೆಲ್ಲ? ಕರ್ಮಯೋಗ, ಜ್ಞಾನಯೋಗ, ಮತ್ತೆ 6ನೇದು ಅಷ್ಟಾಂಗ ಯೋಗ, ಮತ್ತೆ ಲಾಸ್ಟ್ಗೆ ಭಕ್ತಿ ಯೋಗ. ಇದರಲ್ಲಿ ಎಲ್ಲ ಎಂತ ಅಂದ್ರೆ ನಾವು ಕೃಷ್ಣನಲ್ಲಿ ಹೇಗೆ ರೀಚ್ ಆಗುದಂತ, ಆದ್ರೆ ಹೈಯೆಸ್ಟ್ ಭಕ್ತಿ ಯೋಗ. ಇದು ನಾವು ತಿಳಿಬೇಕು.
ಎಸ್, ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಯೋಗಿನಾಮಪಿ ಸರ್ವೇಷಾಂ ಮದ್ಗತೆ ಅಂತರಾತ್ಮನ ಶ್ರದ್ಧವಾನ್ ಭಜತೆ ಯೋ ಮಾಂ ಸಮೇ ಯುಕ್ತಾತ್ಮೋ ಮತಃ. ಯಾರು ತುಂಬಾ ಪ್ರಿಯವಾದವನು ಕೃಷ್ಣನಿಗೆ? ನೋಡಿ, ನಾರದ ಮುನಿ ಅಂತ ಅವರು ಪ್ರಿಯವಾದವರು. ಅದು ಯಾಕೆ? ಯಾರು ಸದಾ ನನ್ನಲ್ಲಿ ಇರುವವನೋ, ತನ್ನಲ್ಲಿರುವ ನನ್ನನ್ನು ಕುರಿತು ಚಿಂತಿಸುವನೋ, ನನ್ನನ್ನು ಭಜಿಸುವವನೋ ಅವನೇ ಎಲ್ಲ ಯೋಗದಲ್ಲಿ ನನ್ನ ನೋಡಿ ಅತ್ಯಂತ ಆತ್ಮೀಯವಾಗಿ ಒಂದಾಗಿರುವವನು, ಮತ್ತೆ ಅವನೇ ಎಲ್ಲರಿಗಿಂತ ಶ್ರೇಷ್ಠ. ಇದು ನನ್ನ ಅಭಿಪ್ರಾಯ. ಕೃಷ್ಣ ಹೇಳಿದ್ದಾನೆ, ಅಂದ್ರೆ ಯಾರು ಮನ್ಮನ ಭಾವ ಮದ್ಭಕ್ತು ಮಧ್ಯಾಜಿ ಮಾಂ ನಮಸ್ಕರು, ಕೃಷ್ಣನೇ ಚಿಂತಿಸುವ, ಮನ್ಮನ ಮದ್ಭಕ್ತು ಕೃಷ್ಣ ಭಕ್ತನಾಗುವ, ಮಧ್ಯಾಜಿ ಕೃಷ್ಣನಿಗೆ ಪೂಜೆ ಮಾಡುವ, ಮತ್ತೆ ನಮಸ್ಕಾರ ಕೃಷ್ಣನಿಗೆ ನಮಸ್ಕಾರ ಮಾಡುವ, ಇವ ಕೃಷ್ಣನಿಗೆ ತುಂಬಾ ಇಷ್ಟವಾದವ. ಹಾಗಾಗಿ ದಯವಿಟ್ಟು ನಾವು ಕೃಷ್ಣನ ಈ ಮಾತನ್ನು ಕೇಳಬೇಕು, ಈ ಅವರಿವರು ಹೇಳಿದ ಮಾತನ್ನು ಕೇಳಬಾರ್ದು. ಎಸ್, ಯೋಗ ಎಂದರೇನು? ಯೋಗ ಆಧ್ಯಾತ್ಮಿಕ ಅಭ್ಯಾಸ. ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ಯೋಗಾಭ್ಯಾಸಗಳುಂಟು. ಈಗ ಕೃತಾಯ ಧ್ಯಾಯತೋ ವಿಷ್ಣುಂ ತ್ರೇತಾಯಂ ಯಜತೋ ಮಕೈ ದ್ವಾಪರೇ ಪರಿಚಾರ್ಯಾಯಂ ಕಲೌ ತದ್ಧಾರಿ ಕೀರ್ತನಾತ್. ಈ ಶ್ರೀಮದ್ ಭಾಗವತಂದು 12ನೇ ಸ್ಕಂದದ್ದು 3ನೇ ಅಧ್ಯಾಯದ್ದು 52ನೇ ಶ್ಲೋಕ. ಈ ಶ್ಲೋಕ ಎಂತ ಹೇಳ್ತಾರೆ ನೋಡುವ. ಸತ್ಯಯುಗದಲ್ಲಿ ಭಗವಾನ್ ವಿಷ್ಣುವಿನ ಮೇಲೆ ಧ್ಯಾನ. ಎಸ್, ಈ ಅಷ್ಟಾಂಗ ಯೋಗ ಮಾಡ್ಲಿಕ್ಕೆ ಆಗ್ತದೆ ಯಾವಾಗ? ಸತ್ಯಯುಗದಲ್ಲಿ. ವಾಲ್ಮೀಕಿ ಮಹರ್ಷಿ 60,000 ವರ್ಷ ಮಾಡಿ ಮತ್ತೆ ಅವರಿಗೆ ಅವರು ಕೃಷ್ಣನ್ ಕಂಡ್ರು. ಹಾಗಾಗಿ ಆಗ 1,00,000 ವರ್ಷ ಬದುಕ್ತಾ ಇದ್ರು. ಹಾಗಾಗಿ ಸತ್ಯಯುಗ, ಮತ್ತೆ ಸತ್ಯಯುಗದಲ್ಲಿ ಎಲ್ಲ ಸತ್ಯ ಹೇಳುವಂತರಿದ್ರು, ಮತ್ತೆ ಕಾಡುಗಳು ಜಾಸ್ತಿ ಇತ್ತು. ಹಾಗಾಗಿ ಧ್ಯಾನವು ಆ ಯುಗಕ್ಕೆ. ಎರಡನೇದು ತ್ರೇತಾಯುಗ. ತ್ರೇತಾಯುಗ ಅಂದ್ರೆ ದುಬಾರಿ ಯಜ್ಞ ನಿರ್ವಹಿಸ. ಅಂದ್ರೆ ಈಗ ಕೆಲವರು ಹೇಳ್ತಾರೆ ಯಜ್ಞ ಅಂತ. ಈ ಒಂದು ಸಂಸ್ಥೆ ಉಂಟು, ಆರ್ಯ ಸಮಾಜ ಅಂತ, ಪ್ರಭುಪಾದರು ಮೆನ್ಷನ್ ಮಾಡ್ತಾರೆ. ಅವ್ರು ಹೇಳುದು ನಾವು ಯಜ್ಞ ಮಾತ್ರ ಮಾಡ್ಬೇಕಂತ. ಆದ್ರೆ ಭಾಗವತಂನಲ್ಲಿ ಕೃಷ್ಣ ಹೇಳ್ತಾನೆ ಎಂತಂದ್ರೆ, ಈಗ ತುಪ್ಪವನ್ನು ಯಜ್ಞಕ್ಕೆ ಹಾಕ್ತಾರೆ, ಆಹುತಿ, ಓಂ ಸ್ವಾಹ ಅಂತ ಹಾಕ್ತಾರೆ. ಆದ್ರೆ ಕೃಷ್ಣ ಹೇಳುದು ಎಂತಂದ್ರೆ, ನೀವು ಸ್ವಾಹ ಮಾಡೋದಕ್ಕಿಂತ ಆ ತುಪ್ಪದಲ್ಲಿ ನೀವು ಎಂತಾದ್ರೂ ಎಂತಾದ್ರೂ ಫ್ರೈ ಇಲ್ಲ ಸ್ವೀಟ್ ಎಂತಾದ್ರು ಮಾಡಿ ನನಗೆ ಕೊಟ್ರೆ ನನಗೆ ಅದು ಇಷ್ಟ. ಅದಕ್ಕೆ ಪ್ರಭುಪಾದ ಹೇಳ್ತಾರೆ ನಮ್ಮ ಈ ಇಸ್ಕಾನ್ ಸಂಸ್ಥೆ ಪ್ರಸಾದ ಮೂಮೆಂಟ್. ಯಾಕಂದ್ರೆ ಕೃಷ್ಣ ಹೇಳಿದ್ದಾನೆ ಅವನಿಗೆ ಆ ಪ್ರಸಾದ ಇಷ್ಟ ಅಂತ, ಹಾಗಾಗಿ ನಾವು ಕೊಡುವಂಥದ್ದು. ಹಾಗಾಗಿ ನೋಡಿ, ಇದು ಕೃಷ್ಣನ ಬಾಯಿಂದಲೇ ಬಂದಿದೆ, ಭಾಗವತದಲ್ಲಿ ಉಂಟು. ತ್ರೇತಾಯುಗದಲ್ಲಿ ದುಬಾರಿ ಯಜ್ಞ ನಿರ್ವಹಿಸಿದ್ರು. ಈ ಯಜ್ಞ ಅಂದ್ರೆ ನೋಡಿ, ಫಸ್ಟ್ ಆಫ್ ಆಲ್ ಈಗ ಹಸುಗಳಿಲ್ಲ, ಎಲ್ಲ ಕಳೀತಾ ಇದ್ದಾರೆ. ಬ್ಯಾರಲ್ ಗಟ್ಲಿಗೆ ಇಬೇಕಂತೆ ಯಜ್ಞ ಮಾಡ್ಲಿಕ್ಕೆ. ಮತ್ತೆ ಹೇಗಂದ್ರೆ ಮಂತ್ರವನ್ನು ತರುವುದು ಮ್ಯಾಚ್ ಬಾಕ್ಸ್ ಇಂದ ಲೈಟ್ ಮಾಡುವಂತಲ್ಲ, ನಿಮ್ಮ ಎಂತ ಮಂತ್ರದಿಂದ ಆ ಬೆಂಕಿಯನ್ನು ತರಬೇಕು. ಅಂತ ಬ್ರಾಹ್ಮಣಿಗೆ ಯಾಜ್ಞಿ ಬ್ರಾಹ್ಮಣ ಯಾರಿಲ್ಲ ಆ ಮಂತ್ರದಿಂದ ಬೆಂಕಿ ತರುವವರು. ಮತ್ತೆ ಎಂತ ಅಂದ್ರೆ ಆ ಯಜ್ಞದಲ್ಲಿ ಹಸುವನ್ನು ಹಾಕ್ತಾ ಇದ್ರು. ಅದಕ್ಕೆ ಹಸುವನ್ನು ಹಾಕುವ ಇಂಟೆನ್ಷನ್ ಎಂತ ಅಂದ್ರೆ ಅದು ಇಮಿಡಿಯೇಟ್ ಮನುಷ್ಯನ ರೂಪ ತಾಳ್ತದೆ. ಈಗ ಮನುಷ್ಯ ರೂಪ ಬರ್ಲಿಕ್ಕಿಲ್ಲ, ಹಸು ಕೂಡ ಅಂದ್ರೆ ಅದು ಮಾಡ್ಲಿಕ್ಕಿಲ್ಲ. ಅದಂದ್ರೆ ಅದು ಆ ಯುಗಕ್ಕೆ, ತ್ರೇತಾಯುಗದಲ್ಲಿ. ಮತ್ತೆ ಎಂತ ಅಂದ್ರೆ ಎಲ್ಲ ಈ ಬಂಗಾರ ತಟ್ಟೆಯಲ್ಲಿ ನಾವು ಆಹುತಿ ಮಾಡ್ಬೇಕು. ದೊಡ್ಡ ದೊಡ್ಡ ಬಂಗಾರ ತಟ್ಟೆ. ಈಗ ಅಂತ ದೊಡ್ಡ ಬಂಗಾರ ತಟ್ಟೆ ಎಲ್ಲಿ ಸಿಗ್ತದೆ? ಹಾಗಾಗಿ ಒಂದು ಘೀ ಇಲ್ಲ, ಬಂಗಾರ ತಟ್ಟೆ ಇಲ್ಲ, ಮತ್ತೆ ಬೆಂಕಿ ನಾವು ಮಂತ್ರದಿಂದ ತರಬೇಕು, ಅದು ಕೂಡ ಆಗುದಿಲ್ಲ. ಮತ್ತೆ ಅಂತ ಯಾಜ್ಞಿಕ್ ಬ್ರಾಹ್ಮಣ್ಸ್ ಇಲ್ಲ. ಮತ್ತೆ ಮತ್ತೆ ಎಂತ ಹೇಳುದಂದ್ರೆ ಆ ಟೈಮಲ್ಲಿ 10,000 ವರ್ಷ ಬದುಕ್ತಾ ಇದ್ರು ಜನರು ತ್ರೇತಾಯುಗದಲ್ಲಿ. ಹಾಗಾಗಿ ಯಜ್ಞವು ಯಾವುದಕ್ಕೆ? ತ್ರೇತಾಯುಗಕ್ಕೆ. ಮತ್ತೆ ದ್ವಾಪರ ಯುಗದಲ್ಲಿ ಮೂರ್ತಿ ಪೂಜೆ. ಮತ್ತೆ ದ್ವಾಪರ ಯುಗದಲ್ಲಿ 1,000 ವರ್ಷ ಬದುಕ್ತಾ ಇದ್ರು. ಫಸ್ಟಿಗೆ 1,00,000, 10,000, ದ್ವಾಪರ 1,000. ಮೂರ್ತಿ ಪೂಜೆ ಅಂದ್ರೆ ನೋಡಿ, ಅರ್ಚನದಲ್ಲಿ ಈಗ ದೊಡ್ಡ ದೊಡ್ಡ ದೇವಸ್ಥಾನ, ಜಗನ್ನಾಥ ಪುರಿ, ಮತ್ತೆ ತಿರುಪತಿ, ಮತ್ತೆ ಶ್ರೀರಂಗಂ, ಈ ರೀತಿ ದೊಡ್ಡ ದೊಡ್ಡ ದೇವಸ್ಥಾನ, ಎಕರೆ ಗಟ್ಟಲೆ ದೇವಸ್ಥಾನ ಇರ್ಬೇಕಂತ. ಮತ್ತೆ ಹೇಗಂದ್ರೆ ಅರ್ಧ ಗಂಟೆಗೆ ನೈವೇದ್ಯ. ಈಗ ನಮ್ಮ ಇಸ್ಕಾನ್ ಫಾಲೋವರ್ಸ್, ನಮ್ಮ ತುಂಬಾ ಭಕ್ತರಿದ್ದಾರೆ, ಫ್ಯಾಮಿಲೀಸ್ ಎಲ್ಲ, ಗೃಹಸ್ಥನವರು. ಅವ್ರಿಗೆ ನಾವು ಹೇಳುವಾಗ ನೀವು ಎಂತ ಹೇಳೋದಂದ್ರೆ 3 ಹೊತ್ತು ದೇವರಿಗೆ ಕೊಡಿ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ನಾವು ಕೆಲಸಕ್ಕೆ ಹೋಗ್ತಾ ಇದ್ದೇವೆ, 2 ಹೊತ್ತು ಕೊಡ್ತೇವೆ, ಬೆಳಿಗ್ಗೆ ಮತ್ತು ಸಂಜೆ ಕೊಡ್ತೇವೆ. ಆದ್ರೆ ದ್ವಾಪರ ಯುಗದಲ್ಲಿ ಹಾಗೆಲ್ಲ, ಅರ್ಧ ಗಂಟೆಗೆ ಕೃಷ್ಣನಿಗೆ ಪೂಜೆ, ಮತ್ತೆ ಅರ್ಧ ಗಂಟೆಗೆ ಕೃಷ್ಣ ನೈವೇದ್ಯ. ಅದನ್ನ ಎಣಿಸಿ, ದಿವಸದಲ್ಲಿ 48 ನೈವೇದ್ಯ, 48 ಪೂಜೆ. ನಮ್ಗೆ 2 ಪೂಜೆ ಮಾಡ್ಲಿಕ್ಕೆ ನಮ್ಗೆ ಇಲ್ಲಿ ತನಕ ಅಂದ್ರೆ ನಾವು ದೇವಸ್ಥಾನದಲ್ಲಿ 5 ಮಾಡ್ತಾ ಇದ್ದೇವೆ, 5 ಸತಿ ದೇವರಿಗೆ ಕೊಡ್ತಾ ಇದ್ದೇವೆ ನಮ್ಮ ದೇವಸ್ಥಾನದಲ್ಲಿ. ಮತ್ತೆ ಪೂಜೆ ಕೂಡ 5 ಸತಿ ಮಾಡ್ತಾ ಇದ್ದೇವೆ.
ಅದು ಹೇಳುದು ಈ ಮಾಮೂಲಿ ಜನರಿಗೆ 2 ಸತಿ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ, ಬೆಳಿಗ್ಗೆ ಮತ್ತು ಸಂಜೆ. ಹಾಗಾಗಿ ಕಲಿಯುಗ ತುಂಬಾ ಬಿಸಿ. ಕಲಿಯುಗದಲ್ಲಿ ಈ ಮೂರ್ತಿ ಪೂಜೆ ಆಗುವುದಿಲ್ಲ, ಅಂದ್ರೆ ಆ ರೀತಿ ಆಗುದಿಲ್ಲ ದ್ವಾಪರ ಯುಗದಲ್ಲಿ ಮಾಡಿದಂಥದ್ದು. ಕಲಿಯುಗದಲ್ಲಿ ಭಗವಂತನ ಪವಿತ್ರ ನಾಮಗಳನ್ನು ಜಪಿಸುವುದು. ವೇದವ್ಯಾಸರು ಹೇಳಿದ್ದಾರೆ, ಹರಿನಾಮ 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 ಏವ ಕೇವಲಂ ಕಲೋ ನಾಸ್ತಿ ಏವಾ ನಾಸ್ತಿ ಗತಿರನ್ಯತಾ. ಅಂದ್ರೆ ವೇದವ್ಯಾಸರು ಒಮ್ಮೆ ಹೇಳಿದ್ರೆ ಅದು ಇಂಪಾರ್ಟೆಂಟ್. ವೇದವ್ಯಾಸರು 3 ಬಾರಿ ಹೇಳಿದ್ದಾರೆ, ಹರಿನಾಮ ಹರಿನಾಮ ಹರಿನಾಮ. 3 ಸತಿ ಹೇಳಿದ್ರೆ ಅದು ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಕಲಿಯುಗಕ್ಕೆ ಭಗವಂತನ ಪವಿತ್ರ ನಾಮಗಳನ್ನು ಜಪಿಸೋದು. ಚೈತನ್ಯ ಮಹಾಪ್ರಭು ಇದು ನೋಡಿ, ಇದು ಚೈತನ್ಯ ಮಹಾಪ್ರಭು, ಇದು ನಿತ್ಯಾನಂದ ಪ್ರಭು, ಇದು ಅದ್ವೈತಾಚಾರ್ಯ, ಮತ್ತೆ ಇದು ಗದಾಧರ ಪಂಡಿತ್, ಮತ್ತೆ ವಾಸದೇವ್, ಮತ್ತು ಅವರೆಲ್ಲ ಸಂಗಡಿಗರು. ಚೈತನ್ಯ ಮಹಾಪ್ರಭು ಕೃಷ್ಣನೇ. ಅವರು 500 ವರ್ಷ ಹಿಂದೆ ಇದನ್ನು ಸಂಕೀರ್ತನ ಯಜ್ಞ ಸ್ಟಾರ್ಟ್ ಮಾಡಿದ್ರು. ಹಾಗಾಗಿ ಈ ಪವಿತ್ರ ನಾಮದಿಂದ ನಿಮಗೆ ಕೃಷ್ಣ ಪ್ಲೀಸ್ ಆಗ್ತಾನೆ. ಹಾಗಾಗಿ ನಾವು ಹೇಳೋದು ಜಪ ಮಾಡಿ, ಕೀರ್ತನೆ ಮಾಡಿ, ಇದರಿಂದ ಕೃಷ್ಣ ಪ್ಲೀಸ್ ಆಗ್ತಾನೆ. ಮತ್ತೆ ಕೃಷ್ಣನ ನಾಮದಲ್ಲಿ ಅಷ್ಟು ಪವರ್ ಉಂಟು. ಲಿಫ್ಟ್ ಮತ್ತೆ ಮೆಟ್ಟಿಲು ನೋಡಿ. ಈಗ ನೀವು ಕಲಿಯುಗದಲ್ಲಿ ಹರಿನಾಮ ಸಂಕೀರ್ತನ ನೀವು ಪಾಲ್ಗೊಂಡ್ರೆ ಅದು ಲಿಫ್ಟ್, ಉಳಿದೆಲ್ಲ ಮೆಟ್ಟಿಲು. ನೀವೀಗ ಧ್ಯಾನಕ್ಕೆ ಹೋಗೋದಾದ್ರೆ ಅದು ಮೆಟ್ಟಿಲು. ಅದರಲ್ಲಿ ಎಂತ ಹೇಳೋದು, ಲಿಫ್ಟಲ್ಲಿ ಅದು ನಿಮಗೆ 100 ಫ್ಲೋರ್ ಇದಕ್ಕೆ ಬಿಲ್ಡಿಂಗ್ಗೆ ಇಮಿಡಿಯೇಟ್ ಹೋಗ್ಬೋದು. ಸ್ಟೆಪ್ಸಲ್ಲಿ ಹೋದ್ರೆ ನಿಮಗೆ ತುಂಬ ಹೊತ್ತು ಬೇಕಾಗುತ್ತೆ. ನನ್ನ ಲೆಕ್ಕದಲ್ಲಿ ತುಂಬ ಗಂಟೆಗಳು ಬೇಕು ಅಲ್ಲಿ 100 ಫ್ಲೋರ್ ನಿಮಗೆ ಏರ್ಲಿಕ್ಕೆ. ಮಂತ್ರ ಎಂದರೇನು? ಮನ್ ಪ್ಲಸ್ ತ್ರ, ಮನಸ್ಸು ಬಿಡುಗಡೆ. ಜಪ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸಂಕೀರ್ತನ ಕೂಡ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ರಾಮ. ಆದರೆ ಜಪವು ನಾವು ಕೇಳುವಷ್ಟು ಜೋರಾಗಿ, ಸಂಕೀರ್ತನ ಜೋರಾಗಿ. ಜಪ ಒಬ್ಬನೇ ಮಾಡುವಂಥದ್ದು, ಸಂಕೀರ್ತನ ಮಿನಿಮಮ್ 2 ಜನ, ಜಾಸ್ತಿ ಎಷ್ಟು ಇದ್ರೂ ಕೂಡ ಓಕೆ ನೋಡಿ. ಮತ್ತೆ ಇದು ಎಂತಂದ್ರೆ ಧರ್ಮಗ್ರಂಥದ ಎಲ್ಲ ಉಲ್ಲೇಖಗಳು ನಾವು ಹೇಳುವಂಥದ್ದಲ್ಲ. ಭಗವಂತನ ಪವಿತ್ರ ನಾಮಗಳನ್ನು ಜಪಿಸುವುದು ಎಲ್ಲ ಶಾಸ್ತ್ರದಲ್ಲಿ ಉಂಟು. ಧರ್ಮಗ್ರಂಥದ ಉಲ್ಲೇಖ ನಾರಾಯಣ ಸಂಹಿತ. ಕಲಿಯುಗದಲ್ಲಿ ಜನರು ಭಗವಂತನ ಪವಿತ್ರ ಹೆಸರುಗಳನ್ನು ಜಪಿಸಬೇಕು. ಕಲಿಸಂತರ್ನ ಉಪನಿಷತ್ತಲ್ಲಿರುವಂಥದ್ದು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇತಿ ಷೋಡಶತನಾಮ ಕಲಿ ಕಲ್ಮಶನಾಶನಂ ನಾಥಾ ಪರತರೋಪಾಯ ಸರ್ವವೇದೇಶು ಧ್ಯಾಯತೆ. ಇದು ಎಲ್ಲ ಶಾಸ್ತ್ರದಲ್ಲಿ ಉಂಟು. ಈ 16 ಮಂತ್ರಗಳು ಕಲಿಯುಗದ ಎಲ್ಲ ಕಲ್ಮಶ ನಾಶ ಮಾಡ್ತದೆ, ಬೇರೆ ಯಾವುದು ಉಪಾಯವಿಲ್ಲ. ಎಲ್ಲ ವೇದಗಳು ಇದನ್ನು ಹೇಳ್ತಾ ಉಂಟಂತ ಕಲಿ ಸಂತರ್ಷಣ ಉಪನಿಷತ್ತಲ್ಲಿ ಉಂಟು. ಮತ್ತೆ ಚೈತನ್ಯ ಚರಿತಾಮೃತ ಆದಿಲೀಲೆಯಲ್ಲಿ ಇದು ಶ್ರೀಮದ್ ಭಾಗವತಮಲ್ಲಿ ಕಲವು ದೋಷ ನಿಧೇ ರಾಜನ್ ಅಸ್ತಿ ಏಕ ಮಹಾಗುಣ ಕೀರ್ತನಾಯ ದೇವಸ್ಯ ಮುಕ್ತ ಸಂಘ ಪರಂರಜೆ. ಕಲಿಯುಗದಲ್ಲಿ ಅಂದ್ರೆ ಪೂರ್ತಿ ಫಾಲ್ಟ್. ಕಲವು ದೋಷ ನಿಧೇ ರಾಜನ್, ಕಲವು ದೋಷ ನಿಧೇ ರಾಜನ್ ಅಸ್ತಿ ಏಕ ಮಹಾಗುಣ. ಆದ್ರೆ ಒಂದು ಒಳ್ಳೆ ಗುಣ ಉಂಟಂತೆ, ಕೀರ್ತನಾಯ ದೇವಸ್ಯ ಅಂದ್ರೆ ಕೀರ್ತನೆಯಿಂದ ಮುಕ್ತ ಸಂಘ ಪರಂರಜೆ, ಎಲ್ಲರಿಂದ ನಮಗೆ ಮುಕ್ತಿ ಸಿಗ್ತದೆ. ಎಸ್, ಮತ್ತೆ ಇದು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ, ಯಜ್ಞಾನಾಂ ಜಪೋ ಯಜ್ಞ ಅಸ್ಮಿ. ಅಂದ್ರೆ ಯಜ್ಞದಲ್ಲಿ ನಾನು ಜಪಯಜ್ಞ. ಕೃಷ್ಣನ್ ಹೇಳಿದ ಮೇಲೆ ಅದು ಆಯ್ತು, ನಾವು ಇನ್ನು ಕ್ವಶನ್ ಮಾಡ್ಲಿಕ್ಕಿಲ್ಲ. ಅದೇ ಪ್ರಭುಪಾದ ಹೇಳೋದು ಎಷ್ಟೋ ಸತಿ ನಾವು ಸರಿಯಾದ ಅಥಾರಿಟಿಯನ್ನು ಆಕ್ಸೆಪ್ಟ್ ಮಾಡಬೇಕು. ಈಗ ಕೆಲವು ತುಂಬ ಸಂಸ್ಥೆಗಳು ಹೇಳ್ತಾರೆ, ಅಂದ್ರೆ ಬೇರೆ ಬೇರೆ ರೀತಿ ಹೇಳ್ತಾರೆ. ನಾವು ನೋಡ್ಬೇಕು ಎಂತಂದ್ರೆ ಕೃಷ್ಣ ಹೇಳಿದಾನ ಅದು, ಅದಕ್ಕೆ ಅವ್ರು ಹೇಳ್ತಾರೆ ಎಸ್ ಕೃಷ್ಣ ಹೇಳಿದ್ದಾನೆ, ಅವರ ಭಗವದ್ಗೀತೆ ತೋರಿಸ್ತಾರೆ, ಅದರಲ್ಲಿ ಹೀಗೆ ಉಂಟು. ಹೆಚ್ಚಿನವ್ರು ಇದಾಗಿದೆ. ಹೇಗೆಂದ್ರೆ ನಾನು ಈ ಪುಸ್ತಕ ವಿತರಣೆ ಮಾಡುವಾಗ ಬೇರೆ ಬೇರೆ ಸಂಸ್ಥೆಗಳೆಲ್ಲ ಬರ್ತಾರೆ, ಅವ್ರು ಕೂಡ ಅಲ್ಲಿ ಅವರ ಪುಸ್ತಕ ಇದು ಮಾಡ್ತಾ ಇರ್ತಾರೆ. ಹಾಗೆ ಈಗ ನಾವು ಜನರಲ್ ಅವರು ಟಾಕ್ ಮಾಡುವಾಗ ನೀವು ಯಾಕೆ ಹೀಗೆಲ್ಲ ಪ್ರೀಚ್ ಮಾಡ್ತೀರಾ ಅಂತ ಹೇಳುವಾಗ, ಇಲ್ಲ ನಮ್ಮ ಭಗವದ್ಗೀತೆಯಲ್ಲಿ ಹೀಗೆ ಉಂಟು, ಅವ್ರು ತೋರಿಸ್ತಾರೆ ನಮ್ಮ ಬಗ್ಗೆ. ಯಾಕಂದ್ರೆ ಅವರು ಮಿಸ್ಇಂಟರ್ಪ್ರಿಟೇಷನ್, ಕೃಷ್ಣ ಹೇಳಿದಾಗೆ ಅಲ್ಲ. ಅದಕ್ಕೆ ಪ್ರಭುಪಾದ ಹೇಳುದು ನಮ್ಮ ಭಗವದ್ಗೀತೆ ಯಥಾರೂಪ, ಅವ್ರದ್ದು ಯಥಾರೂಪ ಅಲ್ಲ, ಅವ ಹೇಳಿದಾಗೆ. ಹಾಗಾಗಿ ದಯವಿಟ್ಟು ನಾವು ಅಂದ್ರೆ ಈ ಸಂಪ್ರದಾಯದಲ್ಲಿ ಬಂದ ಪುಸ್ತಕವನ್ನು ಓದಬೇಕು. ಆಗ ನಮ್ಮ ಟೈಮ್ ಎನರ್ಜಿ ಎಲ್ಲವೂ ಸೇವ್ ಆಗ್ತದೆ. ಎಸ್, ಇದು ಚೈತನ್ಯ ಚರಿತಾಮೃತದ ಆದಿಲೀಲೆಯಲ್ಲಿ ನಾಮಕಾರಿ ಬಹುಧಾ ನಿಜ ಸರ್ವಶಕ್ತಿ ತತ್ರಾಪಿತಾ ನಿಯಮಿತ
ಸ್ಮರಣೇನ ಕಾಲಃ ಏತಾದೃಶಿ ತವ ಕೃಪಾ ಭಗವನ್ ಮಮಾಪೇ ದುರ್ದೈವಮಿದೃಶಂ ಹಿಯ ಜಾನಿನಾನುರಾಗ. ನಾಮ ಕರಿಬಹುದ ಅಂದ್ರೆ ಕೃಷ್ಣನಿಗೆ ಕೋಟಿಗಟ್ಟಲೆ ಹೆಸರುಂಟು. ಈ ಗೋವಿಂದ ಕೃಷ್ಣ ಮತ್ತೆ ಕೃಷ್ಣ ಈ ಹೆಸರಲ್ಲಿ ಇದ್ದಾನೆ. ಈ ಹೆಸರು ಬೇರೆ, ಕೃಷ್ಣ ಬೇರೆ ಅಲ್ಲ. ಕೃಷ್ಣನ ಎಲ್ಲ ಪೊಟೆನ್ಸಿ ಆ ಹೆಸರಲ್ಲಿ ಉಂಟು. ನಾಮ ಕರಿಬಹುದ ನಿಜ ಸರ್ವಶಕ್ತಿ. ತತ್ರಾಪಿತ ನಿಯಮಿತ ಸ್ಮರಣೆನೇ ಕಾಲ. ಇದಕ್ಕೆ ಯಾವುದೇ ರೂಲ್ಸ್ ರೆಗ್ಯುಲೇಷನ್ ಇಲ್ಲ ಜಪ ಮಾಡ್ಲಿಕ್ಕೆ. ತತ್ರಾಪಿತ ನಿಯಮಿತ ಸ್ಮರಣೆಯ ಕಾಲ ಏತಾದೃಶಿ ತವ ಕೃಪಾ ಭಗವನ್ ಮಮಾಪಿ. ಮತ್ತೆ ಕೃಷ್ಣ ನಮ್ಗೆ ಎಲ್ಲ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾನೆ. ಆದ್ರೆ ದುರ್ದೈವಂ ಇದೃಶಂ ಯಜಾನಿ ನಾನುರಾಗ. ನಾನು ಎಂತ ದುರದೃಷ್ಟ ಅಂದ್ರೆ ನನಗೆ ಇದರಲ್ಲಿ ಆಸಕ್ತಿ ಇಲ್ಲ. ಇದು ನಮ್ಮ ಕಂಡೀಷನ್. ನಮಗೆ ಇದರಲ್ಲಿ ಆಸಕ್ತಿ ಇಲ್ಲ. ಕೃಷ್ಣ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾನೆ. ಕೃಷ್ಣ ಬಾಲೆಯಲ್ಲಿ ಊಟ ಹಾಕಿ ಕೊಟ್ಟಿದ್ದಾನೆ. ತಿನ್ನುವುದು ನಮ್ಮ ಕೆಲಸ. ನಮ್ಗೆ ತಿನ್ನುವುದು ಕೂಡ ನಮ್ಗೆ ಕೃಷ್ಣ ಬಾಯಿಗೆ ಕೊಡ್ಬೇಕಂದ್ರೆ ನಾವೆಂತ, ಅದು ನಮ್ಮ ಮೂರ್ಖತನ. ಹಾಗಾಗಿ ಕೃಷ್ಣ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾನೆ, ನಾವು ಇನ್ನು ಮಾಡ್ಬೇಕಷ್ಟೇ. ಎಸ್, ಡೂಸ್ ಆಫ್ ಚಾಂಟಿಂಗ್. ಎಂತೆಲ್ಲ ನಾವು ಚಾಂಟಿಂಗ್ ಅಲ್ಲಿ ಡೂಸ್ ಮಾಡಬೇಕು. ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಲು ಪ್ರಾರಂಭಿಸುವ ಮೊದಲು ಪಂಚತತ್ವ ಮಹಾಮಂತ್ರವನ್ನು ಜಪಿಸಬೇಕು. ಪಂಚತತ್ವ ಮಂತ್ರ ಅಂದ್ರೆ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ವಾಸಾದಿ ಗೌರ ಭಕ್ತವೃಂದ. ಇದನ್ನು ನಾವು ಹೇಳ್ಬೇಕು. ನೋಡಿ, ಇದು ಚೈತನ್ಯ ಮಹಾಪ್ರಭು ಅಂದ್ರೆ ಕೃಷ್ಣ, ನಿತ್ಯಾನಂದ ಪ್ರಭು ಅಂದ್ರೆ ಬಲರಾಮ್, ಅದ್ವೈತಾಚಾರ್ಯ ಶಿವ, ಇದು ಗದಾಧರ ಪಂಡಿತ ಅಂದ್ರೆ ರಾಧಾರಾಣಿ, ಇದು ವಾಸಾದಿ ಅಂದ್ರೆ ನಾರದ ಮುನಿ. ಹಾಗಾಗಿ ಇವರಿಗೆ ನಾವು ಆ ಪ್ರಣಾಮ ಸಲ್ಲಿಸಿ ಮತ್ತೆ ನಾವು ಸ್ಟಾರ್ಟ್ ಮಾಡುವಂಥದ್ದು. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ವಾಸಾದಿ ಗೌರ ಭಕ್ತವೃಂದ. ಶ್ರವ್ಯವಾಗಿ ಜಪಿಸಿ ಮಂತ್ರವನ್ನು ಕೇಳುವಷ್ಟು ಜೋರಾಗಿ, ಅಂದ್ರೆ ಕೇಳುವಷ್ಟು ಜೋರಾಗಿ ನಾವು ಜಪ ಮಾಡಬೇಕು. ಪ್ರತಿಯೊಂದು ಹೆಸರನ್ನು ಸ್ಪಷ್ಟವಾಗಿ ಉಚ್ಚರಿಸಿ. ಮತ್ತೆ ಯಾವಾಗಲೂ ಜಪ ಮಾಡುವಾಗ ಅದಕ್ಕೆ ಒಂದು ನಾವು ರೆಸ್ಪೆಕ್ಟ್ ಕೊಟ್ಟು ಮತ್ತೆ ಭಕ್ತಿಯಿಂದ ಮತ್ತೆ ಏಕಾಗ್ರತೆ ನಾವು ಮಾಡಬೇಕು. ನೀವು ಯಾವುದೇ ಸ್ಥಳದಲ್ಲಿ ಜಪಿಸಬಹುದು, ಕುಳಿತುಕೊಳ್ಳಬಹುದು ಅಥವಾ ನಡೆಯಬಹುದು. ಯಾವುದೇ ದಿಕ್ಕನ್ನು ಎದುರು, ಇದಕ್ಕೆ ಯಾವುದೇ ರೂಲ್ಸ್ ರೆಗ್ಯುಲೇಷನ್ ಇಲ್ಲ. ಹೇಗೆ ಕೂಡ ಮಾಡಬಹುದು. ನೀವು ಯಾವುದೇ ಸಮಯದಲ್ಲಿ ಜಪಿಸಬಹುದು, ಅದಕ್ಕೆ ಸಮಯ ಕೂಡ ಇಲ್ಲ. ಆದ್ರೆ ಒಳ್ಳೆಯ ಸಮಯ ಮುಂಜಾನೆ ಸಮಯದಲ್ಲಿ ಬ್ರಹ್ಮ ಮುಹೂರ್ತ ಜಪಿಸಲು ಸೂಚನೆ. ಅಂದ್ರೆ ಬ್ರಹ್ಮ ಮುಹೂರ್ತ ಅಂದ್ರೆ ಈ ಸೂರ್ಯ ಉದಯ ಆಗುವ 2 ಗಂಟೆ ಮುಂಚೆ, ಅದು ಒಳ್ಳೇದಂತ ಹೇಳ್ತಾರೆ. ಯಾಕಂದ್ರೆ ಆಗ ನಮ್ಗೆ ಪ್ರಕೃತಿಯ ಸಪೋರ್ಟ್ ಸಿಗ್ತದೆ. ಒಂದು ನಾವು ಈಗ ನೋಡಿ ಬಾಕಿ ಟೈಮಲ್ಲಿ ಜಪ ಮಾಡುವಾಗ ನಮ್ಗೆ ಅಷ್ಟು ಪ್ರಕೃತಿಯ ಸಪೋರ್ಟ್ ಸಿಗುದಿಲ್ಲ. ಆದ್ರೆ ಬೆಳಗಿನ ಜಾವ, ಅದು ಕೂಡ ಬ್ರಹ್ಮ ಮುಹೂರ್ತ, ತುಂಬಾ ನಮ್ಗೆ ಅಂದ್ರೆ ಅದರ ಸಹಾಯ ಸಿಗ್ತದೆ. ಆಗ ನಾವು ಅದರಲ್ಲಿ ತುಂಬಾ ಬೆನಿಫಿಟ್ ಪಡಿಬಹುದು. ಸ್ನಾನ ಮಾಡುವ ಮೊದಲು ಅಥವಾ ನಂತರ ನೀವು ಜಪಿಸಬಹುದು. ಎಣಿಕೆ ಇಟ್ಟುಕೊಂಡು ಜಪಿಸಲು ಸೂಚಲ. ಅಂದ್ರೆ ಯಾವಾಗಲೂ ಒಂದು ಅದು ಡಿಸಿಪ್ಲಿನ್ ಇರ್ತದೆ. ಎಣಿಕೆ ಇಟ್ಕೊಂಡು ಈ ಜಪ ಮಣಿಯಲ್ಲಿ ನಾವು ಮಾಡಬೇಕು. ಒಬ್ಬರು ಮಹಾಮಂತ್ರದ ಒಂದು ಭಾಗವನ್ನು ಮಾತ್ರ ಜಪಿಸಬಾರದು. ಒಂದು ಭಾಗ ನಾವು ಜಪಿಸಬಾರದು. ಜಪಮಾಲೆಯ ಕೃಷ್ಣಮಣಿ ಮೇಲೆ ಒಬ್ಬರು ಜಪಿಸಬಾರದು. ಅಂದ್ರೆ ಇದು ಕೃಷ್ಣಮಣಿ, ಇಲ್ಲಿ ನಾವು ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ವಾಸಾದಿ ಗೌರ ಭಕ್ತವನ್ನು ಹೇಳಿ ಮತ್ತೆ ನಾವು ಜಪ ಮಾಡಬೇಕು. ಜಪ ಮಾಡುವಾಗ ಪುಸ್ತಕ ಪತ್ರಿಕೆ ಓದುವುದು ಅಥವಾ ಟಿವಿ ನೋಡುವುದು ಮಾಡಬಾರದು. ಅಂದ್ರೆ 2 ಕೆಲಸ ಮಾಡಬಾರ್ದು, ಒಂದೇ ಕೆಲಸ ಮಾಡಬೇಕು. ಜಪ ಮಾಡೋದ್ರಿಂದ ಪ್ರಯೋಜನಗಳು ನೋಡಿ, ಈ ಫ್ಯಾಮಿಲಿ ಒಟ್ಟಾಗಿ ಒಂದು ಖುಷಿಯಲ್ಲಿ ನಾವು ಇರಬಹುದು. ಅದು ಪ್ರಭುಪಾದ ಹೇಳ್ತಾರೆ, ಇದೇ ವೈಕುಂಠ ಅಂತ ಹೇಳ್ತಾರೆ. ಒಟ್ಟಿಗೆ ಎಲ್ಲರೂ ಹಿಡಿದು ಮಾಡುವಂಥದ್ದು ವೈಕುಂಠ. ಪಾಪ ಪತ್ರಿಕೆಗಳಿಂದ ಬಿಡುಗಡೆ, ಅಂದ್ರೆ ಇದು ಭಾಗವತಮಲ್ಲಿ ಉಂಟು. ಈ ಎಂತ ಹೇಳಿದ್ರೆ ಈ ಪಾಪ ಚಟುವಟಿಕೆ ಅಂದ್ರೆ ಒಂದು ಜೂಜು, ಮತ್ತೆ ಮದ್ಯಪಾನ ಸೇವನೆ, ಮತ್ತೆ ಅನೈತಿಕ ಸ್ತ್ರೀ ಹೆಂಡತಿಯಲ್ಲದೆ ಉಳಿದವರ ಸಂಬಂಧ, ಮತ್ತೆ ಇದು ಎಂತ ಮಾಂಸಾಹಾರಿ ಸೇವನೆ. ಇದು ಮಾಡಿದ್ರೆ ಈ ಭಾಗವತಮ ಉಲ್ಲೇಖ ಉಂಟು. ನಮ್ಗೆ ಅಲ್ಲಿ ನರಕಲೋಕದಲ್ಲಿ ಈ ರೀತಿ ಶಿಕ್ಷೆ ಸಿಗ್ತದಂತೆ. ಅದನ್ನ ನಮ್ಗೆ ಬಿಡುಗಡೆ ಸಿಗ್ತದೆ. ಮತ್ತೆ ನೋಡಿ, ಇವರು ನೋಡಿ ಟೋಟಲಿ ಅಡಿಕ್ಟ್ ಆಗಿದ್ದಾರೆ. ಇದರಿಂದ ನಮಗೆ ಬಿಡುಗಡೆ ಸಿಗ್ತದೆ. ಮಾನಸಿಕ ಒತ್ತಡದಿಂದ ಬಿಡುಗಡೆ ನೋಡಿ. ಹೇಗಂದ್ರೆ ನಾನು ನಿಮ್ಗೆ ಸಣ್ಣ ಒಂದು ಕತೆ ಹೇಳ್ತೇನೆ. ಈ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಎಂತಾಯ್ತಂದ್ರೆ ಅವನಿಗೆ ಸ್ವಲ್ಪ ಡಿಪ್ರೆಷನ್ ಇತ್ತು. ಡಿಪ್ರೆಷನ್ ಅಂದ್ರೆ ನಿಮ್ಗೆ ಗೊತ್ತುಂಟಲ್ಲ, ಕೆಲವೊಮ್ಮೆ ಅವರು ಅಂದ್ರೆ ಅದು ಪ್ರೀವಿಯಸ್ ಲೈಫ್ ಇದು ಎಂತ ಪ್ರಾಬ್ಲಮ್ ಇರ್ತದೆ, ಇಲ್ಲಾಂದ್ರೆ ಎಂಥದೊಂದು ಅವರಿಗೆ ಪ್ರಾಬ್ಲಮ್ ಇರ್ತದೆ. ಅಂದ್ರೆ ಸಡನ್ ಆಗಿ ಅವರಿಗೆ ಸಿಟ್ಟು ಬರೋದು, ಮತ್ತೆ ಒಂದು ಜೋರ್ ಇದು ಮಾಡೋದು, ಆ ರೀತಿ ಎಲ್ಲ ಇರ್ತದೆ. ಹಾಗೆ ಒಬ್ಬನಿಗೆ ಡಿಪ್ರೆಷನ್ ಇತ್ತು, ಒಳ್ಳೆ ಹುಡುಗ. ಆದ್ರೆ ಮನೆಯವರು ಎಂತ ಮಾಡಿದ್ರು ಅಂದ್ರೆ ಅವರಿಗೆ ಅದನ್ನು ನೋಡ್ಲಿಕ್ಕೆ ಆಗ್ಲಿಲ್ಲ. ಅವರು ಈ ಎಂತ ಹೇಳೋದು ಸೈಕ್ಯಾಟ್ರಿಸ್ಟ್ಗೆ ಕರ್ಕೊಂಡು ಹೋದ್ರು. ಅವನಿಗೆ ಡಿಪ್ರೆಷನ್ ಅವರಿಗೆ ಒಂದು ಮಾಡ್ತಾರಲ್ಲ, ಇಂಜೆಕ್ಟ್ ಎಲ್ಲ ಮಾಡುವಂಥದ್ದು, ಅದು ಟ್ರೀಟ್ಮೆಂಟ್ ಕೊಟ್ಟರು. ಅದು ಅವನಿಗೆ ತುಂಬಾ ಹಿಂಸೆ ಆಯ್ತು. ಫಸ್ಟ್ಗೆ ಅವರು ಮೆಡಿಸಿನ್ ತಗೊಳ್ತಾ ಇದ್ರು, ಮತ್ತೆ ಆ ಒಂದು ತುಂಬಾ ಸಿವಿಯರ್ ಅದು ಎಂತಂದ್ರೆ ನಿಮ್ಮನ್ನು
ಫುಲ್ ಕಟ್ಟಿಯಾಗಿ ನಿಮಗೆ ಆ ಒಂದು ಎಲೆಕ್ಟ್ರಿಕ್ ಟ್ರೀಟ್ಮೆಂಟ್ ಎಂದು ಕೊಡ್ತಾರೆ. ಅದು ಮತ್ತೆ ಎಂತ ಆಯ್ತು ಅಂದ್ರೆ ಅವ ಅದು ಕೊಟ್ಟು ಮತ್ತೆ ಬಂದೆಂತ ಆಯ್ತು ಅಂದ್ರೆ ಅವನಿಗೆ ಆಯ್ತು, ಇನ್ನು ನಾನು ಹೇಳಿದ್ರೆ ನಾನು ನನ್ನ ತಂದೆ ತಾಯಿ ನಾನು ಈ ರೀತಿ ನನಗೆ ಹಿಂಸೆ ಕೊಡ್ತಾರೆ ಅಂತ ಹೇಳಿ ಅವ ಮನೆ ಬಿಟ್ಟು ಓಡಿ ಹೋದ. ಹೇಳಿದ ಕಡೆ ಸೀದಾ ತಿರುಪತಿಗೆ ಹೋದ. ಇದು ಯಾಕೆಂದ್ರೆ ನಾನು ನೋಡಿ ಪ್ರತಿ ವರ್ಷ ಪರಿಕ್ರಮ ಮಾಯಾಪುರಲ್ಲಿ ನಮ್ದು ಚೇತನ ಬರ್ತ್ ಪ್ಲೇಸ್ ಕೋಲ್ಕತ್ತಾ, ಅಲ್ಲಿ ಪರಿಕ್ರಮ ನಾನು ಹೋಗ್ತೇನೆ. ಅಲ್ಲಿ ಅಂತಂದ್ರೆ ನಾವು ಟೆಂಟ್ ಅಲ್ಲಿ ಇರ್ಲಿಕ್ಕೆ ಅಲ್ಲಿ ತಿರುಪತಿ ಗ್ರೂಪ್ ಒಟ್ಟಿಗೆ ನಾನು ಇರುವುದು. ನನ್ನ ತುಂಬಾ ಕ್ಲೋಸ್ ಇದ್ದಾರೆ ತಿರುಪತಿ ಅವರು, ಇಸ್ಕಾನ್ ಅವರು. ಹಾಗೆ ಅವ್ರು ಹೇಳಿ ಅಂತ ಸ್ಟೋರಿ ಅದು. ಹಾಗಾಗಿ ಎಂತಾಗ್ತದೆ ಅಂದ್ರೆ ಅವ ಓಡಿ ಹೋದ, ತಿರುಪತಿಗೆ ಹೋದ. ತಿರುಪತಿಯಲ್ಲಿ ಅಂತಂದ್ರೆ ನಮ್ಗೆ ಅಲ್ಲಿ ಮೇಲೆ ಬುಕ್ ಸ್ಟಾಲ್ ಹಾಕ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಡುದು. ಅಂದ್ರೆ ತುಂಬಾ ಆತ್ಮೀಯತೆ ಉಂಟು ಈ ತಿರುಪತಿ ದೇವಸ್ಥಾನ ಬೋರ್ಡ್ ಮತ್ತೆ ನಮ್ಗೆ ಇಸ್ಕಾನ್, ಆ ಜಾಗ ಕೂಡ ಅವರೇ ಕೊಟ್ಟದ್ದು ಫ್ರೀ ನಮ್ಗೆ. ಹಾಗಾಗಿ ತುಂಬಾ ಕ್ಲೋಸ್ ಇದ್ದಾರೆ ನಮ್ಮ ಒಟ್ಟಿಗೆ. ಈ ರಾಮಾನುಜ ಸಂಪ್ರದಾಯ ಅವರು ತುಂಬಾ ನಮ್ಮ ಹತ್ರ ತುಂಬಾ ಕ್ಲೋಸ್ ಇದ್ದಾರೆ. ಹಾಗಾಗಿ ನಮ್ಗೆ ಆ ಸ್ಟಾಲ್ ಎಲ್ಲ ಕೊಟ್ಟಿದ್ದಾರೆ ಅಲ್ಲಿ ಹಾಕ್ಲಿಕ್ಕೆ. ಹಾಗೆ ಪುಸ್ತಕ ವಿತರಣೆ ನಮ್ದೆಲ್ಲ ಆಗ್ತದೆ. ಹಾಗೆ ಆಗುವಾಗ ಎಂತಾಯ್ತು ಅಂದ್ರೆ ಇವ ಅಲ್ಲಿದ್ದ ತಿರುಪತಿಯಲ್ಲಿ. ಒಂದು ದಿವಸ ಆ ಬುಕ್ ಸ್ಟಾಲ್ ನಮ್ಮ ಒಂದು ಪ್ರಭುಜಿ ಓಪನ್ ಮಾಡುವಾಗ ಅಲ್ಲಿ ಹೋಗಿ ಮತ್ತೆ ಹೇಳ್ದ ಅಂದ್ರೆ ಅವ್ರದ್ದು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಮತ್ತೆ ಮರು ದಿವಸ ಎಂತ ಮಾಡಿದ ಅಂದ್ರೆ ಅವ್ರು ಓಪನ್ ಮಾಡುವಾಗ ನಿಮ್ಗೆ ನಾನು ಬುಕ್ಸ್ ಎಲ್ಲ ಇಡ್ಲಿಕ್ಕೆ ಹೆಲ್ಪ್ ಮಾಡ್ಬೇಕಾ? ಅವ್ರು ಹೇಳಿದ ಆಯ್ತು ಬಾ ಅಂತ ಹೇಳಿದ್ರು. ಮತ್ತೆ ಹೆಲ್ಪ್ ಎಲ್ಲ ಮಾಡ್ತಾ ಇದ್ದ. ಮತ್ತೆ ಅವರು ಈಗ ಮಾತಾಡಿದ್ರು, ಎಲ್ಲಿಂದ ಬಂದೆ, ಹೀಗೆ ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿದೆ, ನನಗೆ ಸ್ವಲ್ಪ ಡಿಪ್ರೆಷನ್ ಇತ್ತು, ನನಗೆ ನನ್ನ ಪೇರೆಂಟ್ಸ್ ಈ ಆಸ್ಪತ್ರೆಗೆ ಹಾಕಿದ್ರು, ಆಸ್ಪತ್ರೆಗೆ ಹಾಕಿ ನನಗೆ ಆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟರು, ನನಗೆ ಅದು ತುಂಬಾ ಹಿಂಸೆ ಆಯಿತು. ಹಾಗೆ ನಾನು ಮನೆ ಬಿಟ್ಟು ಹೇಳದೆ ಓಡಿ ಬಂದೆ. ಈಗ ನಿನ್ನ ಮನೆಯವರಿಗೆ ಗೊತ್ತಿಲ್ವಾ ಇಲ್ಲಿದೆ? ಇಲ್ಲ ಯಾರಿಗೂ ಗೊತ್ತಿಲ್ಲ. ಮತ್ತೆ ನೀನು ಮನೆಗೆ ಹೋಗುದು? ಇಲ್ಲ ನಾನು ಹೋದ್ರೆ ನನ್ನ ತಂದೆ ತಾಯಿ ವಾಪಸ್ ನನಗೆ ಅದು ಟ್ರೀಟ್ಮೆಂಟ್ ಕೊಡ್ತಾರೆ, ಮತ್ತೆ ನನ್ನ ಸಾಯಿಸ್ತಾರೆ, ನನಗೆ ಹೋಗುದು ಇಚ್ಛೆ ಇಲ್ಲ ಅಂತ ಹೇಳಿದ. ಮತ್ತೆ ಕಡೆಗೆ ಒಂದು 10 ದಿವಸದ ತನಕ ಅಲ್ಲೇ ಇದ್ದ. ಮತ್ತೆ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದ. ಮತ್ತೆ ಒಂದು ದಿವಸ ಅವ್ರು ಹೇಳಿದ, ನೀವು ಇರುವಲ್ಲಿ ನಾನು ಬರ್ತೇನೆ. ಅವನಿಗೆ ತುಂಬಾ ಒಂದು ಖುಷಿ ಆಯ್ತು, ಆತ್ಮೀಯತೆ. ಅದಕ್ಕೆ ಅವ್ರು ಹೇಳಿದ್ರು, ಹಾಗೆ ಬರ್ಲಿಕ್ಕೆ ಆಗುದಿಲ್ಲ, ನಾನು ನನ್ನ ಪ್ರೆಸಿಡೆಂಟ್ ಹತ್ರ ಕೇಳ್ಬೇಕಂತ ಹೇಳಿದ್ರು. ಮತ್ತೆ ಕೆಳಗೆ ಹೋಗಿ ಅವ್ರು ಹೇಳಿದ್ರು, ಹೀಗೆ ಒಬ್ಬ ಹುಡುಗ ಇದ್ದಾನೆ, ಹೀಗೆ ಅವ ಇಲ್ಲಿ ಬರ್ತೇನೆ ಅಂತ ಹೇಳ್ತಿದ್ದಾನೆ, ಕರ್ಕೊಂಡು ಬರ್ಬೋದಾ ಅಂತ ಹೇಳಿದ್ರು. ಅದಕ್ಕೆ ಅವ್ರು ಹೇಳಿದ್ರು ಆಯ್ತು ಅಂತ ಹೇಳಿದ್ರು. ಮತ್ತೆ ಅವನು ಕರ್ಕೊಂಡು ಬಂದ್ರು. ಮಾತ್ರ ಅವನು ಎಂತ ಮಾಡಿದ ಅಂತ ಪ್ರೆಸಿಡೆಂಟ್ ಮಾತಾಡಿದ್ರು. ಆಗ ಹೇಳಿದ, ಹೀಗೆ ಡಿಪ್ರೆಷನ್ ಉಂಟಂತ. ಮತ್ತೆ ಡಿಪ್ರೆಷನ್ ಹೇಗೆಲ್ಲ ನಿಂಗೆ ಆಗ್ತದೆ, ಸಣ್ಣದಿಂದ ಉಂಟಾ? ಹೌದು, ಸಣ್ಣದಿಂದ ನನಗೆ ಅಂದ್ರೆ ಇದು ಉಂಟು, ಯಾವಾಗಲಲ್ಲ ಕೆಲವೊಮ್ಮೆ ಬರ್ತದೆ, ಈ ರೀತಿ ಬರ್ತದೆ ಅಂತ ಹೇಳಿದ್ರು. ಮತ್ತೆ ಅವರೆಂತ ಮಾಡಿದ, ಅವನನ್ನು ಅಲ್ಲಿ ನಮ್ದು ಗೋಶಾಲೆ ಉಂಟು, ಗೋಶಾಲೆಯಲ್ಲಿ ಒಂದು 500 ಹಸುಗಳುಂಟು. ಆ ಗೋಶಾಲೆ ಅವನಿಗೆ ಜಪ ಎಲ್ಲ ಹೇಳಿಕೊಟ್ರು, ಜಪ ಮಾಡೋದೆಲ್ಲ. ಮತ್ತೆ ಜಪ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಮತ್ತೆ ಗೋಶಾಲೆಯಲ್ಲಿ ಅವನಿಗೆ ಸೇವೆ ಕೊಟ್ರು. ಒಂದು 2 ದಿವಸ ಅಲ್ಲಿ ಅವರು ಇನ್ಸ್ಟ್ರಕ್ಟ್ ಮಾಡಿದ್ರು. ಮತ್ತೆ ಅವನನ್ನು ಗೋಶಾಲೆಗೆ ಸೇವೆ ಕೊಟ್ರು. ಗೋಶಾಲೆದವರು ಎಂತ ಮಾಡಿದ್ರು ಅಂದ್ರೆ ಗೋಗಳ ಸೇವೆ ಮಾಡ್ತಿದ್ದ, ಮತ್ತೆ ಜಪ ಮಾಡ್ತಿದ್ದ. 6 ತಿಂಗಳಲ್ಲಿ ಅವ ಮತ್ತೆ ಹೇಳಿದ, ನಾನು ಸರಿಯಾದೆ ಅಂತ. ಎಲ್ಲ ಡಿಪ್ರೆಷನ್ ಹೋಯ್ತು. ಯಾಕಂದ್ರೆ ಗೋಗಳ ಸೇವೆ ನೀವು ಮಾಡಿದ್ರೆ ನಿಮ್ಮ ಡಿಪ್ರೆಷನ್ ಎಲ್ಲ ಹೋಗ್ತದೆ. ಅಂದ್ರೆ ಜಪ ಕೂಡ ಮಾಡಬೇಕು, ಜಪದೊಟ್ಟಿಗೆ ಗೋಗಳ ಸೇವೆ. ಮತ್ತೆ ಇದನ್ನು ನಾವು ಹೇಳಿದ್ರೆ ಈ ಸೈಕಾಟ್ರಿಸ್ಟ್ ಅವರದ್ದು ಬಿಸ್ನೆಸ್ ಎಲ್ಲ ಝೀರೋ ಆಗ್ತದೆ. ಆದ್ರೆ ಆಕ್ಚುಲಿ ಇದು ಮಾನಸಿಕ ಒತ್ತಡದಿಂದ ಟೋಟಲ್ ನಿಮ್ಗೆ ಈ ಜಪವು ನಿಮ್ಮನ್ನು ಮುಕ್ತಿ ಮಾಡ್ತದೆ. ಮನಸ್ಸಿಗೆ ಶಾಂತಿ, ನೆಮ್ಮದಿ. ಈಗ ನೋಡಿ ಎಲ್ಲ ಈ ಎಂತ ಹೇಳೋದು, ದೊಡ್ಡ ದೊಡ್ಡ ಕಂಪನಿಯ CEO, ದೊಡ್ಡ ಹುದ್ದೆಯಲ್ಲಿ ಇರುವವರು, ಮ್ಯಾನೇಜಿಂಗ್ ಡೈರೆಕ್ಟರ್ ಎಲ್ಲ, ಅವ್ರು ವರ್ಷಕ್ಕೊಮ್ಮೆ ಈ ಏಪ್ರಿಲ್ ತಿಂಗಳಲ್ಲಿ ಅಂದ್ರೆ ಈ ಯಾವುದು ಫ್ರಾನ್ಸ್, ಇಟಲಿ, ಜರ್ಮನಿ ಮತ್ತೆ ಇಂಗ್ಲೆಂಡ್ ಅಂತ, ಸ್ವಿಟ್ಜರ್ಲೆಂಡ್ ಅಂತ ಈ ದೇಶಕ್ಕೆ ಹೋಗ್ತಾರೆ ಅವರು 1 ತಿಂಗಳು ವೆಕೇಶನ್ಗೆ. ಈ ಸಲ ಕೊರೋನಾ ಬಂದು ಹೋಗ್ಲಿಲ್ಲ, ಇಲ್ಲದ್ರೆ ಅವರು ಹೋಗ್ತಾರೆ. ಅವ್ರು ಹೋಗಿ 11 ತಿಂಗಳು ಕೆಲಸ ಮಾಡೋದು, 1 ತಿಂಗಳು ಅವ್ರು ಅಲ್ಲಿ ಹೋಗ್ತಾರೆ. ಮತ್ತೆ ಬಂದು ಹೇಳುದು, ನನಗೆ 1 ತಿಂಗಳು ತುಂಬಾ ರಿಲ್ಯಾಕ್ಸ್ ಆಯ್ತು, ಖುಷಿ ಆಯ್ತು. ಆದ್ರೆ ಈ ಕೃಷ್ಣ ಭಜನೆ ನಿಮ್ಗೆ ಯಾವಾಗಲೂ ಶಾಂತಿ, ನೆಮ್ಮದಿ ಯಾವಾಗಲೂ ಇರ್ತದೆ. ಇದ್ರಲ್ಲಿ ನೀವು ಅಲ್ಲಿ ಹೋಗ್ಬೇಕಂದಿಲ್ಲ, ಇಲ್ಲಿ ಇದ್ದೇ ನಿಮ್ಗೆ ಸಿಗ್ತದೆ. ನಿಜವಾದ ಸಂತೋಷ ನೋಡಿ, ಇವರೆಲ್ಲ ಹಣ ಕೊಟ್ಟು ಬಂದದಲ್ಲ, ಎಲ್ಲರೂ ಪ್ರಭುಪಾದಿಗೆ ಫ್ರೀ ಆಗಿ ಸೇವೆ ಮಾಡಿದಂಥವ್ರು. ಹಾಗೆ ನೋಡಿ ಎಷ್ಟು ಖುಷಿಯಲ್ಲಿದ್ದಾರೆ. ಜ್ಞಾನೋದಯ. ಕೃಷ್ಣ ಜಪ ಮಾಡೋ ಬಗ್ಗೆ ಜನರು ಏನು ಹೇಳ್ತಾರೆ? ಎಸ್, ಇದು ಬೀಟಲ್ ಗ್ರೂಪ್, ಇದು ಓನರ್ ಜಾರ್ಜ್ ಹ್ಯಾರಿಸನ್ ಅಂತ. ಅವ ಕೃಷ್ಣ ಭಜನೆ ತಗೊಂಡ ಮೇಲೆ ಅದು ಹೇಗೆ ಸ್ಪ್ರೆಡ್ ಆಯ್ತು ಅಂದ್ರೆ ಪೂರ್ತಿ ಸ್ಪ್ರೆಡ್. ಯಾಕಂದ್ರೆ ಅವ ಮ್ಯೂಸಿಷಿಯನ್ ಮತ್ತೆ ಸಿಂಗರ್. ಅವ ಹರೇ ಕೃಷ್ಣ ಮಂತ್ರವನ್ನು ಅದರದ್ದು ಎಂತ ಹೇಳುದು ಈ ಆಲ್ಬಮ್ ಎಲ್ಲ ಮಾಡಿದ, ಮತ್ತೆ ತುಂಬಾ ಪ್ರಸಿದ್ಧಿ ಆಯ್ತು. ಹಾಗಾಗಿ ಯದಾ ಆಚರಿಶ್ರೇಷ್ಠ ತತ್ತತ್ ಏವತ್ತವರು ಜನ ಸಯದ್ ಪರಮಾನಂ ಕುರುತೆ ಲೋಕಸ್ತತ್ ಅನ್ವರ್ತದೆ. ಲೀಡರ್ ಮಾಡಿದ್ರೆ ಮಾಮೂಲಿ ಜನರು ಎಲ್ಲರೂ ಫಾಲೋ ಮಾಡ್ತಾರೆ. ಎಸ್.
ಇವ ಕೂಡ ತಗೊಂಡಿದ್ದಾನೆ, ಇವ ಕೂಡ ದೊಡ್ಡ. ಓಕೆ, ಇದು ನಮ್ಮ ಫೋರ್ಡ್ ಮಾಲಕಂದು ಮೊಮ್ಮಗ ಏನ? ಎಸ್, ಮೊಮ್ಮಗನ ಮಗನ, ಫೋರ್ಡ್ ಮಾಲಕಂದು ಮಗ ಇವರು. ಓಕೆ, ಇವರದು ಅಂಬರೀಷ್ ಮಹಾರಾಜ ಅಂತ ಇವರು ದೀಕ್ಷೆಯಲ್ಲಾಗಿದೆ. ಈಗ ನಮ್ಮ ಮಾಯಾಪುರ್, ಚೈತನ್ಯ ಮಹಾಪ್ರಭು ಬರ್ತ್ ಪ್ಲೇಸ್ ಬೆಂಗಾಲದಲ್ಲಿ, ನಮ್ಮ ಹೆಡ್ ಕ್ವಾರ್ಟರ್ಸ್, ಇಸ್ಕಾನ್ ಹೆಡ್ ಕ್ವಾರ್ಟರ್ಸ್ ಅದು. ಇಡೀ ವರ್ಲ್ಡ್ ಇದ್ ಹೆಡ್ ಕ್ವಾರ್ಟರ್ಸ್ ಇದು. ಕೆಲವರು ಹೇಳ್ತಾರೆ ನಿಮ್ದು ಇದೆಲ್ಲ ಇಸ್ಕಾನ್ ಇದು ಹೆಡ್ ಕ್ವಾರ್ಟರ್ಸ್ ಅಮೇರಿಕಾ ಅಲ್ಲ, ಹೆಡ್ ಕ್ವಾರ್ಟರ್ಸ್ ಇರುವಂತದ್ದು ಚೈತನ್ಯ ಮಹಾಪ್ರಭು ಬರ್ತ್ ಪ್ಲೇಸ್ ಮಾಯಾಪುರ್. ಅಲ್ಲಿ ಈಗ 500 ಕೋಟಿ ಪ್ರಾಜೆಕ್ಟ್ ಆಗ್ತಾ ಉಂಟು. ಈಗ ನೆಕ್ಸ್ಟ್ ಇಯರ್ ಅದು ಇನಾಗ್ರೇಷನ್, ದೊಡ್ಡ ದೇವಸ್ಥಾನ, ದ TOP ಅಂತ, ಟೆಂಪಲ್ ಆಫ್ ವೇದಿಕ್ ಪ್ಲಾನೆಟೋರಿಯಂ. ಹಾಗಾಗಿ ಅದಕ್ಕೆ 205 ಕೋಟಿ ಕೊಟ್ಟದ್ದು ಇವರು, ಇವರ ಮಾರ್ಗದರ್ಶನ ಆಗ್ತಾ ಉಂಟು. ಹಾಗಾಗಿ ಇವರು ಕೃಷ್ಣ ಭಜೆ ತಗೊಂಡಿದ್ದಾರೆ. ಇವ ಕೂಡ ಇಂಡಸ್ಟ್ರಿಯಲಿಸ್ಟ್, ಇವತ್ತು ತಗೊಂಡಿದ್ದಾನೆ ಕೃಷ್ಣ ಭಜೆ. ಇವರು ಕೂಡ ತಗೊಂಡಿದ್ದಾರೆ. ಇವಳು ಮಾಡೆಲ್, ಡಚ್ ಮಾಡೆಲ್ ಅನ್ನಾ ಸೆಕಫಾಸ್, ಇವಳು ಕೃಷ್ಣ ಭಜೆ ತಗೊಂಡಿದ್ದಾಳೆ. ಇವಳು ಯುರೋಪಿಯನ್ ಮಾಡೆಲ್ ವಿಕ್ಕಿ ಓವರ್ಟನ್, ಇವಳು ಕೂಡ ತಗೊಂಡಿದ್ದಾಳೆ. ಇವರು ಆರ್ಮಿ ಆಫೀಸರ್ ಬ್ರೂಸ್ ಕಿಲನ್ಬರ್ಗ್, ಇವರು ತಗೊಂಡಿದ್ದಾರೆ. ಇವ ಫ್ಯಾಷನ್ ಡಿಸೈನರ್, ಇವರು ಕೂಡ ಫ್ಯಾಷನ್ ಡಿಸೈನರ್. ಇವರು ಪ್ರಿಂಟಿಂಗ್ ಎಕ್ಸಿಕ್ಯೂಟಿವ್ ಓನರ್, ಇವರು ಕೂಡ ತಗೊಂಡಿದ್ದಾರೆ. ಪಾಲ್ ಬ್ಲೇರ್, ಈ ಮಾತಾಜಿ ಕೂಡ ತಗೊಂಡಿದ್ದಾರೆ. ಇವ ಟೊರಾಂಟೊ ಆಲ್ಸ್ಪಾದ ಓನರ್, ಇವ ಕೂಡ ತಗೊಂಡಿದ್ದಾನೆ, ರಮೇಶ್ ಲಾಲ್. ಹಾಗಾಗಿ ಎಲ್ಲರೂ ತಗೊಂಡಿದ್ದಾರೆ. ನೀವು ಸಹ ಜಪಿಸಬಹುದು, ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಮತ್ತು ಸಂತೋಷವಾಗಿರಿ. ಎಸ್, ಯಾವ್ದು ಪ್ರಶ್ನೆದಲ್ಲಿ ಕೇಳ್ಬೋದು. ಹರೇ ಕೃಷ್ಣ, ಯಾವ್ದು ಪ್ರಶ್ನೆದಲ್ಲಿ ಕೇಳ್ಬೋದು. ಎಸ್, ಜನಾರ್ದನ್ ನಾಯ್ಕ್. ಎಸ್, ಡಾಕ್ಟರ್ ಜನಾರ್ದನ್ ನಾಯ್ಕ್ ಅವರೇ ಹೇಳಿ ಸರ್. ಹರಿ ಓಂ ಸ್ವಾಮೀಜಿ ಅವರೇ. ಹರಿ ಓಂ, ಹರಿ ಓಂ. ಒಂದೊಂದು ಯುಗದಲ್ಲಿ ಒಂದೊಂದು ಸಂಸ್ಕಾರ ಅಥವಾ ಕ್ರಮ ಅಂತ ಕೇಳಿದೆ ಈಗ. ಅಂದ್ರೆ ಕೃತಯುಗದಲ್ಲಿ ಧ್ಯಾನ, ತ್ರೇತಾಯುಗದಲ್ಲಿ ಯಜ್ಞ, ದ್ವಾಪರ ಯುಗದಲ್ಲಿ ಮೂರ್ತಿ ಪೂಜೆ, ಕಲಿಯುಗದಲ್ಲಿ ಭಜನೆ ಅಥವಾ ಜಪ. ಹಾಗಿದ್ರೆ ನಾವೀಗ ಕಲಿಯುಗದಲ್ಲಿ ಭಜನೆ ಮಾಡ್ತೇವೆ, ಅದರ ಒಟ್ಟಿಗೆ ಯಾಗ, ಯಜ್ಞ, ಹೋಮ, ಮೂರ್ತಿ ಪೂಜೆ ಮಾಡ್ತಾ ಇದ್ದೇವೆ. ಅದರ ಅವಶ್ಯಕತೆ ಇದೆಯಾ? ಜಪ ಮಾತ್ರ ಮಾಡಿದ್ರೆ ಸಾಕಲ್ಲ, ಈ ದೇವಸ್ಥಾನಗಳಲ್ಲಿ ಅವಶ್ಯಕತೆ ಇದೆಯಾ ಅಂತ ಕೇಳ್ತೇವೆ. ನೋಡಿ, ದೇವಸ್ಥಾನಗಳು ಯಾಕೆ ಅವಶ್ಯಕತೆ ಅಂದ್ರೆ, ನೋಡಿ ಇದಕ್ಕೆ ಹೇಳುವುದು ಎಂತಂದ್ರೆ, ನೋಡಿ ನಮ್ಗೀಗ ನಮ್ದು ಕೂಡ ಪ್ರಭುಪಾದ ಈ ಇಸ್ಕಾನ್ ದೇವಸ್ಥಾನ ಎಲ್ಲ ಉಂಟು. ಪ್ರಭುಪಾದ ಹೇಳ್ತಾರೆ ಪಂಚರಾತ್ರ ವಿಧಿ ಕೂಡ ಬೇಕಂತೆ. ನೋಡಿ, 2 ವಿಧಿ ಉಂಟು, ಒಂದು ಭಾಗವತ ವಿಧಿ ಮತ್ತೊಂದು ಪಂಚರಾತ್ರ ವಿಧಿ. ಪ್ರಭುಪಾದ ಅಂತ ಹೇಳ್ತಾರೆ ಅಂದ್ರೆ, ಈ ಭಾಗವತ ವಿಧಿ ಅಂದ್ರೆ ಪುಸ್ತಕ ಓದುವಂಥದ್ದು, ಜಪ ಮಾಡುವಂಥದ್ದು, ಇದೇ ನಿಮ್ಮನ್ನು ಗೋಲೋಕಕ್ಕೆ ಕೊಂಡೋಗ್ತದೆ. ಆದ್ರೆ ನಾರದ ಮುನಿ ಇದು ಪಂಚರಾತ್ರ ವಿಧಿ ಕೂಡ ನಾವು ಫಾಲೋ ಮಾಡ್ತಿದ್ದೇವೆ. ನೋಡಿ, ನಾವು ಸ್ನಾನ ಮಾಡಿ ಬೆಳಿಗ್ಗೆ ನಾವು ಮಂಗಳಾರತಿ ಮತ್ತೆ ದರ್ಶನಾರತಿ, ದೇವರಿಗೆ ಪೂಜೆ, ಪ್ರಸಾದ ಎಲ್ಲ ಕೊಡುವಂತ ಉಂಟು. ಅದು ಯಾಕೆಂದ್ರೆ ಒಂದ್ ವೇಳೆ ಇದು ಪಂಚರಾತ್ರ ವಿಧಿ ಇಲ್ಲದಿದ್ರೆ ನಾವು ಅಂದ್ರೆ ನಮ್ಮನ್ನು ನಾವು ಕ್ಲೀನ್ ಇಡುವುದಿಲ್ಲ, ಈ ರೀತಿ ಎಲ್ಲ ಮಾಡ್ತೇವೆ. ಅದಕ್ಕೆ ಆ ಪಂಚರಾತ್ರ ವಿಧಿ ಕೂಡ ಬೇಕು. ಆದ್ರೆ ಮುಖ್ಯ ಅಂತಂದ್ರೆ ಭಾಗವತ ವಿಧಿ. ಹೇಗೆಂದ್ರೆ ಪಂಚರಾತ್ರ ವಿಧಿ ಸ್ವಲ್ಪ ಬೇಕು, ಆದ್ರೆ ಭಾಗವತ ಮೇನ್. ಹೇಗಂದ್ರೆ ಈಗ ನೀವು ಹೇಳಿದಾಗೆ ಈ ಯಜ್ಞ ನಾವು ಕೂಡ ಈಗ ಎಂತಂದ್ರೆ ದೀಕ್ಷೆ ಆಗುವಾಗ ಒಂದು ಯಜ್ಞ ಮಾಡ್ತೇವೆ ಸಣ್ಣಗೆ, ಆದ್ರೆ ಅದು ಬೇಕು. ಅದು ನಾರದ ಮುನಿ ಪಂಚರಾತ್ರ ವಿಧಿ ಪ್ರಕಾರ ಎಂತ ಕೊಟ್ಟಿದ್ದಾರೆ ಅದು ಬೇಕು. ಆದ್ರೆ ಅದರಲ್ಲಿ ಮೇನ್ ಸಿಗುವಂತದಲ್ಲ ನಮ್ಗೆ ಭಾಗವತ ವಿಧಿ. ಈ ಓದುವುದರಿಂದ, ಭಗವದ್ಗೀತೆ, ಭಾಗವತ ಮತ್ತೆ ಜಪ ಮಾಡುವುದರಿಂದ, ಇದರಿಂದ ನಾವು ಗೋಲೋಕಕ್ಕೆ ಹೋಗ್ಲಿಕ್ಕೆ ನಮ್ಗೆ ಕ್ವಾಲಿಫಿಕೇಶನ್ ಸಿಗುವಂಥದ್ದು. ಗೊತ್ತಾಯ್ತಾ? ಎಸ್, ನಾರದನ್, ಒಂದು ನಿಮಿಷ, ಜನಾರ್ದನ್ ನಾಯ್ಕ್ ಅವರೇ. ಹರೇ ಕೃಷ್ಣ. ಜನಾರ್ದನ್ ನಾಯ್ಕ್, ತಿಳಿದ? ಧನ್ಯವಾದಗಳು, ಅರ್ಥ ಆಯ್ತು. ಹರೇ ಕೃಷ್ಣ. ಎಸ್, ಬೇರೆ ಯಾರ್ದು ಪ್ರಶ್ನೆ ಉಂಟಾ? ಎಸ್, ಸೆಲ್ವಿ ಬಾಲಕೃಷ್ಣನ್. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ, ಹೇಳಿ ಮಾತಾಜಿ, ಹೇಳಿ. ಪ್ರಭುಜಿ, ನಿಜವಾಗ್ಲೂ ತುಂಬಾ ಇವತ್ತು ನಿಜವಾಗ್ಲೂ 6ನೇ ಅಧ್ಯಾಯ ಏನಿದೆ ನಿಜವಾಗ್ಲೂ ತುಂಬಾನೇ
ಚೆನ್ನಾಗಿದೆ ಗುರುಜಿ. ಯಾಕೆಂದ್ರೆ ಧ್ಯಾನ ಯೋಗದ ಬಗ್ಗೆ ಪ್ರತಿ ಸರಿ ನಾವು ಕೇಳ್ತಾನೆ ಇರ್ತೀವಿ. ಮತ್ತೆ ಗುರುಜಿ ಇಲ್ಲಿ ನೀವ್ ಹೇಳಿರೋ ಪ್ರಕಾರ ಪ್ರತಿಯೊಂದು ಧ್ಯಾನ ಕೇಂದ್ರದಲ್ಲೂ ವಿಭಿನ್ನ ರೀತಿಯಲ್ಲಿ ಪಂಚೇಂದ್ರಿಯಗಳನ್ನ ನಿಗ್ರಹಿಸ್ತಕ್ಕಂತ ಒಂದು ಮೆಥಡ್ ಅನ್ನ ಹೇಳ್ಕೊಡ್ತಾರೆ ಗುರುಜಿ. ಆದ್ರೆ ನೀವು ಸರಳವಾಗಿ ಹರೇ ಕೃಷ್ಣ ಏನು ಮಂತ್ರವನ್ನ ಜಪಿಸಿದ್ರೆ ಖಂಡಿತವಾಗ್ಲೂ ಕೂಡ ತತ್ಕ್ಷಣ ನಾವು ಇಂದ್ರಿಯಗಳನ್ನ ಹತೋಟಿಗೆ ತಗೊಂಡ್ಬಂದ್ಬಿಡ್ಬೋದಾ ಗುರುಜಿ? ಹೌದು, 100%. ಯಾಕೆಂದ್ರೆ ಇಂದ್ರಿಯಗಳ ಒಡೆಯ ಕೃಷ್ಣ. ಯಾವಾಗ ನಾವು ಇಂದ್ರಿಯಗಳನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡ್ತೇವೆ ಆಗೆಲ್ಲವೂ ಕಂಟ್ರೋಲ್ಗೆ ಬರ್ತದೆ. ಗುರುಜಿ, ಇನ್ನೊಂದು, ನಾನು ಖಂಡಿತವಾಗ್ಲೂ ಸೀತಾರಾಮಳ ಭಕ್ತಳು ನಾನು. ಅಂದ್ರೆ ಈಗ ನೀವು ಕೃಷ್ಣನ ಜಪ ಮಾಡಿ ಅಂತ ಹೇಳ್ತಿರಲ್ಲ, ಅದೇ ಜಾಗದಲ್ಲಿ ನಾನು ಕೃಷ್ಣ ಪರಮಾತ್ಮನ ಜಪ ಮಾಡುವ ಜಾಗದಲ್ಲೇ ರಾಮನನ್ನ ಜಪಿಸಿದ್ರೆ ಅದ್ರಲ್ಲಿ ಏನಾದ್ರೂ ತಪ್ಪಾಗತ್ತಾ, ವ್ಯತ್ಯಾಸ ಆಗತ್ತಾ, ಅಥವಾ ಶ್ರೀಕೃಷ್ಣನನ್ನೇ ನಾನು ಕುರಿತು ಆರಾಧಿಸ್ಬೇಕಾ ಗುರುಜಿ? ಹೇಗೆ ಅಂದ್ರೆ ಈ ಹರೇ ಕೃಷ್ಣ ನಾಮದಲ್ಲಿ ರಾಮನ ಹೆಸರು ಕೂಡ ಉಂಟು, ಹೌದು ರಾಮನ ಹೆಸರು ಕೂಡ ಉಂಟು. ಮತ್ತೆ ಶಾಸ್ತ್ರ ಎಂತ ಹೇಳುದಂದ್ರೆ, ಒಂದು 1000 ವಿಷ್ಣುನಾಮ, 1 ರಾಮನಾಮ, 3 ರಾಮನಾಮ ಈಕ್ವಲ್ ಟು 1 ಕೃಷ್ಣನಾಮ. ಹಾಗಾಗಿ ನಾವು ಹರೇ ಕೃಷ್ಣ ಮಂತ್ರದಲ್ಲಿ ರಾಮನಾಮ ಕೂಡ ಉಂಟು. ಕೃಷ್ಣ ಅಂದ್ರೆ ಕೃಷ್ಣನಿಗೆ ಸ್ವಲ್ಪ ಈ ಆಸನ ಸ್ವಲ್ಪ ಜಾಸ್ತಿಯಾಗಿ ಇಟ್ಟಿದ್ದಾರೆ ಅಷ್ಟೇ. ಗುರುಜಿ, ನಮ್ಮಲ್ಲಿ 300 ಮುಕ್ಕೋಟಿ ದೇವತೆಗಳನ್ನ ನಾವು ಮಾಡ್ಕೊಂಡಿದ್ದೇವೆ. ಈಗ ನೀವು ಕ್ರೈಸ್ತ ಧರ್ಮದವ್ರನ್ನ ನೋಡಿ, ನೀವು ಎಲ್ಲೇ ಹೋಗಿ ಯೇಸು ಕ್ರಿಸ್ತ ಒಬ್ರೇ ಇರ್ತಾರ. ಮತ್ತೆ ಇಸ್ಲಾಂ ಧರ್ಮದಲ್ಲಿ ಎಲ್ಲೇ ಹೋಗಿ ನೀವು ಮೊಹಮ್ಮದ್ ಪೈಗಂಬರ್ ಒಬ್ರೇ ಇರ್ತಾರೆ. ಬಟ್ ನಮ್ಮಲ್ಲಿ ಏನು ಅಂತಂದ್ರೆ ಗೊಂದಲ. ನಾನು ಕೂಡ ಮಕ್ಕಳಿಗೆ ಹೇಳುವಾಗೆಲ್ಲ ಹೇಳ್ತಿರ್ತೀನಿ, ನಾವು ಮಾಡ್ಕೊಂಡಿರೋದು ದೇವನೊಬ್ಬ ನಾಮ ಹಲವು ಅಂತ. ಬಟ್ ಒಬ್ಬ ದೇವರನ್ನ ಆರಾಧನೆ ಮಾಡಿದ್ರೆ ಇನ್ನೊಬ್ಬ ದೇವರಿಗೆ ಕೋಪ ಬಂದ್ಬಿಡುತ್ತೇನೋ ಅಂತೇಳಿ ಎಲ್ಲ ದೇವರ ಹೆಸರನ್ನ ಹೇಳ್ಕೊಳ್ತಾ ಇರ್ತೀವಿ ಗುರುಜಿ. ಮತ್ತೆ ಎಲ್ಲಾ ದೇವರ ಪೂಜೆಯನ್ನ ಮಾಡ್ತಿರ್ತೀವಿ. ಹಾಗಾಗಿ ನೀವು ಕೊಡ್ತಕ್ಕಂತ ನಿಮ್ಮ ಒಂದು ಸಲಹೆ ಏನ್ ಗುರುಜಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ? ಪ್ರಭುಪಾದ್ ಅಂತ ಹೇಳ್ತಾರೆ ಅಂದ್ರೆ, ಈ ಪ್ರಭುಪಾದ್ ಹೇಳುದ ಅವರ ಸ್ಟೇಟ್ಮೆಂಟ್, ಈ ಫಾರಿನರ್ಸ್ ಆರ್ ಮ್ಯಾಡ್. ವೈ ದೇ ಆರ್ ಮ್ಯಾಡ್? ಬಿಕಾಸ್ ದೇ ಡೋಂಟ್ ಆಕ್ಸೆಪ್ಟ್ ಎನಿ ಗಾಡ್. ಬಟ್ ಇಂಡಿಯನ್ಸ್ ಆರ್ ಡಬಲಿ ಮ್ಯಾಡ್ ಬಿಕಾಸ್ ದೇ ಆಕ್ಸೆಪ್ಟ್ ಎವ್ರಿಬಡಿ ಆಸ್ ಗಾಡ್. ಪ್ರಭುಪಾದ್ ಹೇಳುದು ಗೊತ್ತಾಯ್ತಾ? ಫಾರಿನರ್ಸ್ ಆರ್ ಮ್ಯಾಡ್ ಬಿಕಾಸ್ ದೇ ಡೋಂಟ್ ಆಕ್ಸೆಪ್ಟ್ ಎನಿ ಗಾಡ್. ಆದ್ರೆ ಇಂಡಿಯನ್ಸ್ ಆರ್ ಡಬಲಿ ಮ್ಯಾಡ್ ಬಿಕಾಸ್ ದೇ ಆಕ್ಸೆಪ್ಟ್ ಎವ್ರಿಬಡಿ ಆಸ್ ಗಾಡ್. ನಮ್ಗೆ ಇದು ಗೊತ್ತಾಗ್ಬೇಕು. ದೇವೋತ್ತಮ ಪುರುಷ ಯಾರು, ಈ ದೇವತೆಗಳು ಯಾರು, ಇದೆಲ್ಲ ನಮ್ಗೆ ಶಾಸ್ತ್ರದಲ್ಲಿ ನಾವು ತಿಳಿದೇವೆ. ಅವರೆಲ್ಲ ದೇವತೆಗಳೆಲ್ಲ ಕೃಷ್ಣನ ಆಜ್ಞೆಯಲ್ಲಿ ಕೆಲಸ ಮಾಡುವಂಥದ್ದು. ಈ ಬ್ರಹ್ಮ ಸಂಹಿತೆ ನೀವು ಓದಿದ್ರೆ ನಿಮ್ಗೆ ಎಲ್ಲವೂ ತಿಳಿಯುತ್ತದೆ. ಎಲ್ಲ ದೇವತೆಗಳ ಬಗ್ಗೆ ಉಂಟಲ್ಲಿ. ದೇವತೆಗಳು ಪ್ರಾರ್ಥನೆ ಮಾಡುವಂತ ಒಂದು ಕೃಷ್ಣನಿಗೆ. ಹಾಗಾಗಿ ಯಾವಾಗ ದೇವತೆಗಳು ಕೃಷ್ಣನಿಗೆ ಪ್ರಾರ್ಥನೆ ಮಾಡ್ತಾರೆ, ನಾವು ಯಾಕೆ ಮಾಡಬಾರ್ದು? ಈ ಬುದ್ಧಿವಂತಿಕೆ. ಪ್ರಭುಪಾದ ಹೇಳ್ತಾರೆ, ಬುದ್ಧಿವಂತ ಯಾವಾಗ್ಲೂ ಇನ್ನೊಬ್ಬರನ್ನು ನೋಡಿ ಕಲಿತಾನೆ. ದೇವತೆಗಳು ಕೃಷ್ಣನಿಗೆ, ಗೋವಿಂದನಿಗೆ ಪ್ರಾರ್ಥನೆ ಮಾಡುವಾಗ ನಾನು ಯಾಕೆ ಮಾಡಬಾರ್ದು ಅಂತ ಆ ಒಂದು ನಮ್ಗೆ ಕ್ವಶನ್ ಬರ್ಬೇಕಂತೆ. ನಮ್ಗೆ ಯಾವಾಗ ತನಕ ಪ್ರಶ್ನೆ ಬರುವುದಿಲ್ಲ, ನಮ್ಗೆ ಪ್ರೋಗ್ರೆಸ್ ಇಲ್ಲ. ಎಸ್, ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಗುರುಜಿ. ಧನ್ಯವಾದ. ಎಸ್ 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 ಹರೇ ಕೃಷ್ಣ. ಎಸ್ ಎಸ್ ನಮಸ್ಕಾರ ಗುರುಜಿ. ನಮಸ್ತೆ. ನಮಸ್ತೆ ಗುರುಜಿ, ನೀವು ಹೇಳಿದ್ರಿ ನಾವು ವೈಷ್ಣವ ಧರ್ಮದಲ್ಲಿ ನೋಡುವಾಗ ಬರೀ ಕೃಷ್ಣ ಪ್ರಜ್ಞೆಯಲ್ಲಿ ಫಾಲೋ ಮಾಡಕ್ಕೆ ಟ್ರೈ ಮಾಡೋದು. ಸೊ ಈಗ ನಮ್ಮ ಇದು ಅವರು ವೈಷ್ಣವಿಸಮ್ ನಾವು ಏನು ಹೇಳೋದು ಅಂದ್ರೆ, ಅವರು ಇದು ಹೇಳೋದು ದ್ವೈತವನ್ನು ಫಾಲೋ ಮಾಡಿ ಅಂತ. ಸೊ ನಾವು ದೇವರಿಂದ ಬಂದಿದೆ, ಸೊ ಪರಮಾತ್ಮ, ಇದು ಜೀವಾತ್ಮ ಎಂಬ 2 ಕಾನ್ಸೆಪ್ಟ್ ತಗೊಂಡು ಹೇಳ್ತಾರೆ ಅಲ್ವಾ? ಸೊ ನಾವು ಈ ಜೀವಾತ್ಮದಿಂದ ಹೋಗಿ ಆ ಪರಮಾತ್ಮನೊಂದಿಗೆ ಸೇರ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಸೇರುವುದಂದ್ರೆ ಹಾಗೆ ಸೇರುವುದಲ್ಲ ಸರ್. ನಾವು ಅಂದ್ರೆ ಸೇವೆ ಮಾಡುವಂಥದ್ದು. ಪರಮಾತ್ಮನಲ್ಲಿ ಹೋಗಿ ನಾವು ಅಲ್ಲಿ ಸೇವೆ ಮಾಡುವಂಥದ್ದು. ಸೇರುವುದು ಈ ಮಾಯಾವಾದಿಗಳ ಇದು ಸಾಯುಜ್ಯ ಮೋಕ್ಷ. ಸಾಯುಜ್ಯ ಮೋಕ್ಷವನ್ನು ನಾವು ಇದು ಮಾಡುವುದಿಲ್ಲ. ಆದ್ರೆ ಪ್ರಭುಪಾದ ಹೇಳ್ತಾರೆ ಎಂತ ಅಂದ್ರೆ, ನೀವು ಈಗ ಕ್ವಾಲಿಫೈಡ್ ಆಗಿದ್ರೆ ಗೋಲೋಕಕ್ಕೆ, ಅಲ್ಲಿ ಕೃಷ್ಣ ನಿಮ್ಗೆ ಎಂತ ಬೇಕಿದ್ದು ಕೊಡ್ಬೋದು. ಆದ್ರೆ ನೀವು ಕೇಳುವುದಂತಲ್ಲ, ನಿಮ್ಮ ಕ್ವಾಲಿಫಿಕೇಶನ್ ನೋಡಿ ಕೃಷ್ಣ ಕೊಡ್ತಾನೆ, ಅದು ನಾವು ಕೇಳುವಂಥದ್ದಲ್ಲ. ಆದ್ರೆ ಈ ಮಾಯಾವಾದಿಗಳು ನಾವು ದೇವರಲ್ಲಿ ಒಂದಾಗುದು, ದೇವರಲ್ಲಿ ಒಂದಾಗ್ಲಿಕ್ಕೆ ಆಗುದಿಲ್ಲ. ಪ್ರಭುಪಾದ ಎಷ್ಟೋ ಬಾರಿ ಹೇಳಿದ್ದಾರೆ, DOG and GOD. DOG ಡಾಗ್, GOD ಗಾಡ್. ಸ್ಪೆಲ್ಲಿಂಗ್ ಒಂದೇ, ಆದ್ರೆ ಗಾಡ್ ಯಾವಾಗಲೂ ಗಾಡೇ, ಡಾಗ್ ಯಾವಾಗಲೂ ಡಾಗೆ. ಅದೇ ಗುರುಗಳೇ. ಆದ್ರೆ ನಾವು ನೋಡುವುದು ಒಂದು ಡಾಗ್, ಒಂದು ನಾಯಿನಲ್ಲೂ ದೇವರ ಅಂಶವನ್ನು ನಾವು ಕಾಣ್ಲಿಕ್ಕೆ
ಬಹುದಲ್ವಾ? ಹೌದು. ದೇವರೇ ಕ್ರಿಯೇಟ್ ಮಾಡಿದ್ದು. ಸೊ ನಮ್ಮ ಮನುಷ್ಯನ ಹೇಗೆ ಕ್ರಿಯೇಟ್ ಮಾಡಿದ್ರು, ಎಲ್ಲ ಜೀವಿಗಳನ್ನು, ಎಲ್ಲ Yes. ಆ, ಪ್ರಾಣಿಗಳು, ಎಲ್ಲ ವಸ್ತುಗಳನ್ನು ಅವನೇ ಕ್ರಿಯೇಟ್ ಮಾಡಿದ್ದು. ಹೌದೌದು. ಸೊ ಈಗ ಹೌದು, ಗಾಡ್ ಡಾಗ್ ಇಸ್ ಡಾಗ್, ಬಟ್ ಹ. ಆ ಡಾಗಿನಲ್ಲಿಯೂ ದೇವರ ಅಂಶವನ್ನು ಕಾಣುವುದೇ ಒಬ್ಬ. ಹೌದು, ಎಸ್, ನೀವು ಹೇಳಿದ್ ಕರೆಕ್ಟ್. ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮಾ ಸರ್ವೇಶು ಭೂತೇಶು ಮದ್ಭಕ್ತಿ ಲಭತೆ ಬರ. ಆ ಡಾಗಿನಲ್ಲಿ ಕೂಡ, ನಾಯಿಯಲ್ಲಿ ಕೂಡ ನಾವು ಆ ಪರಮಾತ್ಮ ಕಾಣ್ಬೇಕು. ಆದ್ರೆ ಅದಕ್ಕೆ ನಾವು ಬ್ರಹ್ಮಭೂತ ಲೆವೆಲ್ಗೆ, ನಾನು ದೇಹ ಅಲ್ಲ ನನ್ನ ಆತ್ಮ, ಆ ಲೆವೆಲ್ಗೆ ನಾವು ಬರ್ಬೇಕು. ನಾ ಬ್ರಹ್ಮಭೂತ ಪ್ರಸನ್ನಾತ್ಮ ನಾ ಶೋಚತಿ ನಾ ಕಾಂಕ್ಷತಿ. ಯಾವುದೇ ನಮ್ಗೆ ಈ ಎಂತ ಹೇಳುದು, ಸಿಕ್ಕಿದ್ರೆ ನಾವು ಎಂತಾದ್ರು ನಮ್ಗೆ ದೊಡ್ಡ ಸಿಕ್ಕಿದ್ರೆ ನಾವು ಖುಷಿಯಲ್ಲಿ ಇರುವುದಿಲ್ಲ, ಎಂತದ್ದು ಹೋದ್ರೆ ಬೇಸರದಲ್ಲಿ ಇರುವ. ಮತ್ತೆ ಸಮಾ ಸರ್ವೇಶು ಭೂತೇಶು, ಎಲ್ಲ ಜೀವಿಗಳು ಒಂದೇ ನೋಡೋದು. ಅದಕ್ಕೆ ನಾವು ಆ ಲೆವೆಲ್ಗೆ ಬರಬೇಕು. ಆ ಲೆವೆಲ್ಗೆ ಬರದೆ ನಾವು, ಪ್ರಭುಪಾದ ಹೇಳ್ತಾರೆ, ಆರ್ಟಿಫಿಷಿಯಲಿ ಯು ಕಾಂಟ್ ರಿಮೈನ್, ಆದ್ರೆ ಯು ಶುಡ್ ಬಿ ಕ್ವಾಲಿಫೈಡ್. ನಾವು ಕ್ವಾಲಿಫಿಕೇಶನ್ ಸಿಕ್ಕಿದ್ರೆ ಮತ್ತೆ ನಮ್ಗೆ ಆಗಿರ್ಬೋದು ಅಂತ ಪ್ರಭುಪಾದ ಹೇಳ್ತಾರೆ. ಆಗ್ಲಿ. ಆಮೇಲೆ ಅದೇ ತರ ಆದಿಯೋಗಿ ಶಿವ ಅಂತ ತುಂಬಾ ಇದರಲ್ಲಿ ಹೇಳ್ಕೊಂಡ್ ಬಂದಿದ್ದಾರೆ, ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಎಸ್. ಸೊ ಅದು ನಿಜವಾ? ನೋಡಿ, ಹೇಗೆ ಅಂದ್ರೆ, ನೀವು ಈ ಭಾಗವತಂ ಓದ್ಬೇಕು. ಭಾಗವತಂ ಅಲ್ಲಿ 4ನೇ ಸ್ಕಂದದಲ್ಲಿ ಶಿವನ ಸ್ತುತಿ ಉಂಟು, ಪ್ರೇಯರ್. ಆಕ್ಚುಲಿ ಶಿವ ವೈಷ್ಣವ ನಾಮ ಯಥಾಶಂಭು, ಅಂದ್ರೆ ವೈಷ್ಣವರಲ್ಲಿ ಟಾಪ್ ಮೋಸ್ಟ್ ವೈಷ್ಣವ ಶಿವ. ಶಿವನ ಸ್ತುತಿ ನೋಡಿ, ಪ್ರೇಯರ್ಸ್. ಕೃಷ್ಣನಿಗೆ ಎಷ್ಟು ಚಾಪ್ಟರ್ಸ್ ಪ್ರೇಯರ್ಸ್ ಹೇಳ್ತಾನೆ. ಶಿವ ಯಾಕೆ ಹೇಳ್ಬೇಕು ಆ ರೀತಿ? ಅವನಿಗೇನು ಬೇರೆ ಕೆಲಸ ಇಲ್ವಾ? ಅವ ಯಾಕೆ ಹೇಳ್ಬೇಕು? ನಂದು ಪ್ರಶ್ನೆ ಅದೇ. ಶಿವ ಕೃಷ್ಣನ ಸ್ಮರಣೆ ಅಷ್ಟು ಮಾಡ್ಬೇಕಿದ್ರೆ ಯಾಕೆ ಅವ ಮಾಡ್ಬೇಕು? ಹಾಗಾಗಿ ನಾವು ಇದು ನೋಡಿ, ನಮ್ಮ ಬುದ್ಧಿವಂತಿಗೆ ನಾವು ಇಲ್ಲಿ ಯೂಸ್ ಮಾಡ್ಬೇಕು. ಶಿವ ಯಾಕೆ ಹೇಳ್ಬೇಕು? ಭಾಗವತಂ ನೀವು ಓಪನ್ ಮಾಡಿ 4ನೇ ಸ್ಕಂದ, ಅದರಲ್ಲಿ ಶಿವನ ಸ್ತುತಿ ಉಂಟು. ಶಿವ ಈಸ್ ಆಫರಿಂಗ್ ಪ್ರೇಯರ್ ಟು ಕೃಷ್ಣ. ಅದನ್ನು ನಾವು ಇದು ಮಾಡುವಾಗ ನಮ್ಗೆ, ಎಸ್, ಶಿವ ಯಾಕೆ ಕೃಷ್ಣನಿಗೆ ಈ ಪ್ರಾರ್ಥನೆ ಸಲ್ಲಿಸಬೇಕು ಅಂತ ನಮ್ಗೆ ಪ್ರಶ್ನೆ ಬರ್ಬೇಕಂತ. ಹಾಗಾದ್ರೆ ನನಗಿಂತ ಶಿವ ಎಂತಂದ್ರೆ ನನಗಿಂತ ಕೂಡ ನನಗಿಂತ ಹೈಯರ್ ಅಥಾರಿಟಿ ಇದ್ದಾನೆ, ಹಾಗಾಗಿ ನಾನು ಅವನಿಗೆ ಪ್ರೇಯರ್ ಸಲ್ಲಿಸಬೇಕಂತ ಶಿವ ಕನ್ಕ್ಲೂಷನ್ಗೆ ಬಂದಿದ್ದಾನೆ. ಮಾತ್ರ ನಾವು ಎಂತಂದ್ರೆ ನಮ್ಗೆ ಕನ್ಕ್ಲೂಷನ್ ಇಲ್ಲ, ನಾವು ಕನ್ಕ್ಲೂಷನ್ ಬರಲಿಲ್ಲ, ಅಷ್ಟೇ ವ್ಯತ್ಯಾಸ. ಎಸ್. ಆಮೇಲೆ ಇನ್ನೊಂದು ಪ್ರಶ್ನೆ ಹೇಳಿ. ನಾವು ಸ್ಟ್ರೈಟ್ ಆಗಿ ಕೂತ್ಕೊಂಡು ನಮ್ಮ ಬೆನ್ನು ಕತ್ತನ್ನೆಲ್ಲ ಸ್ಟ್ರೈಟ್ ಆಗಿ ಇಟ್ಕೊಂಡು ಇದ್ ಮಾಡ್ಬೇಕು ಅಂತ ಹೇಳಿದ್ರಿ, ಆಮೇಲೆ ಧ್ಯಾನ ಮಾಡುವಾಗ. ಸೊ ದಟ್ ಇಸ್ ನಥಿಂಗ್ ಬಟ್ ನಮ್ಮ ಚಕ್ರಗಳನ್ನೆಲ್ಲ ಒಂದೇ ಸ್ಥಿತಿಯಲ್ಲಿ ಅಥವಾ ಸ್ಟ್ರೈಟ್ ಲೈನ್ ಅಲ್ಲಿ ತರಬಹುದಲ್ವಾ? ಹೌದು 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 ಸರ್. ಈಗ ಅದು ನಾವು ಮಾಡೋಕೆ ಬದಲು ಈ ಭಕ್ತಿ ಮಾರ್ಗದಲ್ಲಿ ಬರೀ ನಾಮ ಸಂಕೀರ್ತನೆ ಜಪ ಹೇಳಿದ್ರೆ ಸಾಕ? ಚಕ್ರಗಳು ಇದು ರಿಯಾಕ್ಟ್ ಮಾಡತ್ತಾ? ಹೌದು, 100%. ಯಾಕೆಂದ್ರೆ ಎಲ್ಲ ಚಕ್ರಗಳು ನಡೆಯುವುದು ಕೃಷ್ಣನ ಆಜ್ಞೆಯಲ್ಲಿ. ಎಲ್ಲ ಚಕ್ರ ನಡೆಯುವುದು ಕೃಷ್ಣನ ಆಜ್ಞೆಯಲ್ಲಿ. ಕೃಷ್ಣನ ಯಾವ ಸ್ಮರಣೆ ಮಾಡ್ತೇವೆ, ಆಗ ಎಲ್ಲ ಚಕ್ರಗಳು ಅದರ ನಿಜವಾದ ಪೊಸಿಷನ್ಗೆ ಬರ್ತದೆ. ಕೃಷ್ಣ ಹೇಳುದು ಯಸ್ಮಿನ್ ತುಷ್ಟೇ ಜಗತ್ ತುಷ್ಟೇ, ಅಂದ್ರೆ ಈಗ ನನ್ನನ್ನು ನೀವು ಪ್ಲೀಸ್ ಮಾಡಿದ್ರೆ ಈ ಜಗತ್ತನ್ನು ಪ್ಲೀಸ್ ಮಾಡಿದ ಹಾಗೆ. ಎಸ್. ಹರೇ ಕೃಷ್ಣ. ಬೇರೆ ಯಾವ್ದು ಪ್ರಶ್ನೆ ಉಂಟಾ ಸರ್? ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಸರ್. ಎಸ್. ಇಲ್ಲ ಸರ್, ಅಷ್ಟೇ ಪ್ರಶ್ನೆಗಳಾಯ್ತು. ಹರೇ ಕೃಷ್ಣ. ಧನ್ಯವಾದ 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 ಧನ್ಯವಾದ. ಎಸ್. ವೃಷಾಂಕ್. ಹಲೋ, ಹೇಳಿ ಮಾತಾಜಿ. ಸರ್, ನಮಗ್ ಪೂಜೆ ಮಾಡಕ್ ಆಗೋದಿಲ್ಲ. ಸೊ ನಾವು ಭಜನೆ ಮತ್ತೆ ಜಪ ಮಾಡ್ಕೊಂಡ್ರೆ ಸಾಕಾಗುತ್ತಾ ಅಥವಾ ಪೂಜೆ ಮಾಡ್ಲೇಬೇಕಾ? ಇಲ್ಲಿ ಎಂತ ಹೇಳೋದು, ನಾನು ಆಗ ನಿಮ್ಗೆ ಹೇಳುದು, ಖಾಲಿ ನೀವು ಜಪ ಮಾಡಿದ್ರೆ, ಭಜನೆ ಮಾಡಿದ್ರೆ ನಿಮ್ಗೆ ಗೋಲಕ್ಕೆ ಹೋಗ್ಲಿಕ್ಕೆ ಕ್ವಾಲಿಫಿಕೇಶನ್ ಸಿಗ್ತದೆ. ಖಾಲಿ ಅದರಲ್ಲೇ ಸಿಗ್ತದೆ. ಪೂಜೆ ಮಾಡ್ಲೇಬೇಕಾಗುತ್ತೆ ಹಾಗಿದ್ರೆ? ಅಲ್ಲ, ಜಸ್ಟ್ ಜಪ ಮಾಡಿದ್ರೆ ಸಾಕು, ಪೂಜೆ ಮಾಡ್ಬೇಕಂತಿಲ್ಲ, ಜಪ ಮಾಡಿದ್ರೆ ಸಾಕು. ಓಕೆ. ಎಸ್. ಶಶಿಕುಮಾರ್. ಹರೇ ಕೃಷ್ಣ ಪ್ರಭುಜಿ. ಹೇಳಿ. ಹಲೋ, ಒಂದು ಪ್ರಶ್ನೆ. ಹೇಳಿ, ಜೋರು ಕೇಳಿ, ಸ್ವಲ್ಪ ಜೋರು ಹೇಳಿ, ಕೇಳ್ತಾ ಇಲ್ಲ. ಅಗ್ನಿಹೋತ್ರ ಅಂದ್ರೆ ಏನು? ಅಗ್ನಿಹೋತ್ರ ಅಂದ್ರೆ ಅಗ್ನಿಹೋತ್ರ ಅಂದ್ರೆ ಪೂಜೆ ಮಾಡುವಂತದ್ದು.
ಪೂಜೆ. ಮೊದಲನೇ ಶ್ಲೋಕದಲ್ಲಿದೆ ಅಧ್ಯಾಯ 6ರಲ್ಲಿ. ಹೌದು ನೋಡಿ, ಅಗ್ನಿಹೋತ್ರಗೆ ಪ್ರಭುಪಾದ ಎಂತ ಹೇಳ್ತಾರೆ ಅಂದ್ರೆ, ಒಂದು ನಿಮಿಷ, ಪ್ರಭುಪಾದ ಬಗ್ಗೆ ಪ್ರಭುಪಾದ ಹೇಳಿದನ್ನು ನಾನು ನಿಮ್ಗೆ ಹೇಳ್ತೇನೆ. ಪ್ರಭುಪಾದ ಅಗ್ನಿಹೋತ್ರಕ್ಕೆ ಒಂದು ನಿಮಿಷ, ಅಗ್ನಿ ನಿರ್ವಾಪನತ್ವ ಅಂದ್ರೆ ಪ್ರಭುಪಾದ ಹೇಳ್ತಾರೆ, ಈ ಆರ್ಯ ಸಮಾಜಿ ಅವರು ಈ ಅಗ್ನಿಹೋತ್ರ ಮಾಡ್ತಾರೆ, ಆದ್ರೆ ಅದರ ಸೇಮ್ ವೇ ಅಲ್ಲಿ ಮಾಡೋದಿಲ್ಲ. ಆದ್ರೆ ಇವರು ನೈಮಿಷಾರಣ್ಯದಲ್ಲಿ ಶ್ರುತಮುನಿ 2ನೇ ಬಾರಿ ಈ ಭಾಗವತಂ ಹೇಳುವಾಗ ಅಲ್ಲಿ ಅವರು ಅಗ್ನಿಹೋತ್ರ ಮಾಡಿದ್ರಂತೆ, ಅದು ಕರೆಕ್ಟ್ ಆಗಿ ಆಥರೈಸ್. ಹಾಗಾಗಿ ಪ್ರಭುಪಾದಲ್ಲಿ ಹೇಳ್ತಾರೆ ಅಂದ್ರೆ ಪ್ರಾತರ್ಹುತ ಅಂದ್ರೆ ಯಾವಾಗಲೂ ಆ ಬೆಳಗಿನ ಜಾವದಲ್ಲಿ ಅದನ್ನು ಮಾಡ್ತಾರೆ. ಆದ್ರೆ ಅದು ಎಂತ ಹೇಳುದು, ಅಗ್ನಿಹೋತ್ರ ಅಂದ್ರೆ ಈ ನೈಮಿಷಾರಣ್ಯದಲ್ಲಿ ಇವರು ಸುತ ಗೋಸ್ವಾಮಿ ಈ ಭಾಗವತಂ ಹೇಳುವ ಮುಂಚೆ ಅದನ್ನು ಎಲ್ಲ ಋಷಿವರ್ಯರು ಅದನ್ನು ಮಾಡಿದ್ರು. ಅಂದ್ರೆ ಈಗ ನಾವು ನೋಡಿ, ಈಗ ದೀಕ್ಷೆ ಆಗುವಾಗ ನಮ್ಗೆ ಕೂಡ ನಾವು ಅಗ್ನಿಹೋತ್ರ ಮಾಡ್ತೇವೆ. ದೀಕ್ಷೆ ಆಗುವಾಗ ಇಲ್ಲದ ಮ್ಯಾರೇಜ್ ಸೆರೆಮನಿಗೆ ಈ ರೀತಿ ಎಲ್ಲ ಮಾಡ್ತೇವೆ. ಎಸ್, ಅಗ್ನಿಹೋತ್ರ ಅಂದ್ರೆ ಯಾಗ ಅಂತನ, ಹೋಮ ಅಂತ. ಯಾಗ ಯಾಗ ಯಾಗ. ಇಲ್ಲೊಂದು ಇದು ಅಗ್ನಿಯನ್ನು ಹೊತ್ತಿಸದೆ ಕರ್ತವ್ಯವನ್ನು ಮಾಡದಿರುವವನು ಸನ್ಯಾಸಿ ಅಲ್ಲ ಅಂದ್ರೆ ಏನರ್ಥ? ಅಗ್ನಿಯನ್ನು ಹೊತ್ತಿಸದೆ ಕರ್ತವ್ಯವನ್ನು ಮಾಡದಿರುವವನು ಸನ್ಯಾಸಿಯಲ್ಲ, ಯೋಗಿಯಲ್ಲ ಅಂದ್ರೆ ಏನರ್ಥ? ಎಸ್, ಅಗ್ನಿಯನ್ನು ಹೊತ್ತಿಸದೆ ಕರ್ತವ್ಯವನ್ನು ಮಾಡದೆ ಇರುವವನು ಸನ್ಯಾಸಿ ಅಲ್ಲ. ಓಕೆ, ಅಂದ್ರೆ ಇದು ನೋಡಿ, ಇದರಲ್ಲಿ ನಿಮ್ಗೆ ಬೇರೆ ಬೇರೆ ಇದು ತೆಗಿಬಹುದು ಆಸ್ಪೆಕ್ಟ್. ಹೇಗೆಂದ್ರೆ ಚೈತನ್ಯ ಮಹಾಪ್ರಭು ಈ ಚೇತೋ ದರ್ಪಣ ಮಾರ್ಜನಂ ಭವಮಾದಾವಾಗ್ನಿ ನಿರ್ವಾಪಣಂ, ಅಲ್ಲಿ ಅವರು ಚೈತನ್ಯ ಮಹಾಪ್ರಭು ಅಂತ ಹೇಳಿದ್ದಾರೆ, ಇದಕ್ಕೆ ಕಾಡು ಕಿಚ್ಚಿಗೆ ಹೋಲಿಸಿದ್ದಾರೆ ಈ ಅಗ್ನಿಯನ್ನು. ಆದ್ರೆ ಈ ಹರಿನಾಮ ಸಂಕೀರ್ತನೆ ಎಂತ ಮಾಡ್ತಾರೆ ಅಂದ್ರೆ, ಈಗ ಕಾಡು ಕಿಚ್ಚು ಹೇಗಂದ್ರೆ ಅದರ ತನ್ನೇ ಸ್ಟಾರ್ಟ್ ಆಗ್ತದೆ, ಆದ್ರೆ ಅದನ್ನು ನೊಂದಿಸ್ಲಿಕ್ಕೆ ಭಗವಂತನ ಕೃಪೆ ಬೇಕು, ಮೇಲಿಂದ ಆ ಮಳೆ ಬಿದ್ದರೆ ಮಾತ್ರ ಅದು ನಿಲ್ಲುವುದು. ಅದೇ ರೀತಿ ಈ ಭೌತಿಕ ಲೋಕದಿಂದ ಈ ಕಾಡು ಕಿಚ್ಚು ಅದರಿಂದ ನಾವು ಹೊರಗೆ ಬರ್ಬೇಕಿದ್ರೆ ನಮ್ಗೆ ಈ ಹರೇ ಕೃಷ್ಣ ಮಂತ್ರದ ನಮ್ಗೆ ಸಹಾಯ ಬೇಕು, ಅದರಿಂದ ನಮ್ಗೆ ಹೊರಗೆ ಬರ್ಬೋದು. ಎಸ್, ಧನ್ಯವಾದ. ಎಸ್, ಸೌಮ್ಯ ಆರ್ ಹರೇ ಕೃಷ್ಣ. ಇಲ್ವಾ ಪ್ರಶ್ನೆ? ಓಕೆ, ಬೇರೆ ಯಾವ್ದು ಪ್ರಶ್ನೆ? ಸೌಮ್ಯ ಆರ್, ಓಕೆ, ಒಂದು ನಿಮಿಷ. ಎಸ್, ಸೌಮ್ಯ ಆರ್. ರಂಗು ಯಾದವ್, ಒಂದು ನಿಮಿಷ. ರಂಗು ಯಾದವ್. ನಮಸ್ತೆ ಸ್ವಾಮೀಜಿ. ನಮಸ್ತೆ ಸ್ವಾಮೀಜಿ. ವೈಷ್ಣವರು ಅಂದ್ರೆ ಯಾರು? ವೈಷ್ಣವರು ಅಂದ್ರೆ ಟೋಟಲಿ ಕೃಷ್ಣನ ಮೇಲೆ ಡಿಪೆಂಡ್ ಆಗಿರುವವರು. ಟೋಟಲಿ ಕೃಷ್ಣನ ಮೇಲೆ ಡಿಪೆಂಡ್, ಬೇರೆ ಯಾರ ಮೇಲೆ ಡಿಪೆಂಡ್ ಅಲ್ಲ. ಕೃಷ್ಣ. ಎಸ್, ಅವಶ್ಯ ರಕ್ಷಿಬೇ ಕೃಷ್ಣ, ಕೃಷ್ಣನನ್ನು ರಕ್ಷಣೆ ಮಾಡ್ತಾನೆ ಎಂಥದೇ ಸಿಚುವೇಶನ್ ಬರಲಿ. ಟೋಟಲಿ ಕೃಷ್ಣನ ಪಾದ ಕಮಲದಲ್ಲಿ ಶರಣಾಗತಿ. ಎಸ್, ಹರೇ ಕೃಷ್ಣ. ಎಸ್, ಸೌಮ್ಯ ಆರ್. ಹರೇ ಕೃಷ್ಣ ಮಾತಾಜಿ. ಸೌಮ್ಯ ಆರ್. ನೀವು ಮೆಸೇಜ್ ಹಾಕಿ ಮಾತಾಜಿ, ನಿಮ್ದೇನೋ ನೆಟ್ವರ್ಕ್ ಪ್ರಾಬ್ಲಮ್ ಇರಬೇಕೇನೋ, ಚಾಟಲ್ಲಿ ಮೆಸೇಜ್ ಹಾಕಿ. ಎಸ್, ಎಂತಾದ್ರು ಬೇರೆ ಒಂದು ಪ್ರಶ್ನೆ ಉಂಟಾ ಮಾತಾಜಿ? ಸರಿತಾ ಮಾತಾಜಿ. ಪ್ರಭುಜಿ ಪ್ರಶ್ನೆ ಇದೆ. ಒಂದು ನಿಮಿಷ. Then why did Rama worship Shiva at Rameshwaram? Vishnu and Shiva mutually respect one another ಅಂತ ಕೊಟ್ಟಿದ್ದಾರೆ. ನೋಡಿ, ಹೇಗಂದ್ರೆ ಕೃಷ್ಣ ಹೇಳೋದು ಭಗವದ್ಗೀತೆಯಲ್ಲಿ ಭಕ್ತಾಮಾಂ ಅಭಿಜಾನಾತಿ ಅಂದ್ರೆ ಭಕ್ತರು ನನ್ನನ್ನು ಅರ್ಥ ಮಾಡ್ತಾರೆ. ಅದೇ ರೀತಿ ಕೃಷ್ಣ ಯಾವಾಗಲೂ ರಾಮ ಆಗ್ಲಿ, ರಾಮ ನೋಡಿ ಶಿವ ಕೃಷ್ಣ ಶಿವ ಯಾವಾಗಲೂ ರಾಮ್ 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 ಹೇಳುವಂಥದ್ದು, ಅಂದ್ರೆ ಟೋಟಲ್ ಸಮಾಧಿಯಲ್ಲಿ ರಾಮ್ 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 ರಾಮ್. ಹಾಗಾಗಿ ರಾಮ ಕೂಡ ಅವನ ಭಕ್ತರನ್ನು ಪೂಜೆ ಮಾಡ್ಲಿಕ್ಕೆ ಅವನಿಗೆ ಇಷ್ಟೇ. ಕೃಷ್ಣ ಕೂಡ ಎಷ್ಟು ನೋಡಿ, ಸುಧಾಮ ಬರುವಾಗ ಸುಧಾಮನ ಪೂಜೆ ಮಾಡಿದ್ದಾನೆ. ಹಾಗಾಗಿ ಇಲ್ಲಿ ಅರ್ಜುನನಿಗೆ ಸಾರಥಿಯಾಗಿ ಬಂದಿದ್ದಾನೆ. ಯಾವಾಗಲೂ
ಕೃಷ್ಣ ಆಗ್ಲಿ ರಾಮ ಆಗ್ಲಿ ಅವರ ಭಕ್ತರನ್ನು ಅವರಿಗೆ ಪೂಜೆ ಮಾಡೋದು ಅವರ ಇಚ್ಛೆ. ಇದಂದ್ರೆ ಅವರಿಗೆ ಅದರಲ್ಲಿ ತುಂಬಾ ರಸ ಸಿಗ್ತದೆ, ಖುಷಿ ಸಿಗ್ತದೆ. ಎಸ್, ಬೇರೆ ಪ್ರಶ್ನೆ ಉಂಟಾ ಮಾತಾಜಿ? ಸಂಧ್ಯಾ ವಂದನೆ and Gayatri Japa is considered Japa. It is told to do 108,000 times extra. Actually ಹೇಗೆ ಅಂದ್ರೆ when you are initiated you are told to do Gayatri, but Prabhupada ಹೇಳ್ತಾರೆ for doing Gayatri you should be at Brahminical platform. So this Hare Krishna mantra brings you to that Brahminical platform. ಅಂದ್ರೆ ಹೇಗಂದ್ರೆ ನೋಡಿ, ಈಗ ಹೆಚ್ಚಿನವ್ರು ಎಂತ ಆಗ್ತದೆ ಅಂದ್ರೆ ಹುಟ್ಟಿನಿಂದ ನಾನು ಬ್ರಾಹ್ಮಣ ಅಂತ ಎಣಿಸ್ತಾರೆ. ಅದು ಶಾಸ್ತ್ರ ಇದಕ್ಕೆ ಖಂಡನೆ ಮಾಡ್ತದೆ. ಇಂದಿನ ಕಾಲದಲ್ಲಿ ಹೇಗಿತ್ತಂದ್ರೆ ಒಬ್ಬ ಬ್ರಾಹ್ಮಣ ಇರಲಿ, ಮತ್ತೆ ಕ್ಷತ್ರಿಯ ಇರಲಿ, ವೈಶ್ಯ ಇರಲಿ, ಶೂದ್ರ ಇರಲಿ, ಅವರು ಗುರುಕುಲಕ್ಕೆ ಕಳಿಸೋದು. ಅಲ್ಲಿ ಏನು ಡಿಫ್ರೆನ್ಶಿಯೇಷನ್ ಇಲ್ಲ, ಎಲ್ಲರನ್ನು ಅಲ್ಲಿ ಕಳಿಸೋದು. ಮತ್ತೆ 25 ವರ್ಷ ಅವ ಗುರು ನೋಡ್ತಾನೆ ಎಂತಂದ್ರೆ ಅವನಿಗೆ ಬ್ರಾಹ್ಮಣಿಕಲ್ ಕ್ವಾಲಿಟಿ ಇದ್ರೆ ಅವ ಬ್ರಾಹ್ಮಣ. ಹಾಗಾಗಿ ಪ್ರಭುಪಾದ ಹೇಳ್ತಾರೆ ದಿಸ್ ಹರೇ ಕೃಷ್ಣ ಮಂತ್ರ, ಈ ಹರೇ ಕೃಷ್ಣ ಮಂತ್ರ ಬ್ರಿಂಗ್ಸ್ ಎ ಪರ್ಸನ್ ಟು ಎ ಬ್ರಾಹ್ಮಣಿಕಲ್ ಕ್ವಾಲಿಟಿ. ಬ್ರಾಹ್ಮಣ ಜನ್ಮದಿಂದ ಅಲ್ಲ. ಹಾಗಾಗಿ ಒನ್ಸ್ ಈ ಕಮ್ಸ್ ಟು ಬ್ರಾಹ್ಮಣಿಕಲ್ ಕ್ವಾಲಿಟಿ ದೆನ್ ಈ ಕ್ಯಾನ್ ಡೂ ದಿಸ್ ಸಂಧ್ಯಾ ವಂದನ, ದೆನ್ ಇಟ್ ವಿಲ್ ಬಿ ವೆರಿ ನೈಸ್. ಅಂದ್ರೆ ಹೇಗಾಗ್ತದೆ ಅಂದ್ರೆ ಮತ್ತೆ ಅದು ನಾವು ಆ ಒಂದು ನಮ್ಗೆ ಈಗ ಜಪ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ನಮ್ಮ ಸಂಧ್ಯಾ ವಂದನೆ ಕೂಡ ಒಳ್ಳೆ ಆಗ್ತದೆ ಅಂತ ಪ್ರಭುಪಾದ ಹೇಳ್ತಾರೆ. ಎಸ್, ಬೇರೆ ಪ್ರಶ್ನೆ ಉಂಟಾ ಮಾತಾಜಿ? ಸರಿತಾ ಮಾತಾಜಿ? ಇದು ಗುರುಜಿ, ಕ್ಯಾನ್ ಯು ಟೆಲ್ ಮಿ ಅಬೌಟ್ ವಾರ್ ಫ್ರಮ್ ಅರ್ಜುನ ಅಂಡ್ ಶಿವ ವಿಚ್ ಯು ಮೆನ್ಷನ್ಡ್ ಅರ್ಲಿಯರ್, ವೇರ್ ಇಟ್ ಈಸ್ ಕೋಟೆಡ್? ಅದು ಕೋಟೆಡ್, ಇಟ್ ಈಸ್ ದೇರ್ ಇನ್ ಭಾಗವತಂ. ಅರ್ಜುನನಿಗೆ ಶಿವನೊಟ್ಟಿಗೆ ಇದಾಗ್ತದೆ ಅಂದ್ರೆ ದೇರ್ ಆಕ್ಚುಲಿ ಶಿವ ತುಂಬಾ ಪವರ್ಫುಲ್, ಆದ್ರೆ ಈ ಸರೆಂಡರ್ಸ್ ಪ್ರಭುಪಾದ ಹೇಳ್ತಾರೆ ಶಿವ ದೇರ್ ಸರೆಂಡರ್ಸ್ ಟು ಅರ್ಜುನ. ಆಕ್ಚುಲಿ ಯು ವುಡ್ ಹ್ಯಾವ್ ಡಿಫೀಟೆಡ್ ಅರ್ಜುನ, ಬಟ್ ಇಟ್ ಈಸ್ ಲೈಕ್ ಔಟ್ ಆಫ್ ಲವ್, ಕಂಪ್ಯಾಷನ್, ಈ ಸರೆಂಡರ್ಸ್ ಟು ಅರ್ಜುನ. ಮತ್ತೆ ಪ್ರಭುಪಾದ ಇಲ್ಲಿ ಹೇಳ್ತಾರೆ, ಆ ಕೊಟೇಶನ್ ಬರುವಾಗ ಪ್ರಭುಪಾದ ಹೇಳ್ತಾರೆ ದಿಸ್ ಇಸ್ ದ ಮೂಡ್ ಆಫ್ ಡಿವೋಟೀಸ್. ಡಿವೋಟೀಸ್ ಆಲ್ವೇಸ್ ವಾಂಟ್, ಅಂದ್ರೆ ಡಿವೋಟೀಸ್ಗೆ ಯಾವಾಗಲೂ ಇನ್ನೊಂದು ಡಿವೋಟಿ ಮೇಲೆ ಬರೋದವ್ರಿಗೆ ಇಚ್ಛೆ. ಆದ್ರೆ ಇಲ್ಲಿ ಹಾಗೆ ಅಲ್ಲ. ಇಲ್ಲಿ ಹೇಗಂದ್ರೆ ಒಬ್ಬನಿಗೆ ಪ್ರಮೋಷನ್ ಆದ್ರೆ ಇನ್ನೊಬ್ಬನಿಗೆ ಹೊಟ್ಟೆ ಕಿಚ್ಚು ಬರುವುದು, ಅವನಿಗೆ ಸ್ಯಾಲರಿ ಹೈಕ್ ಆದ್ರೆ ಇವನಿಗೆ ಹೊಟ್ಟೆ ಕಿಚ್ಚು ಬರುವುದು. ಆದ್ರೆ ಭಕ್ತಿಯಲ್ಲಿ ಹಾಗೆ ಅಲ್ಲ. ಭಕ್ತಿಯಲ್ಲಿ ಇನ್ನೊಬ್ಬ ಮೇಲೆ ಬರೋದು ಯಾವ್ರಿಗೆ ಇಚ್ಛೆ. ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಪ್ರಭುಪಾದ ಹೇಳ್ತಾರೆ, ಕೋಟ್ ಮಾಡ್ತಾರೆ. ಇದು ಹೇಳಿದ್ರೆ ನಾನು ಹೇಳ್ತಾ ಇದ್ದೇನೆ. ಎಸ್, ಹನುಮಾನ್ ಎಂತಾಯ್ತಂದ್ರೆ, ಹನುಮಾನ್ ಈ ರಾಮಾಯಣದಲ್ಲಿ ರಾಮನಿಗೋಸ್ಕರ ಈ ಲಂಕೆಯನ್ನು ಸುಟ್ಟು ಹಾಕಿದ. ಅಂದ್ರೆ ಹನುಮಾನ್, ಈ ಪ್ರಭುಪಾದ ಹೇಳ್ತಾರೆ ಈಗ ಕಲಿಯುಗದ ಜನರು ಹನುಮಾನಿದು ಶಕ್ತಿ ಇರುವುದು ಅವನ ಜೀವದಲ್ಲಿ ಅಂತ ಎಲ್ಲ ಈ ಎಂದೇಳು ಜಿಮ್ಮಲ್ಲೆಲ್ಲ ಅವರ ಹನುಮಾನ್ದು ಇದಾಕಿದ್ದಾರೆ, ಫೋಟೋ ಎಲ್ಲ ಹಾಕಿ ಪೂಜೆ ಮಾಡ್ತಾರೆ. ಆದ್ರೆ ಅವನ ದೇಹದಲ್ಲಿ ಇರುವಂತ ಶಕ್ತಿ ಅಲ್ಲ, ಅವನಿಗೆ ಆ ಸೇವಾ ಭಾವ ಉಂಟು. ಪ್ರಭುಪಾದ ಹೇಳ್ತಾರೆ ವಾಟ್ ವಿ ಶುಡ್ ಲರ್ನ್, ನಾವು ಎಂತ ಕಲಿಬೇಕು ಹನುಮಾನಿಂದ? ಆ ಸೇವಾ ಭಾವ ಕಲಿಬೇಕು. ರಾಮನಿಗೋಸ್ಕರ ಎಂತ ಮಾಡ್ಲಿಕ್ಕೂ ಸಿದ್ಧ. ಅದೇ ಹನುಮಾನ್ ಮತ್ತೆ ಕೃಷ್ಣ ಬೇರೆ ಅಲ್ಲ, ರಾಮ ಬೇರೆ ಅಲ್ಲ. ಕೃಷ್ಣ ಈ ಕುರುಕ್ಷೇತ್ರ ಯುದ್ಧ ಆಗುವಾಗ ಹನುಮಾನನ್ನು ಆ ಧ್ವಜ, ಕಪಿ ಧ್ವಜ, ಫ್ಲಾಗ್, ಅರ್ಜುನನ ಫ್ಲಾಗ್ ಆಗಿ ಇಟ್ಕೊಂಡು. ಆದ್ರೆ ಹನುಮಾನಲ್ಲಿ ಅಂದ್ರೆ ಕೃಷ್ಣ ಹತ್ರ, ನಾನು ಲಾಸ್ಟ್ ಲೈಫಲ್ಲಿ ನಿನಗೋಸ್ಕರ ನಾನು ಯುದ್ಧ ಮಾಡಿ ಗೆದ್ದಿದ್ದೇನೆ, ನನ್ನನ್ನು ಎಲ್ಲಿ ಫ್ಲಾಗ್ ಅಲ್ಲಿ ನೀನು ನನಗೆ ಸರ್ವಿಸ್ ಕೊಟ್ಟಿದ್ಯಾ, ಇದು ತಪ್ಪು, ನೀನು ನನ್ನನ್ನು ಬಿಡು, ನಾನು ಇವರನ್ನೆಲ್ಲ ನಾನು ಅಷ್ಟು ಎಕ್ಸ್ಪಾಂಡ್ ಆಗ್ತೇನೆ, ಈ ಎಲ್ಲ ಸೈನಿಕರನ್ನು ಕೊಲ್ತೇನೆ ಹಾಗೆ ಹೇಳ್ಬೋದಿತ್ತಂತೆ. ಆದ್ರೆ ಹಾಗೆ ಹೇಳಿಲ್ಲ. ಅವೆಂತ ಮಾಡಿದ ಅಂದ್ರೆ ಎಸ್, ಅರ್ಜುನನ ಸೇವಕನಾಗ್ಲಿಕ್ಕೆ ಅವನಿಗೆ ಇಷ್ಟ ಆಯ್ತು. ಪ್ರಭುಪಾದ ಹೇಳ್ತಾರೆ ಇದು ನಾವು ಕಲಿಬೇಕು ಹನುಮಾನಿಂದ. ಒಂದು ಲಾಸ್ಟ್ ಲೈಫಲ್ಲಿ ಅವ ಎಂತಂದ್ರೆ ಅರ್ಜುನನಿಗೋಸ್ಕರ, ರಾಮನಿಗೋಸ್ಕರ ಲಂಕೆಯನ್ನು ಸುಟ್ಟು ಹಾಕಿದ. ಈ ಲೈಫಲ್ಲಿ ಕೃಷ್ಣ ಎಂತ ಮಾಡಿದ, ಅವನನ್ನು ಖಾಲಿ ಆ ಧ್ವಜದಲ್ಲಿ ಇಟ್ಕೊಂಡ. ಹಾಗಾಗಿ ಪ್ರಭುಪಾದ ಹೇಳ್ತಾರೆ ಇಂಥ ಸೇವಾ ಭಾವ ನಮ್ಗೆ ಇರಬೇಕು. ಇದು ಶಿವನಲ್ಲಿ ಇತ್ತು. ಹಾಗಾಗಿ ಅದು ಜಸ್ಟ್ ಹೇಗೆ ಅಂದ್ರೆ ಆ ಒಂದು ಯುದ್ಧ ಆದದ್ದು ನಮ್ಮ ಈ ಯುದ್ಧ ಪ್ರಕಾರ ಅಲ್ಲ, ಅದು ಔಟ್ ಆಫ್ ಲವ್ ಅಂಡ್ ಕಂಪ್ಯಾಷನ್. ಎಸ್, ನಾಗಮಣಿ. ಎಸ್, ನಾಗಮಣಿ ಇಲ್ವಾ? ನಾಗಮಣಿ. ನೆಕ್ಸ್ಟ್ ವೇದ.
ವೇದ. ಗುರುಗಳೇ, ಹಾ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ. ನನ್ಗೆ ಪ್ರಶ್ನೆ ಇಲ್ಲ, ಹಾ. ಬಟ್ ನನ್ಗೆ ಆಕ್ಚುಲಿ ನಾನೊಂದು ಕೇಳೋದುಂಟು. ನಾನು ಒಂದು ವಿಡಿಯೋ ಮಾಡ್ತಿದ್ದೆ, ಲೈಕ್ ನನ್ನ ಯೂಟ್ಯೂಬ್ ಚಾನಲ್ ಕೂಡ ಇದೆ ನನ್ಗೆ. ಲೈಕ್ ಅಂದ್ರೆ ಸಂತೋಷವಾಗಿ ಹೇಗೆ ಬಾಳ್ಬಹುದು ಲೈಫ್ ಅಲ್ಲಿ ಅನ್ನೋದು ಒಂದು ಸಿಚುವೇಶನ್ ಅನಲೈಸ್ ಮಾಡಿ ನಾನು ಎಕ್ಸ್ಪ್ಲನೇಷನ್ ಕೊಡ್ತಿದ್ದೀನಿ ಒಂದು ವಿಡಿಯೋದಲ್ಲಿ. ಅದ್ರಲ್ಲಿ ನಾನು ಕೆಲವು ವರ್ಡಿಂಗ್ಸ್ ಎಲ್ಲ ಯೂಸ್ ಮಾಡಿದ್ದೀನಿ. ಅಂದ್ರೆ ಈಗ ಅವರ ಪ್ರೈಮ್ ಮಿನಿಸ್ಟರ್ ಮೋದಿಜಿ, ಮತ್ತೆ ತೇಜಸ್ವಿ ಸೂರ್ಯ, ಮತ್ತೆ ಗುಲ್ಶನ್ ಕುಮಾರ್ ಅವರು ಟಿ ಸೀರೀಸ್ ಕೋ ಫೌಂಡರ್, ಮತ್ತೆ ರಜನಿಕಾಂತ್, ಅಂದ್ರೆ ನಮ್ಮ ಹಿರಿಯ ಗುರುಗಳು ಹೇಳ್ಕೊಟ್ಟಿದ್ದು. ಇವರೆಲ್ಲರೂ ಭಗವದ್ಗೀತೆನ ಫಾಲೋ ಮಾಡ್ತಾರೆ. ಬಿಕಾಸ್ ಅವ್ರು ತುಂಬಾ ಸಂತೋಷವಾಗಿ ಬಾಳಿ ಸಕ್ಸಸ್ಫುಲ್ ಆಗಿ ಯಾಕೆ ಆಗಿದ್ದಾರೆ ಅಂದ್ರೆ ಬಿಕಾಸ್ ದೇ ಫಾಲೋ ದ ವೇದಾಂತಮ್ ಅಂದ್ಬಿಟ್ಟು ನಾನು ಕೆಲವು ಹೇಳ್ತಿದ್ದೀನಿ. ಅದ್ರಲ್ಲಿ ನಾನು ನಿಮ್ಮ ಫೋಟೋಸ್ ನಾನು ನೋಡಿ ಇವತ್ತೇ ಆಕ್ಚುಲಿ ಮಾಡ್ತಾ ಇದ್ದೆ ಆಲ್ರೆಡಿ. ಸೊ ನೀವು ಕೆಲವು ಫೋಟೋಸ್ ಹಾಕಿದ್ದೀರಾ ಲೈಕ್ ವಿಡಿಯೋದಲ್ಲಿ, ಸ್ಲೈಡ್ಸ್ ಅಲ್ಲಿ. ಆ ಕೆಲವು ಫೋಟೋಸ್ ನಾನು ಯೂಸ್ ಮಾಡಬಹುದಾ ನನ್ನ ಒಂದು ವಿಡಿಯೋದಲ್ಲಿ? ಈ ತರ ಇವರು ಕೂಡ ಒಂದು ಕೃಷ್ಣನ ಭಗವದ್ಗೀತೆನ ಫಾಲೋ ಮಾಡೋದಕ್ಕೆ ತುಂಬಾ ಸಕ್ಸಸ್ಫುಲ್ ಆಗಿದ್ದಾರೆ ಅಂದ್ಬಿಟ್ಟು, ಲೈಕ್ ನಾನು ಅದನ್ನ ಫೋಟೋಸ್ ಕೇಳ್ತೇನೆ. ಯಾಕೆ ನಾನು ಪ್ರೆಸಿಡೆಂಟ್ ಅದು ಕೇಳ್ಬೇಕು. ನಾನು ಕೇಳದೆ, ನಾನು ಅಥರೈಸ್ ಪರ್ಸನ್ ಅಲ್ಲ, ನಾನು ಅವ್ರದ್ದು ಕೇಳ್ಬೇಕು. ಕೇಳಿ ಬಿಕಾಸ್ ಅದು ಕಾಪಿರೈಟ್ ಆಗಿರುತ್ತೆ. ಸೊ ನಾನು ಸುಮ್ಮನೆ ಯಾಕೆ ಅಂದ್ಬಿಟ್ಟು ಅದಕ್ಕೆ ಕೇಳಿ. ಹೌದೌದು, ಅದು ನಾನು ಕೇಳ್ಬೇಕು. ಕೇಳದೆ ನನಗೆ ಮಾಡ್ಲಿಕ್ಕಿಲ್ಲ. ನಾನು ಕೂಡ ಅವ್ರು ಹೇಳಿದಾಗೆ ನಾವು ಮಾಡುವಂತದ್ದು. ನಂದು ಓನ್ ಡಿಸಿಷನ್ ಯಾವುದಿಲ್ಲ. ಹೌದು ಗುರುಗಳೇ. ಸರಿ, ಅಷ್ಟೇ ಗುರುಗಳೇ. ಹರೇ ಹರೇ. ಎಸ್ ನಾಗಮಣಿ, ಹೇಳಿ ಮಾತಾಜಿ. ನಮಸ್ತೆ ಗುರುಜಿ, ಕೇಳಿಸ್ತಾ ಇದ್ಯಾ? ಹಾ, ಕೇಳಿಸ್ತಾ ಉಂಟು ಗುರುಜಿ. ತಮ್ಮ ಒಂದು ಭಗವದ್ಗೀತೆನ ಕೇಳೋದಿಕ್ಕೆ ನನಗೆ ಭಾರಿ ಸಂತೋಷ ಆಗಿದೆ. ಈ ಭಗವದ್ಗೀತೆಯಿಂದ ಮನಸ್ಸಿಗೆ ಆನಂದವೂ ಸಿಗ್ತಾ ಇದೆ. ನಾನು ಆಲ್ರೆಡಿ ಹರೇ ಕೃಷ್ಣ ಹರೇ ರಾಮ ಮಾಡ್ತಾ ಇದ್ದೀನಿ. ಹಾಗೆ ದೇವಿನೂ ಕೂಡ ನಾನು ಜಾಸ್ತಿ ಪೂಜೆ ಮಾಡೋಳು, ಅಂದ್ರೆ ನಂಬಿರೋಳು. ದೇವಿ ಮಹಾತ್ಮೆ ಎಲ್ಲ ಓದಿ ನಂಬಿರೋಳು. ಈ ದೇವಿ ಮಹಾತ್ಮೆಯಲ್ಲಿ ಮಹಾತಾಯಿ 3 ಜನ ಬ್ರಹ್ಮ ವಿಷ್ಣು ಮಹೇಶ್ವರನ ಸೃಷ್ಟಿ ಮಾಡಿ ಅವರನ್ನ ಬಿಟ್ಟು ಹೋದ್ಲು ಅಂತ ಹೇಳಿ ಒಂದು ಪ್ರತೀತಿ ಬಂದಿದೆ. ಅದು ನಿಜವಾ? ಇಲ್ಲ ಮಾತಾಜಿ. ಆಕ್ಚುಲಿ ಬ್ರಹ್ಮ ವಿಷ್ಣು ಮಹೇಶ್ವರ, ನೀವು ಶಾಸ್ತ್ರ ಭಾಗವತಂ ಓದ್ಬೇಕು. ಭಾಗವತಂ ಹೇಗುಂಟಂದ್ರೆ ಏತೇ ಚಾಂಸ ಕಲಾಪಂಶ ಕೃಷ್ಣ ತು ಭಗವಾನ್ ಸ್ವಯಂ. ಅಂದ್ರೆ ಫಸ್ಟ್ ಗೆ ಕೃಷ್ಣನಿಂದ ಬಲರಾಮಿಂದ ಸಂಕರ್ಷಣ, ಮತ್ತೆ ಪ್ರದ್ಯುಮ್ನ, ಮತ್ತೆ ಅನಿರುದ್ಧ, ಈ ರೀತಿ ಬರ್ತದೆ. ಮತ್ತೆ ಮೊದಲ ಸಂಕರ್ಷಣದಿಂದ 3 ಪುರುಷಾವತಾರ. ಆ ಪುರುಷಾವತಾರ ಫಸ್ಟ್ ಮಹಾವಿಷ್ಣು ಅಂದ್ರೆ ಕಾರಣದಕ್ಷ ವಿಷ್ಣು, ಸೆಕೆಂಡ್ ಗರ್ಭೋದಕ್ಷ ವಿಷ್ಣು, ಥರ್ಡ್ ಕ್ಷೀರೋದಕ್ಷ ವಿಷ್ಣು. ಮತ್ತೆ ಆ ಗರ್ಭೋದಕ್ಷ ವಿಷ್ಣು ಹೊಕ್ಕಳಿನಿಂದ ಬ್ರಹ್ಮ ಹುಟ್ಟುವಂತದ್ದು. ಹಾಗಾಗಿ ದಯವಿಟ್ಟು ಈ ಶಾಸ್ತ್ರ ಪ್ರಕಾರ ಹೋಗಿ, ಅದು ಸರಿಯಾದದಲ್ಲ. ಭಾಗವತ ಓದ್ಬೇಕು. ಹೌದೌದು, ಭಾಗವತ ಎಲ್ಲ ಉಂಟು, ಉಲ್ಲೇಖ ಉಂಟು. ಹೌದಾ? ಎಸ್. ಥ್ಯಾಂಕ್ಸ್ ಗುರುಜಿ. ಥ್ಯಾಂಕ್ಸ್. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್ ಮೀನಾಕ್ಷಿ, ಹರೇ ಕೃಷ್ಣ. ಮೀನಾಕ್ಷಿ ಅವರು. ಹರೇ ಕೃಷ್ಣ. ಹರೇ ಕೃಷ್ಣ. ಗುರುಜಿ, ನೀವು ಭಗವದ್ಗೀತೆ ಹೇಳ್ತಿರಲ್ಲ, ಅದೇ ತರ ನಮಗೆ ಭಾಗವತಂ ಹೇಳಿದ್ರೆ ತುಂಬಾ ಚೆನ್ನಾಗುತ್ತೆ. ಭಾಗವತಂ ನೀವು ಬೆಳಿಗ್ಗೆ ಕ್ಲಾಸ್ ಬರ್ಬೋದು. ನಂದು 7:30 to 8:30 ಉಂಟು. ಇದಾದ ಕೂಡಲೇ ಇಮಿಡಿಯೇಟ್ 7:30 to 8:30. ಹಾ, 7:30 to 8:30. ಓಕೆ ಗುರುಜಿ. ಅದ್ರಲ್ಲಿ ತುಂಬಾ ಮುಂದೆ ಹೋಗ್ಬಿಟ್ಟಿದ್ದೀರಾ ನೀವು? ಇಲ್ಲ, ಈಗ ನಾನು ಮೊನ್ನೆ 1 ತಾರೀಕು ಸ್ಟಾರ್ಟ್ ಮಾಡಿದ್ದು. 4 ಶ್ಲೋಕ ಆಯ್ತು. ಇವತ್ತು 5ನೇ ಶ್ಲೋಕ. ಅಂದ್ರೆ ಮೊದಲನೇ ಸ್ಕಂದದ್ದು. ಮೊದಲನೇ ಸ್ಕಂದ ಭಾಗವತಮದಲ್ಲಿ 12 ಸ್ಕಂದ ಉಂಟು, 18,000 ಶ್ಲೋಕ ಉಂಟು. ಈಗ ನಾನು ಖಾಲಿ 4 ಶ್ಲೋಕ ಮಾಡಿದ್ದು. ಬರ್ಬೋದು ನಿಮ್ಗೆ. ಓಕೆ ಗುರುಜಿ, ಥ್ಯಾಂಕ್ ಯು. ಹರೇ ಹರೇ ಕೃಷ್ಣ. ಎಸ್, ಬೇರೆ ಯಾವ್ದು ಪ್ರಶ್ನೆ ಉಂಟಾ ಮಾತಾಜಿ? ಸರಿತಾ ಮಾತಾಜಿ? ಒಬ್ರು ಕೇಳಿದರೆ, ರಾಮ 11,000 ವರ್ಷ ಹೇಗೆ ಇದ್ದಿದ್ದು 10,000 ವರ್ಷ ಕ್ಷೇತ್ರ ಯುಗದಲ್ಲಿ ಇರೋದಾದ್ರೆ ಅಂತ. ಅದು ಯಾಕಂದ್ರೆ ಅವ್ರ ದೇವರಿಗೆ ಹೇಗೆ ಕೂಡ ಇರ್ಬೋದು. ನಾವು ದೇವರನ್ನು ಕ್ವಶನ್ ಮಾಡ್ಲಿಕ್ಕೆ, ದೇವರಿಗೆ 11,000 ಅಂತ, ದೇವರಿಗೆ ಕೋಟಿಗಟ್ಟಲೆ ವರ್ಷ ಇರ್ಬೋದು. ಗೊತ್ತಾಯ್ತಾ? ಹೇಗೆ ಅಂದ್ರೆ ಈಗ ಕೂಡ ನೋಡಿ, ಈಗ 100 ವರ್ಷ ಕಲಿಯುಗಕ್ಕೆ. ಆದ್ರೆ ಜಗನ್ನಾಥ ದಾಸ್ ಬಾಬಾಜಿ ಮಹಾರಾಜ್, ಪ್ರಭುಪಾದಿದು ಗುರು ಶ್ರೀಲ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಮಹಾರಾಜ್. ಶ್ರೀಲ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಮಹಾರಾಜ್ ಗುರು ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್. ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್ ಇದು ಗುರು ಭಕ್ತಿ ವಿನೋದ್ ಠಾಕೂರ್ ಮಹಾರಾಜ್. ಅವರ ಗುರು ಜಗನ್ನಾಥ ದಾಸ್ ಬಾಬಾಜಿ ಮಹಾರಾಜ್. ಅವ್ರು 125 ವರ್ಷ ಇದ್ದು. ಇದು ಕಲಿಯುಗ. ಅದು ಕೂಡ ಎಷ್ಟು 200 ವರ್ಷದ ಹಿಂದೆ, 150 ವರ್ಷದ ಹಿಂದೆ. ಹಾಗಾಗಿ ಈಗ 100 ವರ್ಷ ಅಂತ ಹೇಳಿದ್ರೆ ಜಾಸ್ತಿ ಕೂಡ ಇರ್ಬೋದು. ಆದ್ರೆ
ಈ ಕಲಿಯುಗದಲ್ಲಿ ನಮ್ಮ ಈಟಿಂಗ್ ಪ್ರಭುಪಾದ ಹೇಳ್ತಾರೆ, ವೆನ್ ಯು ರೆಗ್ಯುಲೇಟ್ ಯುವರ್ ಈಟಿಂಗ್, ಸ್ಲೀಪಿಂಗ್, ಮೇಟಿಂಗ್ ಅಂಡ್ ಡಿಫೆಂಡಿಂಗ್, ಯು ಕ್ಯಾನ್ ಲಿವ್ ಲಾಂಗ್ ಇಯರ್ಸ್. ಮಾದ್ರೆ ಪ್ರಭುಪಾದ ಹೇಳ್ತಾರೆ, ವಾಟ್ ಈಸ್ ದ ಯೂಸ್ ಆಫ್ ಲಿವಿಂಗ್ ಸಚ್ ಎ ಲಾಂಗ್ ಇಯರ್ಸ್? ಅಂದ್ರೆ ಪ್ರಭುಪಾದ ಹೇಳ್ತಾರೆ, ಕೃಷ್ಣ ಪ್ರಜ್ಞೆ ಇಲ್ಲದೆ ತುಂಬಾ ವರ್ಷ ಇದ್ದು ಏನು ಪ್ರಯೋಜನ? ಕೃಷ್ಣ ಪ್ರಜ್ಞೆ ಇದ್ದು ನೀವು 1 ಸೆಕೆಂಡ್ ಇದ್ರೆ ಸಾಕು ಅಂತ ಪ್ರಭುಪಾದ ಹೇಳ್ತಾರೆ. ಆದ್ರೆ ಇರುವುದು ಮೈನ್ ಅಲ್ಲ ತುಂಬಾ ವರ್ಷ, ಆದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಸ್ವಲ್ಪ ಗಳಿಗೆ ಇರುವುದು ಮೈನ್. ಎಸ್ ಮಾತಾಡಿ, ತಿಳಿದ ಮಾತಾಡಿ. ಹರೇ ಕೃಷ್ಣ. ಅಷ್ಟೇ ಪ್ರಭುಜಿ. ಎಸ್, ಓಕೆ. ಹಾಗಾದ್ರೆ ಬೇರೆ ಯಾರು ಪ್ರಶ್ನೆ ಇಲ್ಲಲ್ಲ, ನಾವು ಮುಕ್ತಾಯ ಮಾಡುವ. ವಂಚ ಕಲ್ಪತರೋ ವಿಶ್ಯ ಕೃಪಾ ಸಿಂಧು ವಿಯವಚ ಪತಿತನಾಂ ಪಾವನಿಯೋಭ್ಯೋ ವೈಷ್ಣವ್ಯೋಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಕಿ ಜೈ. ಹರೇ ಕೃಷ್ಣ. ಧನ್ಯವಾದ, ಎಲ್ಲರಿಗೂ ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭು, ನಂದು ಒಂದು ರಿಕ್ವೆಸ್ಟ್. ಅದು ಕ್ವಶನ್ ಕಳ್ಸಿದಿರಲ್ಲ, ಕ್ವಿಸ್ ಕ್ವಶನ್, ಅದನ್ನ ಕನ್ನಡದಲ್ಲಿ ಕಳ್ಸಿಕೊಡ್ತೀರಾ? ಅದು ಸರಿತಾ ಮಾತಾಡಿ. ಅರ್ಥ ಇಲ್ಲ ನಮ್ಗೆ. ನೋಡಿ, ಅವಳಿಗೆ ಕನ್ನಡದಲ್ಲಿ ಇಂಗ್ಲಿಷ್. ಎಸ್, ಅವ್ರ ಅಡ್ಮಿನ್ ಇದ್ದಾರೆ. ಅಡ್ಮಿನ್ ಸರಿತಾ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ಎಸ್, ಸರಿ. ಹರೇ ಕೃಷ್ಣ ಪ್ರಭುಜಿ. ಅವ್ರು ಮಾಡಿಕೊಡ್ತಾರೆ. ಸರಿತಾ ಇನ್ನೊಂದು ರಿಕ್ವೆಸ್ಟ್, ಒಂದನೇ ಅಧ್ಯಾಯ ಮತ್ತೆ 2ನೇ ಅಧ್ಯಾಯನ ನಾನು ಯಾವಾಗಾದ್ರೂ ಹೇಳಕ್ಕೆ ರಿಕ್ವೆಸ್ಟ್ ಮಾಡಿ. ನನಗೆ ಒಂದು ಪ್ರಶ್ನೆ ಉಂಟು. ಅದು ದ್ರುಪದ ಅಂತಿರಲ್ಲ, ಅದು ದ್ರುಪದ ಪ್ರಭುಪಾದ? ಯಾವ್ದು ರೂಪದ ಅಲ್ಲ, ಪ್ರಭುಪಾದ. ರೂಪದ ಅಂದ್ರೆ ದುಷ್ಟದಮ್ನ ತಂದೆ. ಹರೇ ಕೃಷ್ಣ ಪೂಜಿ, ಪ್ರೊನೌನ್ಸಿಯೇಷನ್ ಸರಿ ಹೇಳಿಸ್ತಾ ಇಲ್ಲ ಅವಳಿಗೆ. ಅದು ಪ್ರಭುಪಾದ. ಪ್ರಭುಪಾದ ಪ್ರಭುಪಾದ. ಗೊತ್ತಾಯ್ತಾ ಈಗ? ಎಸ್. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಭಾಗವತಂ ಕ್ಲಾಸ್ಗೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಭುಜಿ, ವೈನವಿ ಇವತ್ತು ಬರ್ತಡೇ. ಹ್ಯಾಪಿ ಬರ್ತ್ಡೇ ವೈಷ್ಣವಿ. ಹರೇ ಕೃಷ್ಣ ಪ್ರಭುಜಿ. ಓಕೆ, ಹ್ಯಾಪಿ ಬರ್ತ್ಡೇ. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ವೈಷ್ಣವಿ. ವೈಷ್ಣವಿ. ಗುರುಜಿ, ಭಾಗವತಂ ಇನ್ ಟೈಮ್ಸ್ ಮತ್ತೆ ಲಿಂಕ್ ಕಳಿಸ್ತೀರಾ? ಸೇಮ್ ಲಿಂಕ್ ಟೈಮಿಂಗ್. ಭಾಗವತಂ ಬೇರೆ, ಭಾಗವತಂ ಬೇರೆ, ಭಗವದ್ಗೀತೆ ಬೇರೆನಾ? ಹೌದೌದು, ಭಗವದ್ಗೀತೆ ಗ್ರಾಜುಯೇಷನ್, ಹ್ಯಾಪಿ ಬರ್ತ್ಡೇ. ಭಾಗವತಂ ಪೋಸ್ಟ್ ಗ್ರಾಜುಯೇಷನ್. ಥ್ಯಾಂಕ್ ಯು. ಎಸ್. ಹ್ಯಾಪಿ ಬರ್ತ್ಡೇ ವೈಷ್ಣವಿ. ಥ್ಯಾಂಕ್ ಯು.